ನನಗೆ ಕೊಂಡಾಣ ಕ್ಷೇತ್ರದಲ್ಲಿ ಅವಮಾನ ಮಾಡಿಸಿದ್ದಾರೆ, ದೆಯ್ಯ ಮಾಡಿದ್ದಲ್ಲ. ಅಲ್ಲಿ ಜೀವಟಿಗೆ ಇಟ್ಟಿದ್ದಾರೆ, ಅಲ್ಲಿ ಬಹಿಷ್ಕಾರ ಹಾಕಿಸಿದ್ದಾರೆ, ಅಲ್ಲಿ ಬೂಳ್ಯ ತಿರಸ್ಕಾರ ಮಾಡಿದ್ದಾರೆ. ಒಂದು ದಿವಸ ಬೂಳ್ಯವನ್ನು ನನ್ನ ಕೈಯಲ್ಲಿ ಕೊಡಲಿಲ್ಲ, ಅವರು ನೆಲಕ್ಕೆ ಬಿಸಾಡಿದ್ದನ್ನು ನಾನು ನೆಲದಿಂದ ಅಲ್ಲಿ ನಾನು ಕರ್ಕೊಂಡು ಬಂದ. ಆದರೆ ನನ್ನನ್ನು ಏನು ಮಾಡಿದ್ದಾರೆ ಅಲ್ಲಿ ದೆಯ್ಯ ನನ್ನನ್ನು ಬಿಡಲಿಲ್ಲ. ಅದಕ್ಕೆ ನಾವು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಆ ಕೊಂಡಾಣ ಕ್ಷೇತ್ರಕ್ಕೆ ನನ್ನನ್ನು ಈಗ 3 ವರ್ಷದ ಅವಧಿಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಎಷ್ಟು ಮಾಡಿದವರಿಗೂ ಧನ್ಯವಾದ. ಆ ಕ್ಷೇತ್ರಕ್ಕೆ ನನ್ನ ಅನಂತ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ. ಮಾಗಣೆ ಮಹಾಮಂಡಳಿಯವರು ಒಂದು ಸಭೆ ಮಾಡಿದರು. ವಿಷಯ ವ್ಯವಸ್ಥಾಪನಾ ಸಮಿತಿಯಾಗಿ ಸರ್ಕಾರದ ಇಲಾಖೆಯ ಆದೇಶದ ಪ್ರಕಾರ ಅವರಿಗೆ ಒಂದು ಪತ್ರ ಕೊಟ್ಟಿದ್ದೆ. ತಂತ್ರಿ ನಮ್ಮ ಕ್ಷೇತ್ರಕ್ಕೆ, ಕೊಂಡಾಣ ಕ್ಷೇತ್ರಕ್ಕೆ ಯಾರು ಅಂತ ನಾನು ಇಲಾಖೆಗೆ ಬರೆದಿರುವಾಗ ನಮಗೆ ಅವರು ಒಂದು ಹಿಂಬರಹ ಕೊಟ್ಟಿದ್ದಾರೆ. ಕೊಂಡಾಣಕ್ಕೆ ತಂತ್ರಿ ಅಂತ ಹೇಳಿ ಯಾರನ್ನು ನೇಮಕ ಮಾಡಲಿಲ್ಲ, ಅದು ಹುದ್ದೆ ಅಲ್ಲ, ನಿಮಗೆ ಯಾರನ್ನು ಬೇಕಾದರೂ ಮಾಡಬಹುದು ಅಂತೇಳಿ ಇಲಾಖೆಯಿಂದ ಬಂತು. ಅವರ ಹಿಂಬರಹ ಕೊಟ್ಟದ್ದು ಇಲ್ಲಿದೆ. ಈ ಪತ್ರವನ್ನೇ ಇಟ್ಟು ಅದರ ಒಟ್ಟಿಗೆ ನಾನು ಅಟ್ಯಾಚ್ ಮಾಡಿ ಅವರಿಗೆ, ತಂತ್ರಿಯವರಿಗೆ ನಾನು ಕೊಟ್ಟಿದ್ದೇನೆ. ಅವರು 3 ದಿವಸ ಕಳೆದ ಮೇಲೆ ಅದನ್ನು ನನಗೆ ಪುನಃ ರಿಜಿಸ್ಟರ್ಡ್ ಮಾಡಿ ವಾಪಸ್ ಕೊಟ್ಟರು. ಅಂದರೆ ಕೇಳಲಿಕ್ಕೆ ಕಾರಣ ಅಂತ ಏನು ಹೇಳಿದರೆ, ಮೊನ್ನೆ ಸಭೆಯಲ್ಲಿ ನಾನು ಅಬ್ಬಕ್ಕ ಟಿ ವಿಯಲ್ಲಿ ನಾನು ನೋಡಿದೆ, ಈ ಥರ ಟಿ ವಿಯಲ್ಲಿ ನೋಡಿದೆ, ಹೊಸಕೊರಲಲ್ಲಿ ನೋಡಿದೆ. ಮ್ಯಾಟ್ರ್ ಒಂದೇ. ಅಲ್ಲಿ ಎಲ್ಲರೂ ನನ್ನ ಯಾವುದು ಮಹಾಮಂಡಳಿ, ಮಾಗಣೆ ಮಹಾಮಂಡಳಿಯಲ್ಲಿ ಕುಳಿತ ವೇದಿಕೆಯಲ್ಲಿದ್ದ ತುಂಬ ಆತ್ಮೀಯರು, ನಾವು ಒಟ್ಟಿಗೆ ಇದ್ದವರು, ನನ್ನ ಹಿತೈಷಿಗಳು. ಅದರ ಮಧ್ಯದಲ್ಲಿ ತಂತ್ರಿಯವರು ಕೂತುಕೊಂಡಿದ್ದರು. ಎದುರು ಕಡೆ, ಸಭಾಂಗಣದ ಎದುರು ಕಡೆ ತುಂಬ ಜನ ನನ್ನ ಆತ್ಮೀಯರು ಕುಳಿತುಕೊಂಡಿದ್ದರು. ಅಲ್ಲಿ ವಿಷಯ ಏನು ಅಂತ ಹೇಳಿದರೆ, ಅವರು ಹೇಳುವಾಗ ಕೊಂಡಾಣ ಕ್ಷೇತ್ರದಲ್ಲಿ ಸತ್ಯ ಸಂಗತಿಯನ್ನು ಯಾವುದು ನಡೆದಿದೆ ಅದನ್ನು ಯಾರು ಒಂದು ಮಾತು ಅಲ್ಲಿ ಹೇಳಲಿಲ್ಲ. ಅದಕ್ಕೆ ಬಗ್ಗೆ ನಾನು ಈಗ ಅಮ್ಮನ ಹೇಳಿದ್ದಕ್ಕೆ ಸತ್ಯ ಸಂಗತಿಯನ್ನೇ ಹೇಳ್ತೇನೆ ಹೊರತು ಬೇರೆ ಏನು ಅದಕ್ಕೆ ಸೇರಿಸುವಂಥದ್ದು ಪ್ರಶ್ನೆ ಏನಿಲ್ಲ. ಸಾಧಾರಣ 93 ವರ್ಷದ ಹಿಂದೆ ಕೊಂಡಾಣ ಕ್ಷೇತ್ರ ಕೋಟೆಗಾರ ಗುತ್ತಿನವರ ಮನೆತನಕ್ಕೆ ಆಡಳಿತ ಇತ್ತು. ಮೊದಲು ಅದು ಅವರ ದೈವ ಅಂತಲೇ ಇತ್ತು. ಅದು ಅವರ ಒಳಗೆ, ಅವರ ಫ್ಯಾಮಿಲಿ ಒಳಗೆ ಭಿನ್ನಾಭಿಪ್ರಾಯ ಬಂದು ಅವರು ಆ ಹೊತ್ತಿನಲ್ಲಿ ನಮಗೆ ಕೋರ್ಟು ಎಲ್ಲ ಇರಲಿಲ್ಲ, ಮೆಡ್ರಾಸ್ ಗವರ್ಮೆಂಟ್. ಆಮೇಲೆ ಇಲ್ಲಿ ಡಿ ಸಿ ಅವರಿಗೆ ಒಂದು ಅರ್ಜಿ ಕೊಟ್ಟರು. ಅಲ್ಲಿ ಕೊಂಡಾಣದ್ದು ಅವರ ಒಳಗೆ ಏನು ಕಂಪ್ಲೇಂಟ್ ಕೊಟ್ಟದಕ್ಕೆ ಅದನ್ನು ಅವರ ಆಡಳಿತ ಅಲ್ಲಿಂದ ಹೋಯಿತು. ಅವರ ಒಳಗೆ ಊರಿನವರಿಗೆ, ಕೋಟೆಯಾರ ಗುತ್ತಿನವರಿಗೆ ವ್ಯಾಜ್ಯ ಅಲ್ಲ, ಅವರ ಕುಟುಂಬಸ್ಥರ ಒಳಗೆ ವ್ಯಾಜ್ಯ ಆಗಿ 1931ನೇ ಇಸವಿಯಲ್ಲಿ, ಆಮೇಲೆ 1931ನೇ ಇಸವಿಯಿಂದ 1949ನೇ ಇಸವಿವರೆಗೆ ಅಲ್ಲಿ ಕೇಸ್ ನಡೀತಾ ಇತ್ತು ಡಿ ಸಿ ಕೋರ್ಟಲ್ಲಿ. ಅಲ್ಲಿ ಏನು ಅವರು ಜಜ್ಮೆಂಟ್ ಕೊಟ್ಟರು ಅಂತ ಹೇಳಿದರೆ, ಅದು ನಿಮ್ಮ ದೈವ ಅಲ್ಲ ಕೊಂಡಾಣದ್ದು, ಅದು ಗ್ರಾಮಸ್ಥರ ದೈವ ಅಂತೇಳಿ 1949ರಲ್ಲಿ ಅವರು ಅದನ್ನು ಆದೇಶ ಕೊಟ್ಟರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ. ಅಲ್ಲಿ ಮೊದಲು ಆಡಳಿತವರು ಇದ್ದರು. ಆದರೆ ಆ ನಂತರ ಅದೊಂದು 5 ಜನದ್ದು ಒಂದು ಕಮಿಟಿ ಮಾಡಿ ಅಲ್ಲಿ ಇವರು ಒಂದು ಸೀಸು ಮಾಡಿದಂಥ ಸ್ವತ್ತುಗಳು ಕೋಟೆಯಾರ ಗುತ್ತಿನವರಿಂದ ತೆಗೆದುಕೊಂಡದ್ದು ಅಲ್ಲಿ ಕೇಸದು ಅವರು ಜಜ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ಯಾರಿಗೂ ನೇಮ ಇಲ್ಲಿ ನೇಮ ಆಗಲಿಕ್ಕೆ ಆಭರಣ ಎಲ್ಲ ಕೋಟೆಯಾರ ಗುತ್ತಿನವರೇ ಹೆಚ್ಚಿನ ಅಂಶ. ಆ ಆಭರಣ 93 ವರ್ಷಕ್ಕೆ ಮೊದಲು ಮಾಡಿದ ಆಭರಣ, ಕೋಟೆಯಾರ ಗುತ್ತಿನವರು ಮಾಡಿದ ಆಭರಣ ಈಗಲೂ ದೈವಕ್ಕೆ ಅದನ್ನು ಹಾಕ್ತಾ ಇದ್ದೇವೆ. ತುಂಬ ಆಭರಣ ಮಾಡಿದ್ದು. ಆಮೇಲೆ ಒಂದು 5 ಜನರದ್ದು ಟ್ರಸ್ಟ್ ಮಾಡಿ ಅದು ನಡೀತಾ ಇತ್ತು ನೇಮ. ಅಲ್ಲಿ 3 ವರ್ಷ ಅಲ್ಲಿ ಒಂದು RTC ಕೊಟ್ಟು ಇವರು ವೆಂಕಟರಾಯರನ ಭಟ್ರಾಯರ ಮುಂದಾಳತ್ವದಲ್ಲಿ ಆ DC ಆಫೀಸಿಗೆ ಅರ್ಜಿ ಕೊಟ್ಟು ಅದನ್ನು ಕೊಡ್ತಾ ಇದ್ದಾರೆ ನೇಮದ ಹೊತ್ತಿನಲ್ಲಿ. ಅದು ಅವರ ಒಂದು ಅಪೇಕ್ಷೆ ಮೇರೆಗೆ DC ಅವರಿಗೆ, ನಮಗೆ ಇಲ್ಲಿ ಬರಲಿಕ್ಕೆ ನಮಗೆ ಸ್ವಲ್ಪ ಅನಾನುಕೂಲ, ನಮಗೆ ದೋಣಿಯಲ್ಲಿ ಬರಬೇಕು, ಕಲ್ಲಕಾಕರ ಇದ್ದ ಕಾರಣ ನಮಗೆ ಕೊಡಬೇಕು ಅಂತ ಹೇಳುವಾಗ ಇವರ ಒಂದು RTCಯನ್ನು ಇಟ್ಟು 5 ಜನರ ಕಮಿಟಿ ಮಾಡಿ ವೆಂಕಟರಾಯರಿಗೆ 53ನೇ ಇಸವಿಯಲ್ಲಿ ಅವರು ಕೊಟ್ಟರು. ಆಮೇಲೆ ಅವರೇ ನೋಡ್ತಾ ಇದ್ದರು ಅದನ್ನು. ಸಾಧಾರಣ ವೆಂಕಟರಾಯರ ಸಂಸಾರ ಕೊಂಡಾಣದಲ್ಲಿ 60 ವರ್ಷ 2010-11ರವರೆಗೆ ಅವರ ಆಡಳಿತದಲ್ಲೇ ಇತ್ತು. ಆಮೇಲೆ 1997ರಲ್ಲಿ ಒಂದು ಕಾನೂನು ತಂದರು. 9 ಜನರ
ವ್ಯವಸ್ಥಾಪನಾ ಸಮಿತಿ ಮಾಡುವುದು ಅಂತೇಳಿ. ಮೊನ್ನೆ ಹೇಳಿ ಸತ್ಯ ಸಂಗತಿ ಏನು ಅಂತ ಹೇಳಿದರೆ, ಅದನ್ನು ಅಲ್ಲಿ ದಾಖಲೆಯಲ್ಲಿ ಕೋಟ್ಯಾರೆ ಗುತ್ತಿನವ್ರದ್ದು ಒಂದು ಅದು ಹೇಳಿದರು. ಗುತ್ತಿನ ಗುರಿಕಾರರ ಬಗ್ಗೆ ಹೇಳಿದರು. ಗುರಿಕಾರರು ಅಂತ ಹೇಳುವುದು 3 ಗ್ರಾಮಕ್ಕೆ ಮಾತ್ರ 3 ಗುತ್ತಿನವರು ಇದ್ದಾರೆ. ಒಂದು ಶ್ರೀಮಂತರು ಮೊದಲಿನ ಕಾಲದಲ್ಲಿ 900 ಮುಡಿ ಅಕ್ಕಿನ ಅವರು ಧನಿಕರು ಗೇಣಿ ಬರ್ತಾ ಇತ್ತಂತೆ ಅವರಿಗೆ, ಕೋಟೆಗಾರಿ ಗುತ್ತಿನವರಿಗೆ. ಆಮೇಲೆ ಸಾಂತ್ಯ ಗುತ್ತು, ಇನ್ನೊಂದು ಸಾಂತ್ಯದಲ್ಲಿ ಗಿನ್ಯ ಗ್ರಾಮದಲ್ಲಿ ಸಾಂತ್ಯ ಗುತ್ತು ಅಂತೇಳಿ. ಆಮೇಲೆ ಇನ್ನೊಂದು ತಳಪಾಡಿ ದೊಡ್ಡ ಮನೆಯದ್ದು ಒಂದು ಗುತ್ತಿನ ಮನೆ, ಅಂದರೆ ಅವರು ಆನುವಂಶಿಕ ದಾಖಲೆ ಇದ್ದದ್ದು. ನಮ್ಮ ಕೊಂಡಾಣಕ್ಕೆ ಗುರಿಕಾರ ಅಂತ ಯಾರೂ ಇಲ್ಲ, ಇರುವುದು ಕೋಟೆಯಾರ ಗುತ್ತಿನವರು ಮಾತ್ರ. ಅವರು ಮಾತ್ರ ಈಗ ಬರುವುದಿಲ್ಲ. ಈಗ ನಾವು ಗುರಿಕಾರರು ಅಂತ ಹೇಳಿಕೊಂಡು ಅವರು ನೇಮದ ಗುತ್ತಿನಲ್ಲಿ ನಿಲ್ಲುವವರು ಮುತ್ತಣ್ಣ ಶೆಟ್ಟಿ ಅವರ ಒಟ್ಟಿಗೆ ಇದ್ದ ಅವರ ಸಂಗಡಿಗರು. ಅವರು ನಮ್ಮ ಇದಕ್ಕೆ ನಮ್ಮ ಮಹಾನವಮಿ ಇದು ಪೂಜೆಗೆ ಸಮಯದಲ್ಲಿ ಕೋಟೆಯಾರ ಭಂಡಾರ ಮನೆಗೆ ಸ್ವಲ್ಪ ಜನ ಪೂಜೆ ಕೊಡುವುದು. ಆಮೇಲೆ ಕೊಂಡಾಣ ಭಂಡಾರ ಮನೆಗೆ ಸ್ವಲ್ಪ ಜನ ಅದಕ್ಕೆ ಪಾಲು ಮಾಡಿ ಕೊಡ್ತಾಯಿದ್ರು. ಬಲ್ಯ ಮುತ್ತಣ್ಣ ಶೆಟ್ಟಿ ಎಲ್ಲ ಕೊಡೋದು ಕೋಟೆಗಾರು ವೈದ್ಯನಾಥ ಸ್ಥಾನಕ್ಕೆ ಅವರು ಪೂಜೆ ಕೊಡಲಿಕ್ಕೆ, ಈ ಥರ ಕೆಲವರು ಬಲ್ಯದವರು ವೈದ್ಯನಾಥ ಸ್ಥಾನಕ್ಕೆ ಕೊಡಲಿಕ್ಕೆ, ಈಚೆಗಡೆ ಮಡ್ಯಾರು ಬಾಬುಗಟ್ಟಿ ಅವರು ಇತರು ಕೆಲವರು ಎಲ್ಲ ಇದಕ್ಕೆ ಕೊಂಡಾಣ ಕ್ಷೇತ್ರಕ್ಕೆ ಭಂಡಾರ ಮನೆಗೆ ನಮ್ಮದು ನವರಾತ್ರಿ ಸಮಯದಲ್ಲಿ ಪೂಜೆ ಕೊಡುವುದು. ಆ ಪೂಜೆ ಕೊಡ್ತಾ ಇದ್ದೀನಿ ಮೊದಲು ಅಂದರೆ ನಾನು ಪ್ರತಿಯೊಂದು ಹೇಳುವುದು ನಂತರ ದಾಖಲೆ ಇದ್ದನ್ನೇ ಹೇಳುವುದಲ್ಲೇ ನನ್ನದು ಸುಳ್ಳು ಏನು ಹೇಳುವುದಲ್ಲ. ಆ ಎಲ್ಲ ನಾನು ದಾಖಲೆಯನ್ನು ಇಲಾಖೆಯಿಂದ ತೆಗೆದು ನಾನು ಹೇಳುವಂಥದ್ದು. ಗುರಿಕಾರರು ಯಾರು ಅಂತ ಇಲ್ಲ. ಕೋಟೆಯಾರ ಗುತ್ತಿನವರು ಮಾತ್ರ ಅಧಿಕೃತವಾಗಿ ಅವರು ಆನುವಂಶಿಕವಾಗಿ ಬಂದವರು ಕೋಟೆಯಾರ ಗುತ್ತಿನವರು. ಅಂದರೆ ಒಂದು ಹೇಳ್ತಾ ಇದ್ದಾರೆ, ಅದು ಗುರಿಕಾರ ಆಗುವಂಥದ್ದು ಗೇಣಿ ಒಕ್ಕಲು ಗುರಿಕಾರರ ಕ್ಷೇತ್ರಕ್ಕೆ ಆಗಲಿಕ್ಕಿಲ್ಲ, ಅದು ಆಗುವಂಥದ್ದು ಪದ್ಧತಿ ಇಲ್ಲ, ಇಲ್ಲ ಅಂಥೇಳಿ. ಅದು ಯಾರು ಅವರ ಸ್ವಂತ ಮನೆಯವರು, ಸ್ವಂತ ಅವರು ಹಕ್ಕಿನವರು ಅವರು, ಅಲ್ಲದೆ ಗೇಣಿ ಒಕ್ಕಲು ಯಾರು ಆಗಲಿಕ್ಕಿಲ್ಲ. ಆ ಹೊತ್ತಿನಲ್ಲಿ ನಮ್ಮದು ಇವರು ಕೃಷ್ಣ ಶೆಟ್ಟರು ಕೃಷ್ಣ ಶೆಟ್ಟರು ತಿಮ್ಮಂಗೂರಿನವರು, ಆ ಹೊತ್ತಿನಲ್ಲಿ ಅವರು ಸ್ವಲ್ಪ ಬದಲಾವಣೆ, ಕೋಟೆಯಾರ ಗುತ್ತಿನವರನ್ನು ಸ್ವಲ್ಪ ರಾಜಕೀಯದಲ್ಲಿ ಸ್ವಲ್ಪ ಅವರನ್ನು ಡೌನ್ ಮಾಡಲಿಕ್ಕೆ ಅವರು ಮುಂದಾಳತ್ವದಲ್ಲಿ ಗುತ್ತು ಅಂತೇಳಿ ಯಾರು ಇಲ್ಲಿ ಇದಕ್ಕೆ ನವರಾತ್ರಿಗೆ ಪೂಜೆ ಕೊಡ್ತಾರೋ ಅವರು ಇನ್ನು ಗುತ್ತಿನ ಹಾಗೆ ಅವರು ನಿಲ್ಲಿಕ್ಕೆ ಹೇಳಿದರು. ಅದು ಅಂದರೆ ಈ ನವರಾತ್ರಿಗೆ ಪೂಜೆ ಕೊಡುವಂಥ ದಾಖಲೆ ನನ್ನ ಹತ್ರ ಇದೆ. ಆಮೇಲೆ ಇಲ್ಲಿ ನಮ್ಮದು ಭಂಡಾರ ಮನೆಯದ್ದು ವಿಷಯ ಬಂತು, ಅದನ್ನು ಯಾವುದು ಸತ್ಯ ಹೇಳಲಿಲ್ಲ ಅಂತೇಳಿ ಭಂಡಾರ ಮನೆ ಮೊದಲಿನ ಇದರಲ್ಲಿ 64ನೇ ಇಸವಿಯಲ್ಲಿ ನಾನು ಹೇಳುವುದನ್ನು ಕೇಳಿದ್ದೇನೆ. ಅದು ಸ್ವಲ್ಪ ದಾಖಲೆ ನನ್ನ ಹತ್ರ ಉಂಟು. ಕಳ್ಳಿಗೆ ಮಾಬರ ಭಂಡಾರಿಯವರಿಗೆ ಅವರು ಮಂಜೇಶ್ವರದಲ್ಲಿ MLA ಆಗಿದ್ದರು. ನಮ್ಮ ಕೋಟೆಯಾರ ಗುತ್ತಿನ ಸುವಾಸಿನಿ ಅಂತ ಹೇಳುವವರದ್ದು ಕೋಟೆಯಾರ ಗುತ್ತಿನ ಅವರು ಒಂದು ಸಂಬಂಧ ಮಾಡಿ ಆ ಸುವಾಸಿನಿ ಅಕ್ಕನವರಿಗೆ ಈಗ ಭಂಡಾರ ಕೊಂಡಾಣದು ಭಂಡಾರ ಕೊಟ್ಟಿಯ ಇದ್ದ ಸ್ಥಳ ಅವರ ಪಾಲಿಗೆ ಬಂದಿತ್ತು. ಅಲ್ಲಿ 2 ಒಕ್ಕಳು, ಒಂದು ಉಗ್ಗಪ್ಪ ಶೆಟ್ಟರ ತಂದೆ ಸಂಕಪ್ಪ ಶೆಟ್ಟರು, ಆಮೇಲೆ ಕೋಟಿ ಪೂಜಾರಿ ಅಂತೇಳಿ ಈಗ ಪಾಲಾಗಿದೆ. ಸಾಧಾರಣ ಅಲ್ಲಿ ಒಂದು ಒಟ್ಟಿಗೆ ಅದನ್ನು 25 ಎಕರೆ ಜಾಗ ಅವರ ಪಾಲಿಗೆ ಬಂದಿತ್ತು. ಆ ಹೊತ್ತಿನಲ್ಲಿ ಅವರಿಗೆ ಹೇಳುವುದನ್ನು ಕೇಳಿದ್ದೇನೆ, ಅದು ದಾಖಲೆಯಲ್ಲಿ ಹೇಳುವುದನ್ನು ಕೇಳಿದ್ದೇನೆ. ಸುವಾಸಿನಿಗೆ ಕಳ್ಳಿಗೆ ಮಾಬಲ ಭಂಡಾರರು ಮದುವೆ ಆದ ಮೇಲೆ ಸುವಾಸಿನಕ್ಕೆ ಮಕ್ಕಳಾಗಲಿಲ್ಲ ಅಂತ ಹೇಳಿ ಮೊದಲಿನ ಕಾಲದಲ್ಲಿ ಕೋಟೆಯಾರ ಗುತ್ತಿನಲ್ಲಿ ಭಂಡಾರ ಬರ್ತಾ ಇತ್ತಂತೆ. ಅವರ ಪಾಲಿಗೆ ಬಂದ ಜಾಗ ಇದ್ದ ಕಾರಣ ಇಲ್ಲಿ ಕೊಂಡಾಣದ ಈಗ ಇದ್ದ ಭಂಡಾರ ಮನೆಯನ್ನು ಅಲ್ಲಿ ಮುಳುಹಿಲ್ಲಿನ 64ನೇ ಇಸವಿಯಲ್ಲಿ ಅವರೊಂದು ಕಟ್ಟಿಕೊಟ್ರಂತೆ. ದೀಪ ಇಡಲಿಕ್ಕೆ ಅದೇ ಉಗ್ಗಪ್ಪ ಶೆಟ್ಟರ ಮನೆಯವರು ಅಲ್ಲಿ ಪಕ್ಕದಲ್ಲಿ ಇದ್ದರು. ಆಮೇಲೆ ಅದರ ಸಾಧಾರಣ ಆ ಮುಳಿ ಹುಲ್ಲಿನೇ ಇದ್ದೇ ಇತ್ತು ಅದು ಭಂಡಾರ ಮನೆ. ಆದರೆ 82ನೇ ಇಸವಿಯಲ್ಲಿ ನಮ್ಮದು ಇಲ್ಲಿ ಕೇಶವರಾಯರು ಆಡಳಿತ ಇರುವಾಗ ಊರಿನವರ ಸಂಗ್ರಹ, ದೇವಸ್ಥಾನದ ಬಂದಂಥ ಹರಕೆಯ ರೂಪದಲ್ಲಿ ಬಂದ ಸಂಗ್ರಹವನ್ನು ಎಲ್ಲ ಸೇರಿಸಿ ಅದರ ಒಟ್ಟಿಗೆ ನಾನು ಇದ್ದೆ. ಮುಂದಾಳತ್ವ ಭಂಡಾರ ಮನೆಯದು ಉಗ್ಗಪ್ಪ ಶೆಟ್ಟರು ಅದನ್ನು ಜವಾಬ್ದಾರಿ ತಗೊಂಡಿದ್ದರು. ಸಂಗ್ರಹ ಮಾಡಲಿಕ್ಕೆ ನಾನು ಅವರೊಟ್ಟಿಗೆ ಹೋಗಿದ್ದೆ. ಆ ಹೊತ್ತಿನಲ್ಲಿ 82ನೇ ಇಸವಿಯಲ್ಲಿ ಅದು ಭಂಡಾರ ಮನೆ ಹೊಸತಾಗಿ ಹಂಚಿನದ್ದು ಆಯಿತು. ಅದಕ್ಕೆ ಎಲ್ಲ ಇದಕ್ಕೆ ಬಾಗಿಲು ಇದಕ್ಕೆಲ್ಲ ದರಿಯೆಲ್ಲ ಮಾಡಿದ್ದು ಅದೇ ಹಿತ್ತಲಲ್ಲಿದ್ದ ಸಾಗುವಣಿ ಮರವನ್ನೇ ಕಡಿದು ಅದೊಂದು ಭಂಡಾರ ಮನೆ ಮಾಡಿದರೆ 82ನೇ ಇಸವಿಯಲ್ಲಿ 1982. ಅದು ಕೊಂಡಾಣದ ಆಡಳಿತ ಕೋಟೆಗಾರ ಗುತ್ತಿನವ್ರದ್ದು ಅದೇ ಜಾಗ ಭಂಡಾರ ಮನೆಯದ್ದು ಅಡಿಯಲ್ಲಿ ಇದ್ದರೂ ಕೂಡ ಅದನ್ನು ಕೊಂಡಾಣಕ್ಕೆ ಇಷ್ಟರವರೆಗೆ ಬರೆದು ಕೊಡಲಿಲ್ಲ. ಕಾರಣ
ಅದನ್ನು ನಮ್ಮ ಭೂಮಸೂದೆಯಲ್ಲಿ ಇದು ಬಂತು, ಕಾನೂನು ಬಂತು. ಅದಕ್ಕೆ ಉಗ್ಗಪ್ಪ ಶೆಟ್ಟರು ಅರ್ಜಿ ಕೊಟ್ಟರು. ಆ ಭಂಡಾರ ಮನೆ ಅಡಿ ಸಮೇತ ಅದು ಇದು ಉಗ್ಗಪ್ಪ ಶೆಟ್ಟರ ಹೆಸರಿಗೆ ಬಂತು. ಅವರು ಅದರ ಮೊದಲೇ ಅವರ ಜೀವಮಾನದಲ್ಲಿದ್ದರಲ್ಲಿ ಅವರು ಪಾಲು ಮಾಡಿದರು. ಪಾಲು ಮಾಡುವಾಗ ಭಂಡಾರ ಮನೆಯನ್ನು ಕೊಂಡಾಣ ಕ್ಷೇತ್ರಕ್ಕೆ ಬರೆದು ಕೊಡಲಿಲ್ಲ. ಆ ಕೊಂಡಾಣ ಮನೆಯನ್ನು ಬರೆದು ಕೊಡಲಿಲ್ಲ. ಆಮೇಲೆ ನಾವು ಬಂದ ಮೇಲೆ ಸಾಧಾರಣ 82ನೇ ಇಸವಿಯಿಂದ ಸಾಧಾರಣ ಕಡಿಮೆ ಅಂದರೆ 42 ವರ್ಷದಲ್ಲಿ ಅದು ಅಲ್ಲಿ ಉಗ್ಗಪ್ಪ ಶೆಟ್ಟರ ಮಗನದು ರವಿ ಅವರ ಹೆಸರಲ್ಲಿ ಇದೆ. ಈಗಲೂ RTC ಅವರ ಹೆಸರಲ್ಲಿದೆ. ಅವರು ಇದಕ್ಕೆ ಕೊಂಡಾಣ ಕ್ಷೇತ್ರಕ್ಕೆ ಅದನ್ನು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ತಯಾರಿದ್ದಾರೆ. ಆದರೆ ಮುತ್ತಣ್ಣ ಶೆಟ್ಟರು ಅದನ್ನು ಕೊಡಲಿಕ್ಕೆ ಅದನ್ನು ಬಿಡುವುದಿಲ್ಲ, ಈಗಲೂ ಬಿಡುವುದಿಲ್ಲ. ಆ ಬ್ರಹ್ಮ ಕಲಶದ ದಿವಸವೇ ಮಾರ್ಚ್ 11ನೇ ತಾರೀಕಿಗೆ ಒಂದು ಹೂವಿನ ಪೂಜೆ ಈಗಲೂ ನಡೀತಾ ಇದೆ. ಸಾಧಾರಣ ಒಂದು 2000ವರೆಗೆ ಅದು ಬರ್ತಾ ಇದೆ. ಮತ್ತು ಅದು ಮೊನ್ನೆ ಒಂದು ಸಭೆಯಲ್ಲಿ ನಮ್ಮ ಸ್ನೇಹಿತರು ಮಡ್ಯಾರನವರು ಹೇಳಿದರು, ಭಂಡಾರ ಮನೆಗೆ ಲೆಟ್ರ್ ಕೊಟ್ಟಿದ್ದಾರೆ ವ್ಯವಸ್ಥಾಪನಾ ಸಮಿತಿಯವರು ಅಂತೇಳಿ. ಅದು 2 ಭಂಡಾರ ಮನೆ ಇದೆ. ಒಂದು ಪಿಲಿಚಾಮುಂಡಿ ಭಂಡಾರ ಮನೆ ಕೊಂಡಾಣದಲ್ಲಿ, ಆಮೇಲೆ ಇಲ್ಲಿ ಕೋಟೆಗಾರಲ್ಲಿ ವೈದ್ಯನಾಥನ ಭಂಡಾರ ಮನೆ ಇದೆ. ವೈದ್ಯನಾಥನ ಭಂಡಾರ ಮನೆ ಅವರು ಒಂದು ಬಿಲ್ಲವ ಸಮಾಜಕ್ಕೆ ಸೇರಿದ್ದು ಅದು ಅಂಥದ್ದಲ್ಲದೆ ಕೊಂಡಾಣ ಕ್ಷೇತ್ರದಿಂದ ಖರ್ಚು ಮಾಡಿ ಆ ಭಂಡಾರ ಮನೆ ಕಟ್ಟಲಿಲ್ಲ. ಇದು ಕೊಂಡಾಣ ಕ್ಷೇತ್ರದ ಈ ಹಣದಿಂದಲೇ ಹೆಚ್ಚಿಗೆ ಅಲ್ಲಿ ಕೊಂಡಾಣದ ಪಿಲಿಚಾಮುಂಡಿಯದು ಭಂಡಾರ ಮನೆಯಾಗಿದೆ. ಆದ ಕಾರಣ ವೈದ್ಯನಾಥ ಸ್ಥಾನದ್ದು ನಮಗೆ ಕೇಳಲಿಕ್ಕೆ ಆಗೋದಿಲ್ಲ. ಅದು ಸ್ವಂತ ಜಾಗ ಅವರದ್ದು. ಅದು ಯಾರ್ದು ಗೇಣು ಕೇಳಿ ಬಂದದಲ್ಲ, ಅವರ ವರ್ಗ ಜಾಗ. ಇದು ನಾವು ಅದನ್ನು ವ್ಯವಸ್ಥಾಪನಾ ಸಮಿತಿಯಾಗಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೇವೆ. ರವಿ ಅವರಿಗೆ ಯಾರ ಹೆಸರಲ್ಲಿ RTC ಇದೆಯೋ ಅವರ ಹತ್ರ ಒಂದು ವಿನಂತಿ ಮೂಲಕ ನಾವು ಒಂದು 4-5 ತಿಂಗಳು ಮೊದಲು ಅವರಿಗೆ ಒಂದು ರಿಜಿಸ್ಟರ್ಡ್ ಮಾಡಿದ್ದೇನೆ. 8 ದಿವಸದಲ್ಲಿ ನೀವೊಂದು ತಿಳಿಸಿ ಆದಷ್ಟು ಬೇಗ ಅದನ್ನು ಮಾಡಿ ಕೊಡ್ತಿರೋ ಯಾವಾಗ ಅದಕ್ಕೆ ಖರ್ಚು ವೆಚ್ಚ ಅಳತೆ ಇದೆಯಲ್ಲ ಕ್ಷೇತ್ರದಿಂದ ಕೊಡ್ತೇವೆ ಅಂತೇಳಿ ಆ ಲೆಟ್ರಲ್ಲಿ ಕೊಟ್ಟಿದ್ದೇನೆ. ನನ್ನ ಹತ್ರ ಅದು ಇದೆ ರಿಜಿಸ್ಟರ್ಡ್. ಅವರಿಗೆ ದೇವರದಿಂದ ಅವರು ಇಷ್ಟರವರೆಗೆ ನಮಗೆ ಉತ್ತರ ಕೊಡಲಿಲ್ಲ. ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ನಮ್ಮ ಹಿರಿಯರಾದ ರಾಮಣ್ಣ ಶೆಟ್ಟರು ಇಲ್ಲಿ ಜೀರ್ಣೋದ್ಧಾರ ಸಮಿತಿಯ 16 ಜನರಲ್ಲಿ ರಾಮಣ್ಣ ಶೆಟ್ಟರು ಅವರು ಅಧ್ಯಕ್ಷರು. ಅವರು ಸಾಧಾರಣ ಹಿರಿಯರಂದರೆ ಅವರು 79 ವರ್ಷ ಆಯಿತು. ಅವರು ಮತ್ತು ಇತರರು ನಾವು ಕೆಲವು ಕಮಿಟಿಯವರು ಒಂದು 7-8 ಜನ ಅಲ್ಲಿ ರವಿಯವರ ಮನೆಗೆ ಒಂದು ದಿವಸ ಹೋದೀವಿ. ನಾವು ಕೊಂಡಾಣದ ಭಂಡಾರ ಮನೆಯನ್ನು ಕೊಂಡಾಣದ ಕ್ಷೇತ್ರಕ್ಕೆ ವ್ಯವಸ್ಥಾಪನಾ ಸಮಿತಿಯೇ ಬರೆದುಕೊಡಿ ಕ್ಷೇತ್ರಕ್ಕೆ ಅಂತೇಳಿ ಹೇಳಿ ಬಂದಿದ್ದೇವೆ. ನಾವು ಹೇಳಿ ಒಂದು ವಾರದಲ್ಲಿ ನಮಗೆ ಒಂದು ತಿಳಿಸಿ ಅಂತೇಳಿ ಅವರು ತಿಳಿಸಲಿಲ್ಲ. ಏನು ಅಂತ ನಮಗೆ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ಆಮೇಲೆ ಇತ್ತೀಚೆಗೆ ಕಳೆದ ಒಂದು 10 ದಿವಸದ ಮೊದಲು ನಮ್ಮದು ಜೀರ್ಣೋದ್ಧಾರ ಸಮಿತಿ ರಾಮಣ್ಣ ಶೆಟ್ಟರ ಹೆಸರಲ್ಲಿ ಪುನಃ ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಟ್ಟಿದ್ದೀವಿ ನಾವು. ಅಲ್ಲಿಗೆ ಒಂದು ರಿಜಿಸ್ಟರ್ಡ್ ಆದಷ್ಟು ಬೇಗ ಮಾಡಿಕೊಡಿ ಅಂತೇಳಿ. ಅಂದರೆ ಅದು ನಮ್ಮ ಕ್ಷೇತ್ರದ್ದು ಎಲ್ಲ ಅಲ್ಲಿ ಯಾವುದೇ ಭಂಡಾರ ಮನೆಗೆ ಹೋಗಬೇಕು ಅಂತ ಇದ್ದರೆ ಒಂದು ದೈವಸ್ಥಾನದಲ್ಲಿ ದೈವ ನೇಮ ಆದ ಮೇಲೆ ಭಂಡಾರ ಇಳಿದ ಮೇಲೆ ಅಲ್ಲಿ ದೈವದ ಸಾನ್ನಿಧ್ಯ ಕಡಿಮೆ, ಕ್ಷೇತ್ರ ಮಾತ್ರ ಆ ಸಾನ್ನಿಧ್ಯ ಇರುವುದು ಭಂಡಾರ ಮನೆಯಲ್ಲಿ. ಅಲ್ಲಿ ಎಲ್ಲ ಕಡೆ ಇಲ್ಲಿ ಅಂತಲ್ಲ, ಎಲ್ಲ ಕಡೆ ದೈವಸ್ಥಾನದಲ್ಲಿ ಹಾಗೆ ಇರೋದು. ಅಲ್ಲಿ ಒಂದು ಹೋಗಬೇಕು ಅಂತಂದರೆ ಸುತ್ತು ಬಳಸಿ ಹೋಗಬೇಕು. ಅಲ್ಲಿ ಕೆಲವು ಹರಿಕೆ ದೂರದ ಊರಿಗೆ ಇದಕ್ಕೆ ಹೊರಗಿನ ದೇಶಕ್ಕೆ ಹೋಗುವವರು ಅಥವಾ ನಮ್ಮ ದೇಶದಲ್ಲೇ ಹೊರಗೆ ನಮ್ಮ ಸ್ಟೇಟ್ ಬಿಟ್ಟು ಬೇರೆಯವರಿಗೆ ಹೋಗುವಂಥವರು ಅಲ್ಲಿ ಹರಿಕೆ ಮಾಡುವಾಗ ಹೋಗಬೇಕಂದ್ರೆ ಇಲ್ಲೇ ಭಂಡಾರ ಮನೆ ಇಲ್ಲ, ಅಲ್ಲಿ ಯಾವುದು ಅಲ್ಲಿ ಎಲ್ಲಿ ಅಂತೇಳಿ ಗೊತ್ತಿರುವುದಿಲ್ಲ. ಒಂದು ಭಂಡಾರ ಬರಬೇಕು ಅಂತ ಇದ್ದರೆ ಕೂಡ ಅದು 9 ಜನರ ಖಾಸಗಿಯವರ ಸ್ಥಳದಲ್ಲಿ ಭಂಡಾರ ಬರಬೇಕು. ಆದರೆ ನಮ್ಮ ಹೆಸರಲ್ಲಿ ಭಂಡಾರ ಮನೆ ಇಲ್ಲದ ಕಾರಣ ಒಂದು ರಿಕ್ವೆಸ್ಟ್ ಲೆಟ್ರು ನಮ್ಮವರಿಗೆ ಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ಮಾಗನೆಯವರು ನಮ್ಮ ಹಿತೈಷಿಗಳ ಥರ ನಾನು ಹೇಳುವುದು, ಮಾಗನೆಯವರು ಮೊನ್ನೆ ಸಭೆ ಕರೆದು ಎಲ್ಲ ದೈವಸ್ಥಾನಗಳದ್ದು ನಾವು ಇತಿಹಾಸವನ್ನು ತಗೊಳ್ಳೋದು, ಯಾವ ರೀತಿ ಇರಬೇಕು, ಹೇಗೆ ಇತ್ತು, ಮುಂದಕ್ಕೆ ಹೇಗೆ ಇರಬೇಕು, ಒಂದು ದಾಖಲಾತಿ. ಎಲ್ಲ ದೈವಸ್ಥಾನದಲ್ಲಿ ಮೊದಲಿನ ದಾಖಲಾತಿ ಯಾವುದೂ ಇಲ್ಲ, ನಮ್ಮ ಹತ್ರನೂ ಎಲ್ಲಿ ಇಲ್ಲ ಅಂತ ಕೆಲವು ದೇವಸ್ಥಾನ ಇರಬಹುದು. ಆದರೆ ಒಂದು ಗೌರವಾನ್ವಿತ ಉಚ್ಚಿಲ್ತಾಯ ತಂತ್ರಿಯವರು ಅವರ ಮೇಲೆ ಅಪಾರ ನನಗೆ ಗೌರವ ಇದೆ. ಅದು ಏನು ಅಂತ ನಾನು ಹೇಳ್ತೇನೆ. ಯಾವುದು ಭಿನ್ನಾಭಿಪ್ರಾಯ ಅಂತ ಹೇಳುವುದನ್ನು ನಾನು ಮುಕ್ತವಾಗಿ ಇಲ್ಲಿ ಸತ್ಯಸಂಗತಿಯನ್ನು ಹೇಳಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದರೆ ಅವರು ಮಾಗಣೆ ಮಹಾಮಂಡಳಿಯ ಮುಖಾಂತರ ಮಾಡಿದ್ದಾರೆ.
ಮಹಾಮಂಡಳಿಯವರಷ್ಟು ಇಷ್ಟು ಎಲ್ಲ ವೇದಿಕೆಯಲ್ಲಿದ್ದ ಗಣ್ಯ ವ್ಯಕ್ತಿಗಳು ಸೇರಿಕೊಂಡು ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರದನ್ನು ಒಟ್ಟು ಮಾಡುವುದು ಎಲ್ಲ ವಿಶ್ವಾಸಕ್ಕೆ ತಗೊಂಡು ಒಂದು ಆಚಾರ ವಿಚಾರದ ಬಗ್ಗೆ ಅವರು ದಾಖಲೆ ಮಾಡಿದರೆ ಬಹಳ ಉತ್ತಮ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಮಾಡುವುದರ ನಮ್ಮದು ದೂರದಿಂದ ಆದರೂ ನಾವು ಅದಕ್ಕೆ ನಾವು ಕೈ ಮುಗಿದು ಅವರಿಗೆ ಸಹಕಾರ ನಾವು ಕೊಡ್ತೇವೆ. ನಮ್ಮನ್ನೇನು ಅವರು ಯಾವುದಕ್ಕೂ ಕರೀಲಿಲ್ಲ, ಕರಿಬೇಕಂತೇನಿಲ್ಲ. ಒಳ್ಳೆ ಎಲ್ಲ ಕೆಲಸ ಮಾಡುವಾಗ ದೂರದಿಂದಲೂ ನಮಗೆ ಅವರಿಗೆ ಸಪೋರ್ಟ್ ಮಾಡ್ಬೋದು, ನಾವು ಮಾಡ್ತೇವೆ. ಆದರೆ ಅದು ಎಲ್ಲಿಂದ ಅದು ಶುರುವಾಗಬೇಕು ಅಂತ ಇದ್ದರೆ ಇದೇ ಮುಂದಾಳತ್ವ ತಗೊಂಡು ತಂತ್ರಿಯವರು ನೀಲೇಶ್ವರ ಪದ್ಮನಾಭ ತಂತ್ರಿಯವರು ಮಾಡಿದ್ದಾರೆ. ಅವರ ದೇವಸ್ಥಾನ ಕೋಟೆ ವಿಷ್ಣುಮೂರ್ತಿ ದೇವಸ್ಥಾನದ ಪ್ರಾರಂಭ ಆಗಲಿ ಆ ದಾಖಲೆ ಎಲ್ಲ ಅಂತ ಹೇಳಿ ನಾನೊಂದು ಬಹಳ ಇಚ್ಛೆ ಪಡ್ತೇನೆ. ಅಂದರೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಮೊದಲಿನ ಕಾಲದಲ್ಲಿ ತುಂಬ ಕಾಲ ಅಂತಲ್ಲ, ಅದು ಮೊದಲಿನ ಕಾಲದಲ್ಲಿ 7 ದಿವಸದ್ದು ಉತ್ಸವ ಆಗ್ತಾ ಇತ್ತಂತೆ. ಈಗ ಅದು ಕಡಿತ ಮಾಡಿ 3 ದಿವಸಕ್ಕೆ ಬಂದಿದೆ. ಅಲ್ಲಿ ಉತ್ಸವ ಆಗುವ ಸಮಯದಲ್ಲಿ ಅದರ ಒಂದು ರಥ ಅಂತ ಇತ್ತು. ಆ ರಥ ಉಚ್ಚಿಲ ಪಳ್ಳಿಯ ಎದುರು ಕಡೆಯಿಂದ ಈಗಲೂ ಆ ದಾರಿ ಅಗಾಳವಾಗಿದೆ, ರಥ ಎಳೆಯುವ ದಾರಿ ಅಂತ ಹೇಳ್ತಾ ಇದ್ದಾರೆ. ನಾನು ರಥ ಇದು ನೋಡಲಿಲ್ಲ. ಅದು ಇಲ್ಲಿ ಬೋವಿ ಶಾಲೆಯದವರೆಗೆ ಅಲ್ಲಿ ಬರ್ತಾ ಇತ್ತಂತೆ. ಅಲ್ಲಿಂದಲೇ ಮಾಡಲಿ ಪ್ರಾರಂಭ ಆಗಲಿ. ಇನ್ನೊಂದು ಆ ಕೋಟೆ ದೇವಸ್ಥಾನದ ಸ್ವಲ್ಪ ಈಚೆ ಕಡೆ 2 ಕೆರೆಗಳಿದೆ. ದೇವರ ಸ್ನಾನ ಮಾಡೋದು ಬಲಿ ಎದ್ದಾದ ಮೇಲೆ ರಥ ಎಳೆದ ಮೇಲೆ ಅಲ್ಲಿ ದೇವರು ಜಳಕ ಮಾಡುವಂಥದ್ದು, ಓಕುಳಿ ಮಾಡುವಂಥದ್ದು 2 ಕೆರೆಗಳಿದೆ. ಅದಕ್ಕೆ ಎಲ್ಲ ಈಗ ಈ ಗಿಡಗಂಟಿಗಳು ಬಂದು ಬಳ್ಳೆ ಬಂದು ಅದು ಮುಚ್ಚಿ ಹೋಗಿದೆ. ಮೊದಲು ಅದನ್ನು ಅವರು ಪುಣ್ಯಾತ್ಮರು ನಮ್ಮ ಗೌರವಾನ್ವಿತ ನೀಲೇಶ್ವರ ತಂತ್ರಿಯವರು ಅವರೊಟ್ಟಿಗೆ ಇದ್ದ ಎಲ್ಲ ನನ್ನ ಆತ್ಮೀಯರು ಸದಸ್ಯರು ಒಟ್ಟಿಗೆ ಇದ್ದವರು ಸಂಚಾಲಕರು ಸೇರಿಕೊಂಡು ಮಾಡಲಿ, ಅದು ಅಲ್ಲಿಂದಲೇ ಬರಲಿ. ಆಮೇಲೆ ಇನ್ನೊಂದು ಮಾಡಬೇಕಂತ ಹೇಳಿದರೆ ನಮ್ಮದು ಈ ಮಲಯಾಳಿ ಚಾಮುಂಡಿ ಕೊಲ್ಯದಲ್ಲಿ ಅಲ್ಲಿ ಒಂದು ದೇವಸ್ಥಾನ ಭಾಳ ಕಾರಣಿಕದ್ದಿದೆ. ಸಾಧಾರಣ ಅಲ್ಲಿ ಆಡಳಿತ ಮೊದಲು ಇರಲಿಲ್ಲ, ಗುರಿಕಾರನವರು ಇದ್ದರೆ ಆ ವ್ಯವಸ್ಥಾಪನಾ ಸಮಿತಿ ಸಿಯಲ್ಲಿ ಅದು ಬರ್ತದೆ. ಅದು ಅಲ್ಲಿ ತಂತ್ರಿಯವರು ನಾರಾಯಣ ಕೆದಲಾಯರು ಒಂದು ಇದ್ದರು, ಹಿರಿಯರಾದವರು. ಅವರು ಇರುವಾಗ ಅಲ್ಲಿ ನನಗೆ ಅದು ಗೊತ್ತಿದ್ದೆ ನಮಗೆ. ಅಲ್ಲಿ ನೇಮಕಿಯಲ್ಲಿ ಆದಾಯ ಇಲ್ಲ ಅಂತ ಇರುವಾಗ ಅವರ ಕೈಯಿಂದ ಹಾಕಿ ಅವರ ನೇಮ ಮಾಡಿಸಿದ್ದಾರೆ. ಅಲ್ಲಿ ಜೀರ್ಣೋದ್ಧಾರ ಆಗಿದೆ. ಜೀರ್ಣೋದ್ಧಾರ ಬ್ರಹ್ಮಕಲಶ ಆದ ಮೇಲೆ ಲೆಕ್ಕಪತ್ರದಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿ ಇವರಿಗೆ ಸ್ವಲ್ಪ ಅವಮಾನ ಮಾಡಿದ್ದರಂತೆ. ಯಾರಿಗೆ? ಹಿರಿಯರಾದ ನಾರಾಯಣ ಕೆದಲಾಯರು. ಅವರ ಬೇಸರ ಆಯಿತು. ಅವರು ಅಲ್ಲಿ ಕೀ ಕೊಟ್ಟು ಇಳಿದು ಬಂದರು. ಆಮೇಲೆ ಅವರು ಪುನಃ ಅಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಅಲ್ಲಿ ತಂತ್ರಿ ಇಲ್ಲ ಅಂತ ಇರುವಾಗ ನೀಲೇಶ್ವರ ಪದ್ಮನಾಭ ತಂತ್ರಿ ಹತ್ರ ಹೋಗಿದ್ದಾರೆ ಅಂತೆ. ಹೋಗಿ ಬರಬೇಕು ಅಂತ ಅವರು ಬರ್ತೇನೆ ಅಂತ ಒತ್ತಾಯಕ್ಕೆ ಬರಬೇಕು ಅಂತ ಅವರು ಬಂದಿದ್ದರೂ ಕೂಡ ಒಂದು ಕ್ಷೇತ್ರ ತಂತ್ರಿ ಬೇಸರಾಗಿ ಯಾಕೆ ಹೋಗಿದ್ದಾರೆ ಅಂತ ತಿಳುವಳಿಕೆ ಇದ್ದವರು ಅವರು. ನಮಗೆ ತಿಳುವಳಿಕೆ ಬಹಳ ಕಡಿಮೆ. ಅವರು ಮೊನ್ನೆ ಹೇಳಿದೆ, ನಾವು ಲಾ ಕಲಿತವರು ಅಂತೇಳಿ. ಲಾ ಕಲಿತವರಿಗೆ ತುಂಬ ಗೊತ್ತಿರಬೇಕು ಅವರಿಗೆ. ಆದರೆ ಅವರಿಗೆ ಒಂದು ಹಿರಿಯರಾದ ನಾರಾಯಣ ಕೆದಲಾಯರ ಆ ಕ್ಷೇತ್ರದಲ್ಲಿ ಇದ್ದರು. ಅದು ಯಾಕೆ ನೀವು ಇಳಿದು ಹೋಗಿದ್ದೀರಿ, ನಾನು ಅಲ್ಲಿ ಹೋಗಬಹುದು ಅಂತ ಒಂದು ಕೇಳಬಹುದಿತ್ತು. ಏನು ಬೇರೆ ಬ್ರಾಹ್ಮಣ, ಅವರು ಬ್ರಾಹ್ಮಣ, ಇವರು ಬ್ರಾಹ್ಮಣ. ಅಂದರೆ ಬ್ರಾಹ್ಮಣ ಅಂದರೆ ಒಂದು ನಾನು ಹಿರಿಯರು ಕೇಳುವುದನ್ನು ಕೇಳಿದೆ. ಬ್ರಾಹ್ಮಣ ಅಂದರೆ ಎಲ್ಲರೂ ಬ್ರಾಹ್ಮಣ ಅಂತ ಆಗುವುದಿಲ್ಲ. ಒಂದು ಮಾತು ನಮ್ಮ ಹಿರಿಯರು ಹೇಳ್ತಾ ಇದ್ದರು. ಯಾವುದೇ ಮಾತಾಡುವಾಗ ಬ್ರಾಹ್ಮಣರ ಶಾಪ ಬೇಡ ಅಂತ ಹೇಳ್ತಾ ಇದ್ದರು. ಅದು ಸತ್ಯ ಆಗಿರ್ಬೋದು. ಅಂದರೆ ಅದು ಬ್ರಾಹ್ಮಣರು ಯಾರು ಅಂತ ಹೇಳಿದ್ರೆ ಬ್ರಹ್ಮತ್ವ ಇದ್ದವನೇ ಅವ ಬ್ರಾಹ್ಮಣ ಅಂತ ಹೇಳುವುದು. ಅದಕ್ಕೆ ಬ್ರಾಹ್ಮಣ ಅಂತ ಹೇಳೋದು. ತಂತ್ರಿಗಳಂತ ಹೇಳಿದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ತಂತ್ರಿ ಅಂತೇಳಿ ಎಲ್ಲಿ ಇಲ್ಲ. ನಾನು ಅದು ದಾಖಲೆ ತಗೊಂಡಿದ್ದೇನೆ. ಎಲ್ಲಿ? ನೀಲೇಶ್ವರ ಪದ್ಮನಾಭ ತಂತ್ರಿಯವರಿಗೆ ಎಷ್ಟು ABC ಬರ್ತದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ, ಅವರಿಗೆ ಎಷ್ಟು ಇದೆ, ಅದು ವಿರೋಧ ಅಲ್ಲ ಅಂತ ಹೇಳಿದ್ದಲ್ಲ. ಅವರ ಮೇಲೆ ನನಗೆ ತುಂಬ ಗೌರವ ಇತ್ತು. ಅಂದರೆ ಅವರ ತಂತ್ರಸ್ಥಾನಕ್ಕೆ ನನ್ನ ವಿರೋಧ ಅಲ್ಲ, ಅವರ ವರ್ತನೆ ಸರಿಯಿಲ್ಲ ಅಂಥೇಳಿ. ಅದು ಅವರು ಒಂದು ತಂತ್ರ ಸ್ಥಾನದಲ್ಲಿದ್ದರೆ ಮೊದಲಿನ ರಾಜರ ಕಾಲದಲ್ಲಿ ಏನಾದರೂ ಊರಲ್ಲಿ ತೊಂದರೆ ಆದರೆ ಅಥವಾ ಒಂದು ಗಲಾಟೆ ಆದರೆ ಮಂತ್ರಿಯನ್ನು ಕಳೆದು ಮಂತ್ರಿಗೆ ಆಜ್ಞೆ ಮಾಡ್ತಾ ಇದ್ದರಂತೆ ರಾಜರು. ಮಂತ್ರಿ ಈಗ ಮಂತ್ರಿ ರಾಜರ ಆಡಳಿತ ಇಲ್ಲ. ಮಂತ್ರಿನ ಬದಲಿಗೆ ಈಗ ಎಲ್ಲ ದೇವಸ್ಥಾನದಲ್ಲಿ ತಂತ್ರಿಯವರಿದ್ದಾರೆ. ಎಲ್ಲಿ ಗಲಾಟೆ ಆದರೂ ಒಂದು ಕೇಳಿ ಅದನ್ನು ಒಂದು ಮಾತುಕತೆ ಮಾಡುವಂಥದ್ದು ತಂತ್ರಿಯವರಿಗೆ ಅವರ ಉದ್ದೇಶವೇ ಅದೇ ಆಗಿರಬಹುದು. ಇಷ್ಟರವರೆಗೆ ಮಾಡಲಿಲ್ಲ. ಅಂದರೆ ಇಲ್ಲಿ ಮಲಯಾಳ ಚಾಮುಂಡಿಯಲ್ಲಿ ಒಂದು ಒಳಸರಿ ಅಂತ ಉಂಟು. ಆ ಒಳಸರಿ ಈಗ
15 ವರ್ಷದ ಹತ್ತಿರ ಆಯಿತು. ಅಲ್ಲಿ ವಲಸರಿ ಆಗ್ತಾ ಇಲ್ಲ. ಅಂದರೆ ವಲಸರಿಯ ಗದ್ದೆ ಅದು ಮತ್ತೊಬ್ಬರ ಹೆಸರಲ್ಲಿದೆ, ಅವರು ಬೇಲಿ ಹಾಕಿದ್ದಾರೆ. ಅದನ್ನು ಅವರು ಕರೆದು ಆ ವಲಸರಿ ಮೊದಲಿನಲ್ಲೇ ಆಗಬೇಕು, ಅದು ಯಾಕೆ ಆಗುವುದಿಲ್ಲ ಅಂತ ಹೇಳಿ ಅವರೊಂದು ಅದನ್ನು ತಂತ್ರಿಯಾದವರು ಅದನ್ನು ಮಾಡಬೇಕಿತ್ತು ಅಂತ ಅವರ ಹತ್ರ ಇನ್ನು ಮುಂದಕ್ಕೂ ಅವರಿಗೆ ನಾನು ಅವರ ಹತ್ರ ಒಂದು ವಿನಂತಿ ಮಾಡ್ತಾ ಇರುವುದವರು ಮುಂದಕ್ಕೂ ಒಳ್ಳೆ ರೀತಿಯದ್ದು ಆಗಲಿ. ಅಂದರೆ ಈ ಇತಿಹಾಸ ತಗೊಳ್ತಾ ಇದ್ದಾರೆ. ಇತಿಹಾಸದಲ್ಲಿ ಇಲ್ಲಿ ಕೊಂಡಾಣದಲ್ಲಿ ಇದ್ದದ್ದು ಇತಿಹಾಸದಲ್ಲಿ ಯಾರು ಅಂತ ಹೇಳಿದರೆ ಕೋಟ್ಯಾರ ಗುತ್ತನವರು ಗುರಿಕನಾರನವರು ಈಗಿನವರು ಇತಿಹಾಸ ಬರೆಯಲಿ, ಏನು ತೊಂದರೆ ಇಲ್ಲ. ಇದು ಯಾವುದು ನಮ್ಮದು ಬಹಳ ಇದಕ್ಕೆ ಪೂಜೆ ಕೊಡುವವರ ಪೂಜೆನೇ ಕೊಡಲಿ, ಅವರು ಮಾಡುವಂಥದ್ದೆಲ್ಲ. ಮತ್ತು ಇನ್ನೊಂದು ಹೇಳುವುದನ್ನು ನಾನು ಕೇಳಿದ್ದೇನೆ, ಹಿರಿಯರು ಗೊತ್ತಿದ್ದವರು ಹೇಳಿದ್ದೇನೆ, ದೇವಸ್ಥಾನಕ್ಕೆ ಬ್ರಾಹ್ಮಣರು ಹೋಗಲಿಕ್ಕಿಲ್ಲ. ಅಲ್ಲಿ ಹೋಗುವುದು ಯಾರೋ ಪ್ರಧಾನ ಅರ್ಚಕಾರ ಇದ್ದಾರೆ, ಯಾರೋ ಅದನ್ನು ತಿಂಗಳ ಸಂಕ್ರಮಣ ಆಚರಿಸ್ತಾ ಇದ್ದಾರೆ, ವಾರ್ಷಿಕ ಉತ್ಸವವನ್ನು ಯಾರು ಆಚರಿಸ್ತಾ ಇದ್ದಾರೆ, ನಮ್ಮ ಇದು ನವರಾತ್ರಿ ಉತ್ಸವವನ್ನು ಆಚರಿಸ್ತಾ ಇದ್ದಾರೆ, ವಿಸುಕನಿಯನ್ನು ಆಚರಿಸ್ತಾ ಇದ್ದಾರೆ, ಅವರೇ ಅಲ್ಲಿಗೆ ಪ್ರಧಾನ ಅರ್ಚಕ, ಬೇರೆ ಯಾರು ಅಲ್ಲ. ಬ್ರಾಹ್ಮಣರು ಹೋಗಲಿಕ್ಕೆ ಇಲ್ಲ ಅಂತೇಳಿ. ಒಂದು ವೇಳೆ ಆ ಪ್ರಧಾನ ಅರ್ಚನೆಗೆ ಸೂತಕ ಅವರಿಗೆ ಇಲ್ಲ ಅಂತ ಹೇಳುವುದನ್ನು ಕೇಳಿದೆ. ಅವರಿಗೆ ಯಾರು ಕುಟುಂಬದಲ್ಲಿ ಸತ್ತರೂ ಸೂತಕ ಇಲ್ಲ ಅವರಿಗೆ. ಅಂದರೆ ಬ್ರಾಹ್ಮಣರು ಅದಕ್ಕೆ ಅಲ್ಲಿ ಕೋಳಿ ಒಂದು ಕಡಿಲಿಕ್ಕೆ ಉಂಟು, ಕೋಡಿ ಕೊಯ್ಲಿಕ್ಕೆ ಉಂಟು, ಅಲ್ಲಿ ಬ್ರಾಹ್ಮಣರು ಹೋಗಲಿಕ್ಕೆ ಇಲ್ಲ ಅಂಥೇಳಿ. ಅಂದರೆ ಈಗ ಎಲ್ಲ ಕಡೆ ಇವರು ಒಂದು ಕೋಳಿ ಕೊಡುವ ಇಲ್ಲಿ ಕಡಿ ಇಲ್ಲ ಸ್ಥಳದಲ್ಲಿ ಕೂಡ ತಂತ್ರಿಯವರು ಹೋಗಬಾರ್ದವರ ಘನತೆ ಗೌರವಕ್ಕೆ ಅದು ಕುಂದು ಆಗಬಾರದು. ಹಾಗೆ ಮೊದಲನೇ ಇವರು ಒಂದು ದಾಖಲೆ ಮಾಡಿಕೊಂಡು ಬರುವಾಗ ಮೊದಲು ಹೇಗೆ ಒಂದು ದೇವಸ್ಥಾನ ನಡೀತಾ ಇತ್ತೋ, ಹೇಗೆ ಒಂದು ದೇವಸ್ಥಾನದಲ್ಲಿ ನಡೀತಾ ಇತ್ತೋ ಹಾಗೆಯೇ ನಡ್ಕೊಂಡು ಬರಲಿ. ಅದಕ್ಕೆ ಜನರಿಗೆ ಒಂದು ಆ ಕ್ಷೇತ್ರದ ಮೇಲೆ ಗೌರವ ಬರಬೇಕು, ವಿಶ್ವಾಸ ಬರಬೇಕು, ನಂಬಿಕೆ ಬರಬೇಕು. ಈ ಕೊಂಡಾಣ ಕ್ಷೇತ್ರದಲ್ಲಿ ದೊಡ್ಡ ವಿಷಯ ಏನಲ್ಲ. 2009 ಇಲ್ಲಿ ಕೊಂಡಾಣ ಕ್ಷೇತ್ರದಲ್ಲಿ ಇವರ ಮುಂದಾಳತ್ವದಲ್ಲಿ ವೆಳ್ಳಿಕೋತು ಶ್ರೀಧರನ್ ಅಂತೇಳಿ 19 ದಿವಸ ಅಷ್ಟಮಂಗಳ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆಯಲ್ಲಿ ಆ ಮೊದಲಿನ ಆಡಳಿತ ಅವರು ಗಣೇಶ್ ಭಟ್ರು, ಮೊದಲಿನ ಆಡಳಿತ ಇದು ಕೇಶವ ಭಟ್ರು, ನಂತರ ಇವರು ಗಣೇಶ್ ಭಟ್ರು ಆದರು. ಅವರ ಒಟ್ಟಿಗೆ ಅವರ ಒಂದು 9 ಜನದ ಸದಸ್ಯರು ಇದ್ದರು. ಇವರ ಮುಂದಾಳತ್ವದಲ್ಲಿ ನಮಗೆ ಅಷ್ಟಮಂಗಲ ಪ್ರಾರಂಭ ಆಗುವಾಗಲೇ ಹೇಳಿದ್ದು ಇಲ್ಲಿ ವಂಚನೆ ಆಗ್ತಾ ಉಂಟು ಅಂತೇಳಿ. ವಂಚನೆಯದನ್ನು ಇದೇ ತಂತ್ರಿಯವರು ಕೂತುಕೊಂಡಿದ್ರು, ನಾವೆಲ್ಲ ಕೂತುಕೊಂಡಿದ್ದೀವಿ. ಅಲ್ಲಿ ಆ ವಂಚನೆಯನ್ನು ಹೇಳುವಾಗ ಹೌದು, ನಮ್ಮ ಹತ್ರ ಒಂದು ಲೆಕ್ಕಕ್ಕೆ ಕೊಡದ್ದು, ನಮ್ಮ ಹತ್ರ 22 ಲಕ್ಷ ರೂಪಾಯಿ 35 ಪೌನು ಬಂಗಾರ ಉಂಟು ಅಂತೇಳಿ ಯಾರು ಇವರು ಗಣೇಶ್ ಭಟ್ರು ಮತ್ತು ಅವರ ಚಿಕ್ಕಪ್ಪ ಎಲ್ಲ ಅದನ್ನು ಒಪ್ಪಿಕೊಂಡಿದ್ದಾರೆ. ಅದು ನಾವು ಕೊಡ್ತೇವೆ ಅಂತೇಳಿ ದೇವರದಿಂದ ಅಂತ ಹೇಳಿದ್ದಾರೆ. ಅವರು ಕೊಡದಿದ್ದರೆ ಇವರು ನೀಲೇಶ್ವರ ಪದ್ಮನಾಭ ತಂತ್ರಿಯವರು ಇದ್ದರು, ಅವ್ರು ಹೇಳಿದರು ಅವರು ಕೊಡದಿದ್ದರೆ ನಾವು DC ಒಂದು ಅರ್ಜಿ ಕೊಡುವ, ಸುರುವಿನ ಅರ್ಜಿಗೆ ನಾವು ದಸ್ಕತ್ತಾಗುವುದು ನಾನು ಅಂತ ಅವರು ಹೇಳಿದ್ದಾರೆ. ಅಂದರೆ ಇದು ಸತ್ಯವನ್ನೇ ಮೊದಲೇ ಹೇಳಿದ್ದೇನೆ, ಆ ಕ್ಷೇತ್ರವನ್ನು ನಂಬಿ ನಾನು ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಅಂದರೆ ಅವರು ಮಾಡಲಿಲ್ಲ, ಅಷ್ಟಮಂಗಲ ಪ್ರಶ್ನೆ ಆಯಿತು. ಆಮೇಲೆ ಅಲ್ಲಿ ಗೊಂದಲ, ಇನ್ನೂ ಅವರು ಕೊಡುವಂಥದ್ದಿಲ್ಲ. ಒಂದು 9 ಜನ ಸೇರಿ ಇದೇ ತಂತ್ರಿಯವರ ಮನೆಗೆ ಕಾಳಿ ಹಿಡಿದು ನಾವು ಕೇಳಿಕೊಂಡಿವಿ. ಅದರ ಹೊತ್ತಿನಲ್ಲಿ ಕೊಂಡಾಣ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಗೊಂದಲ ಗಲಾಟೆ ಬೇಡ, ಆಗಿದ್ದೆಲ್ಲ ಆಗಿ ಹೋಗಿದೆ, ನೀವು ಏನು ತೀರ್ಮಾನ ತಗೊಳ್ತೀರಿ ಅದಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತೇಳಿ ಅದನ್ನು ಹೋದದಲ್ಲಿ 9 ಜನರಲ್ಲಿ ಒಬ್ಬರು ಮಾತ್ರ ತೀರು ಹೋಗಿದ್ದಾರೆ, ಬಾಕಿ ಜನ ಈಗಲೂ ಇದ್ದಾರೆ. ಆದರೆ ಅವರು ಹೇಳಿದರು ಮೊದಲಿನ ಆಡಳಿತವರನ್ನು ಗಣೇಶ್ ಭಟ್ರನ್ನು, ಆಮೇಲೆ ಇವರು ನಾನು ಒಂದು ಪ್ರಧಾನ ಗುರಿಕಾರ ಅಂತ ಹೇಳಿಕೊಳ್ಳುವವರನ್ನು ಮುತ್ತಣ್ಣ ಶೆಟ್ಟಿಯನ್ನು ಕರೆದು ಮಾತಾಡ್ತೇನೆ ಅಂತ ಹೇಳಿದರು. ಆದರೆ 8 ದಿವಸದಲ್ಲಿ ನಮಗೆ ಹೇಳ್ತಾನೆ ಅಂತ ಹೇಳಿದರು. ಅವರೇನು ಅವರದ್ದು ನಮಗೆ ಉತ್ತರ ಇಲ್ಲ. ಪುನಃ ಒಂದು ದಿವಸ ನಾವು ಏನಾಯಿತು ಅಂತ ಕೇಳಿದ್ವಿ, ನಾವು ಹೇಳ್ತೇನೆ ಅಂತ ಪುನಃ ಒಂದು ಸಲ ಹೇಳಿದರು. ಅವರು ಅದನ್ನು ಮುಗಿಸಲಿಲ್ಲ. ಕಾರಣ ಬಂದದ್ದಷ್ಟೇ. ಒಂದು ಕ್ಷೇತ್ರ ಕಣ್ಣೀರು ತೆಗೆದು ಅಲ್ಲಿ ಪ್ರಾರ್ಥನೆ ಮಾಡಿ ಅಲ್ಲಿ ಬಂಗಾರ ಕೊಂಡಾಣಕ್ಕೆ ಬಂಗಾರ ಬರುವುದು ಅಲ್ಲಿ ದೊಡ್ಡ ನಮ್ಮದು ನಗದು ರೂಪದಲ್ಲಿ ಬರುವುದಕ್ಕಿಂತ ಒಂದು ಜಾಸ್ತಿ ಅದಕ್ಕೆ ಒಂದು ವ್ಯಾಲ್ಯೂ ಬರುವಂಥದ್ದು ಬಂಗಾರ. ಅಲ್ಲಿ ಒಂದು 82-83ನೇ ಇಸವಿಯಲ್ಲಿ ನಮಗೆ ಗೊತ್ತಿದೆ 106 ಪೌನು ಬಂಗಾರು ಬಂದದ್ದು ನಮ್ಮ ಹತ್ರ ದಾಖಲೆ, ಮೊದಲಿನ ಆಡಳಿತವರ ದಾಖಲೆ ಇದೆ. ಅದು ಇತ್ತೀಚೆಗೆ ಕಡಿಮೆ ಆಯಿತು, ಬಂಗಾರಕ್ಕೆ ರೇಟು ಜಾಸ್ತಿ ಆಯಿತು. ಇದು ಕಡಿಮೆಯಾಗಿ ಈ ಸಲವೂ 27 ಪೌನು ಬಂಗಾರ ಬಂದಿದೆ. ಸಾಧಾರಣ ಒಂದು 10-22 ಲಕ್ಷದವರೆಗೆ ನಮ್ಮ ನಗದು ರೂಪದಲ್ಲಿ ಬಂದಿದೆ. ಇದು ಆದಮೇಲೆ ಇದನ್ನು ಒಂದು ಕೊಂಡಣ ಕ್ಷೇತ್ರವನ್ನು ಈ ವೇದಿಕೆ ಮಾಡಿ ಮಾಗನೆಯವರು ಬೇಕು ಅಂತ ಏನಿಲ್ಲ. ಪದ್ಮನಾಭ ತಂತ್ರಿಯವರಿಗೆ ಗೌರವ ಕೊಡೋದವರು ಯಾರೂ ಇಲ್ಲ. ನಾನು ಮೊದಲೇ ಹೇಳಿದ್ದೇನೆ, ಅವರ ಮೇಲೆ ಅಪಾರ ನನಗೆ ಗೌರವ ಇದೆ. ಅವರ ಮನೆತನಕ್ಕೆ ನನ್ನ ಗೌರವ ಈಗಲೂ ಇದೆ.
ಅಂದರೆ ಆಮೇಲೆ ಒಂದು ಅಷ್ಟಮಂಗಲ ಪ್ರಶ್ನೆ ಇತ್ತೀಚೆಗೆ ನಮ್ಮದು ನವಂಬರ್ 23 ತಾರೀಕಿಗೆ 2021 ಇಸವಿಗೆ ನವಂಬರ್ ಸ್ವರ್ಣ ಪ್ರಶ್ನೆ ಆಯಿತು. ಆ ದಿವಸ ಅವರು ಬರಲಿಲ್ಲ. ಅವರ ಪ್ರತಿನಿಧಿ ಮರುದಿವಸ ಅವರ ಪ್ರತಿನಿಧಿಯಾಗಿ ನಮ್ಮ ಗಣೇಶ್ ಐತಾಳ್ರು ಬಂದಿದ್ದರು, ಮತ್ತು ಕದ್ರಿ ಇದು ರಂಗ ಐತಾಳು ಬಂದಿದ್ದರು. ಇದು ಸಜೇಶ್ ಪೊದುವಾಳು ಕುಂಬಳೆಯವರು ಪ್ರಶ್ನೆ ಆಯಿತು. ಬರುವ ದಿವಸವೇ ಮರುದಿವಸ ಅವರು ಬಂದ ಹೊತ್ತಿನಲ್ಲಿ ಅವರು ಏನು ಒಂದು ಕ್ಷೇತ್ರಕ್ಕೆ ತಂತ್ರಿಯಾಗಿ ಅವರು ಕೊಡುವಂಥ ಗೌರವ ಅಥವಾ ಒಂದು ಅಷ್ಟಮಂಗಲ ಪ್ರಶ್ನೆ ಅಂದರೆ ಸಾಧಾರಣ ಸ್ವರ್ಣ ಪ್ರಶ್ನೆ ಇಡುವಂಥದ್ದು ಇಲ್ಲ. ಅಷ್ಟು ತೊಂದರೆ ಆದರೆ ಮೊದಲನೇದೇ ವೆಲ್ಲಿಕೋತ ಶ್ರೀಧರನ್ 19 ದಿವಸದ್ದು ಪ್ರಶ್ನೆ ಆಗುವಾಗ ಹೇಳಿದ್ದಾರೆ, ಇಲ್ಲಿಯ ದೈವದ ಸಾನ್ನಿಧ್ಯ ಉಂಟು, ಆದರೆ ಕಾರಣಿಕ ಕಡಿಮೆ ಆಗಿದೆ, ಅದಕ್ಕೆ ಕಾರಣ ಬರಬೇಕು, ಒಟ್ಟು ಸೇರಿ ಅದಕ್ಕೆ ಎಲ್ಲ ಪರಿಹಾರ ದೋಷ ಪರಿಹಾರ ಮಾಡಬೇಕು. ಏನು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು 2009ರಲ್ಲಿ ನಾವು ಒಂದು 2 ವರ್ಷಕ್ಕೆ ಮೊದಲು 21ನೇ ಇಸವಿಗೆ ನವಂಬರ್ 29 ತಾರೀಕಿಗೆ ನಾವು ಪ್ರಶ್ನೆ ಬಂದಲ್ಲಿ ಇದೇ ವಿಷಯ ಬಂತು, ಇಲ್ಲಿ ಸಾನ್ನಿಧ್ಯ ಉಂಟು, ಶಕ್ತಿ ಕಡಿಮೆ ಆಗಿದೆ ಅಂತೇಳಿ. ಅದಕ್ಕೆ ಏನೆಲ್ಲ ಆಗಬೇಕು ಅಂದರೆ ಅದಕ್ಕೆ ದೋಷ ಪರಿಹಾರಕ್ಕೆ ಎಲ್ಲ ಬರೆದು ಕೊಟ್ಟರು. 10 ದಿವಸದ್ದು ಪ್ರಶ್ನೆ ಆಗಿದೆ. ಇವರು ಬಂದ ಸುವಿನಾದ ದಿವಸದಲ್ಲಿ ಒಂದು ಉಗ್ರದಲ್ಲಿ ಬಂದರು. ಅವರನ್ನು ಒಂದು ಸಹಕಾರ ಅಷ್ಟಮಂಗಲ ಪ್ರಶ್ನೆಗೆ ಅವರು ಏನು ಕೊಡಲಿಲ್ಲ. ಸಾಕ್ಷಿ ಸಮೇತ ಅವರದ್ದು ಕರೆದ ಪ್ರತಿನಿಧಿ ಇವರು ನಮ್ಮದು ಮಂಗಳಾದೇವಿಯ ಗಣೇಶ್ ಐತಾಳ್ರಿದ್ದಾರೆ. ಅವರ ಹತ್ರ ಬಗ್ಗೆ ಅವರಿಗೆ ಕೇಳಬಹುದು ಏನಾಗಿದೆ ಅಂತೇಳಿ. ಇವರು ಕದ್ರಿ ರಂಗೈತಾಳ್ರು ಇದ್ದಾರೆ. 10ನೇ ದಿವಸ ನಮ್ಮದು ಅವರಿಗೆ ಬೇಕಾಗಿ ಒಂದು ಪ್ರಶ್ನೆ ಇಡುವುದನ್ನು 1 ತಿಂಗಳು ಒಂದು ಲೇಟ್ ಮಾಡಿ ಅವರು ಹೇಳಿದ ಸಮಯಕ್ಕೆ ತಂತ್ರಿಯವರಿಗೆ ಎಲ್ಲೂ ಬ್ರಹ್ಮಕಲಶ ಉಂಟು ಹೇಳಿದ್ದಕ್ಕೆ ಅವರು ಬಂದ ದಿವಸ ಅವರು ಆ ದಿವಸಗಳು ಉಗ್ರವಾಗಿ ಬಂದರು. ಏನು ಇಲ್ಲಿ ದೋಷ ಪರಿಹಾರಕ್ಕೆ ಏನಾಗಬೇಕು ಅಂತ ಸಲಹೆ ಯಾವುದು ಕೊಡಲಿಲ್ಲ. ಅಲ್ಲಿ ಹೇಳಿದರು, ನನ್ನನ್ನೇ ನೇಮಕ ಮಾಡಿದ್ದು ಸರ್ಕಾರದ ಆದೇಶ ಪ್ರಕಾರ ವ್ಯವಸ್ಥಾಪನಾ ಸಮಿತಿ 9 ಜನರಲ್ಲಿ ನಾನು ಅಧ್ಯಕ್ಷ. ಅದರಲ್ಲಿ ನಾನಾಗಿ ಕೊಟ್ಟದ್ದಲ್ಲ, ಆದರೆ ನನ್ನನ್ನು ಇಲಾಖೆಯವರು ಅಧ್ಯಕ್ಷ ನನ್ನನ್ನು ಮಾಡಿದರು. ನಾನು ರಾಜಿ ಕೊಡಬೇಕು ಅಂತೇಳಿ ಅಲ್ಲಿ ಹೇಳಿದರು. ಅಂದರೆ ಅವರಿಗೆ ರಾಜಿ ಕೊಡಲಿಕ್ಕೆ ಅವರು ಕೇಳುವ ಅವರಿಗೆ ನೈತಿಕತೆಯೂ ಇಲ್ಲ, ಅವರಿಗೆ ಆ ಹಕ್ಕೂ ಇಲ್ಲ. ನನ್ನನ್ನು ರಾಜಿ ಕೊಡಬೇಕು ಅಂದರೆ ಕೇಳುವಂಥದ್ದು ಯಾರು ಹೇಳಿದ್ರು, ಒಂದು ನನ್ನನ್ನು ಮಾಡಿದವರು ಅಥವಾ ಒಂದು ನಮ್ಮದು ಯಾವುದು ದಾಖಲೆ ಪ್ರಕಾರ ಅದಕ್ಕೆ ಇದು ನಮ್ಮದು ಬಿ ಗ್ರೇಡಿಗೆ ಬರ್ತದೆ, ಪ್ರವರ್ಗಕ್ಕೆ ಬರ್ತದೆ. ಎ ಬಿ ನಮ್ಮದು ಬಿ ಬರ್ತದೆ, ಇನ್ನು ಮುಂದಕ್ಕೆ ಅದು ಎ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಏನು ಇದ್ದರೂ ಕೂಡ ಬದಲಾವಣೆ ಆಗಬೇಕು. ಅಲ್ಲಿ ಏನೋದು ಅವ್ಯವಹಾರ ಆಗಿದೆ ಅಂತ ಇದ್ದರೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆ ಇದೆ, ಹಿಂದೂ ಧಾರ್ಮಿಕ ಪರಿಷತ್ತು ಇದೆ, DC ಅವರು ಅವರು ತನಿಖೆ ಮಾಡ್ತಾರೆ. ಆ ತನಿಖೆಯಲ್ಲಿ ಏನು ಕ್ರಮ ತಗೊಳ್ತಾರೋ ಅದು ಅವರಿಗೆ ನಾನು ಬದ್ಧನಾಗಿ ಇರಬೇಕು, ಹೊರತು ರಾಜಿ ಕೊಡಬೇಕು ಅದು ಕೊಡಬೇಕು ಎಂದು ಅವರ ಆ ಸ್ಥಾನಕ್ಕೆ ಅದು ಅಗೌರವ ಮಾಡಿಕೊಳ್ಳುವುದು ಅವರು ಹೇಳಿದಾಗೆ ಆಗುವುದಿಲ್ಲ. ಅವರು ಹೇಳಿದ ಕೂಡಲೇ ನಾನು ರಾಜೀನಾಮೆ ಕೊಟ್ಟಿದ್ದರೆ ಅವರ ಗೌರವ ಉಳಿತಿತ್ತು. ಅದು ಸರಿಯಲ್ಲ. ಯಾವುದೋ ಅಷ್ಟಮಂಗಲ ಪ್ರಶ್ನೆಗೆ ಅವರು ಸಲಹೆ ಕೊಡಲಿಕ್ಕೆ ಬರಬೇಕಿತ್ತೋ ಅದನ್ನು ಸಲಹೆ ಯಾವುದು ಅವರು ಕೊಡಲಿಲ್ಲ. ಅಲ್ಲಿ ಗೊಂದಲ ಆಯಿತು. ಆಮೇಲೆ ಸುರುವಿನ ದಿವಸ ಬಂದ ದಿವಸ ಅವರು ನಮ್ಮ ಹಿರಿಯರಾದ ರಾಘವೇಂದ್ರ ಮಾಸ್ಟರ್ ನಮ್ಮ ಹತ್ತಿರದಲ್ಲಿ ಈಗ ಇದರಲ್ಲಿ ಕೂತುಕೊಂಡಿದ್ದಾರೆ. ಅವರಿಗೆ ಏಕವಚನದಲ್ಲಿ ಅವರ ಪ್ರಾಯ ನೋಡದೆ ಏಕವಚನದಲ್ಲಿ ಬೈದರು. ಅವರು ಗಡಿ ಹಿಡಿದದ್ದವರು ಅಂದರೆ ಅವರ ಹತ್ರ ನಾನು ನೋಡಿದ್ದೇನೆ. 400 ವರ್ಷದ್ದು ಅವರದ ಗಡಿ ಹಿಡಿದದ್ದು. ಅವರು ಕೊಂಡಾಣ ಕ್ಷೇತ್ರಕ್ಕೆ ಬ್ರಾಹ್ಮಣರಾಗಿ 3 ದೈವಕ್ಕೆ ಕರೆದು ಅಲ್ಲಿ ಧರ್ಮನೇಮ ಕೊಟ್ಟು 1 ಕೊಂಡೆ ಹಾಳು ಕೊಟ್ಟ ಮನೆ ತರು ದೇವಸ್ಯ ಮನೆ. ಅವ್ರಿಗೆ ಈಗ ಅವರು ಆ ದಾಖಲೆಯನ್ನು ಇಟ್ಟು ಅವರು ಅಲ್ಲಿ ಕೇಳಿದವರು ಏಕವಚನದಲ್ಲಿ ನೀನು ಗಡಿ ಹಿಡಿದದ್ದು ನೀನು ಕುರುಬಾಕೆ ತುಳುವಿನಲ್ಲಿ ಕುರುಬಾಕೆಯಲ್ಲಿ ಎದುರಿನಲ್ಲಿ ಒಂದು ಸಮರಂಗವಾಗಿ ನೀವು ತಗೊಳ್ಳಿಲ್ಲ, ನೀವು ಅದಕ್ಕೆ ಮೋಸ ಮಾಡಿದ್ದೀರಿ ಅಂತ ಹೇಳಿದರು. ಅಲ್ಲಿ ರಾಘವೇಂದ್ರ ಮಾಸ್ಟರ್ ಅಲ್ಲಿ ಕೂಗಿದ್ರು ಅವರು. ಆಮೇಲೆ ಅವರು ಇದಕ್ಕೆ ನ್ಯಾಯಾಲಯಕ್ಕೆ ಕೊಟ್ಟರು. ಅವರ ದಾಖಲೆಯನ್ನು ಇಟ್ಟು ಅವರು ಅಂದರೆ ಅವರಿಗೆ ಏನು ದೇವಸ್ಥೆ ಮನೆಯವರಿಗೆ ಏನು ಅಧಿಕಾರ ಅಲ್ಲಿ ಅವರಿಗೆ ಒಂದು ಸ್ಥಾನ ಉಂಟು ಅಂತ ಹೇಳಿದರೆ ವಾರ್ಷಿಕದಲ್ಲಿ ಏನೇನು ನಡೀತಾ ಇದೆ ಕ್ಷೇತ್ರದಲ್ಲಿ ಅದನ್ನು ಪಂಚಾಂಗ ಓದುವಂಥದ್ದು ಅವರಿಗೆ ಆ ದೇವಸ್ಥೆ ಮನೆಯವರಿಗೆ. ಅದು ಮತ್ತೊಬ್ಬರಿಗಲ್ಲ, ತಂತಿರಿಯವರು ದಿವಸ ಕೊಡುವುದಲ್ಲ. ಯಾರೋ ಅದೇ ಒಂದು ನಿಗದಿ ಆಗಿದೆ ಅವರೇ ಕೊಡಬೇಕು ಹೊರತು ಬೇರೆ ಏನಲ್ಲ ಅದು. ಆದರೆ ಇಲ್ಲಿ ನಡೆಯುವಂಥದ್ದು ಯಾರ ಒಂದು ದೇವಸ್ಥಾನದಲ್ಲಿ ಉತ್ಸವದ ಹೊತ್ತಿನಲ್ಲಿ ದೇವರು ಮಾತಾಡಲಿಕ್ಕಿಲ್ಲ, ಕೈ ಸನ್ನೆ ಮಾಡುವುದು, ಅದನ್ನು ದೇವರ ಸ್ವರೂಪವಾಗಿ ಅದು ಹೇಳುವಂಥದ್ದು ಒಂದು ಕ್ಷೇತ್ರದ ದೇವಸ್ಥಾನದ ಪ್ರಧಾನ ಅರ್ಚಕರು ಅಥವಾ ಇವರು ತಂತ್ರಿಯವರು ದೇವರ ಸ್ಥಾನದಲ್ಲಿ ಹೊಡೆದ ನುಡಿ ಅವರದ್ದು ಗೂಂಡಾಗಳದಲ್ಲಿ ಏಕವಚನದಲ್ಲಿ ಮಾತಾಡಿದ್ದು. ನನ್ನನ್ನು ಅವರು ಕಡೆಯ ದಿವಸ ಪ್ರಶ್ನೆಗೆ ಬಂದವರು ಏಕವಚನದಲ್ಲಿ ಮಾತಾಡಿ
ಮಗ ಅಂತ ಸಮೇತ ಹೇಳಿದ್ದಾರೆ. ಅವರ ಪ್ರಾಯ ನನಗೆ ಇದು 67ನೇ ವರ್ಷ ನಡೆಯುವುದು, ಅವರ ಪ್ರಾಯಕ್ಕೂ ಅವರಿಗೆ ನನ್ನ 10-12 ವರ್ಷ ನಾನು ದೊಡ್ಡವ. ಆದರೆ ಒಂದು ಯಾರು ಯಾವುದನ್ನು ಒಂದು ಸರಿ ಆಗಿ ಹೇಳಬೇಕಿತ್ತೋ, ಯಾವ ಸಲಹೆಯನ್ನು ಕೊಡಬೇಕಿತ್ತೋ ಅದನ್ನು ಅವರು ಕೊಡಲಿಲ್ಲ. ಏಕವಚನದಲ್ಲಿ ಬೈದರು, ಮಗ ಅಂತ ಹೇಳಿದರು. ಅದು ಅವರ ಬಾಯಿಂದ ಇನ್ನು ಮುಂದಕ್ಕಾದರೂ ಬರಬಾರ್ದು. ಎಲ್ಲಿಯಾದರೂ ಅವರು ಸಲಹೆ ಸೂಚನೆ ಕೊಡಲಿ. ಅದು ಎಲ್ಲ ಮಾಡಿಕೊಂಡು ಅವರು ಎಲ್ಲ ರೀತಿಯಲ್ಲಿ ಎಲ್ಲ ದೇವಸ್ಥಾನದನ್ನು ತಗೊಂಡು ವಿಶ್ವಾಸ ತಗೊಂಡು ಅಧಿಕಾರ ಚಲಾಯಿಸುವುದು ಬೇಡ. ಅವರ ವೈದಿಕ ಕಾರ್ಯಕ್ರಮಕ್ಕೆ ನಾನಾಗಿ ಮಾಡಿದ್ದಲ್ಲ. ಅವರು ಅಷ್ಟಮಂಗಲ ಪ್ರಶ್ನೆಯಲ್ಲೇ ಕಂಡು ಬಂದಿದೆ. ಇಲ್ಲಿ ಈ ಕ್ಷೇತ್ರಕ್ಕೆ ತಂತ್ರಿಯವರು ಇವರಲ್ಲ, 300 ತಂತ್ರಿಯವರು ಅಂತೇಳಿ ಅದೇ ಅಷ್ಟಮಂಗಲ ಪ್ರಶ್ನೆಯಲ್ಲಿ ದೋಷ ಪರಿಹಾರದ ಪುಸ್ತಕದಲ್ಲಿ ಅವರು ಅದೇ ಬರೆದಿಟ್ಟಿದ್ದಾರೆ. ಆ ಕಾರಣ ಇವರಿಗೆ ದೈವ ಬಲ ಇಲ್ಲ ಅಂತೇಳಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ. ಯಾಕೆ ನಮಗೆ ಒಂದು ಸಂಶಯ ಅಂದರೆ, ಲಕ್ಷಗಟ್ಟಲೆ ನಾವು ಖರ್ಚು ಮಾಡಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿ ಒಂದು ಬ್ರಹ್ಮಕಲಶ ಆಗಬೇಕಾಗಿದ್ರೆ, ಒಂದು ಗುರುಬಲ ಇಲ್ಲದವರು ಮಾಡಿದರೆ ಅಲ್ಲಿ ಬ್ರಹ್ಮಕಲಶ ಆದೀತ. ನಮಗೆ ಸಂಶಯ ಅಲ್ಲಿ ನಮಗೇನಿಲ್ಲ, ಅದು ನೇಮದಲ್ಲೂ ಬಂದಿದೆ, ಅದು ಬ್ರಹ್ಮಕಲಶ ಮಾಡಿದ್ದು ಸರಿಯಲ್ಲ ಅಂತೇಳಿ. ಆಮೇಲೆ ಜೀರ್ಣೋದ್ಧಾರ ಇದು ಸಮಿತಿ ಒಟ್ಟಿಗೆ ಮಾಡಿ ನಾವು ಜೀರ್ಣೋದ್ಧಾರ ಆಗುವ ಮೊದಲೇ ಇಲ್ಲಿ ಕಳೆದ ಜನವರಿ 13 ತಾರೀಕಿಗೆ ಒಂದು ಪ್ರಾರ್ಥನೆ ಮಾಡಿದ್ವಿ. ಆಶ್ರಮಗಳ ಪ್ರಶ್ನೆಯಲ್ಲಿ ದೋಷ ಪರಿಹಾರವನ್ನು ಮಾಡಿಕೊಂಡು ಆಮೇಲೆ ಇಲ್ಲಿ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಆಗಬೇಕು. ಸಾಧಾರಣ 200 ವರ್ಷಕ್ಕೆ ಮೊದಲಿನ ಗರಡಿ ಕಟ್ಟಡ, ಅದು ಮೊನ್ನೆ ನಾವು ತೆಗೆಯುವಾಗ ಆ ಮಣ್ಣಿನಿದ್ದು ಗೋಡೆ, ಅದು ಆಗಬೇಕು, ಜೀರ್ಣೋದ್ಧಾರ ಆಗಬೇಕು ಎಂದು ಅಷ್ಟಮಂಗಲ ಪ್ರಶ್ನೆ ಕಂಡದ ಹಾಗೆ ಪ್ರಕಾರ ನಾವು ಅದಕ್ಕೆ ರಾಶಿಯಲ್ಲಿ ಬಂದ ಪ್ರಕಾರ ಬೆದರಡ್ಕ ರಮೇಶ ತಂತ್ರಿಯವರ ಮುಂದಾಳತ್ವದಲ್ಲಿ ಅಲ್ಲಿ ನಾವು ಜೀರ್ಣೋದ್ಧಾರ ಮಾಡಿದ್ದೇವೆ. ಅಲ್ಲಿ ಜೀರ್ಣೋದ್ಧಾರ ಮಾಡ್ತೇವೆ ಅಂತ ಹೇಳಿ ಯಾರು ಒಂದು ಬೂಳ್ಯ ತಗೊಳ್ಳುವಾಗ ಬೆಳಗಿನ ನೇಮದಲ್ಲಿ ಮುಂಡತ್ತಾಯ ನೀವು ಯಾವುದೇ ಪ್ರಾರ್ಥನೆ ಮಾಡಬೇಕು ಅಂತ ಇದ್ದರೆ ಜನವರಿ ತಿಂಗಳಲ್ಲಿ ಮುಂಡತ್ತಾಯ ದೈವದ ನೇಮ ನಡೆಯಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡೋದು, ಬೂಳ್ಯ ತಗೊಳ್ಳೋದು. ಅಂದರೆ ಯಾವುದು ಊರಿನಲ್ಲಿ ಯಾವುದೇ ಒಳ್ಳೆ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ಯಾವುದಾದ್ರು ಒಂದು ಅಲ್ಲಿ ಒಂದು ಪ್ರಾರ್ಥನೆ ಮಾಡಿ ಬೂಳ್ಯ ತಗೊಳ್ಳುವಂಥದ್ದು ಪ್ರಶ್ನೆ. ಇನ್ನೊಂದು ಮೊದಲನೇ ಆಡಳಿತ ಇವರು ಅಲ್ಲಿ ಒಂದು ಪ್ರಮಾಣ ಮಾಡಿದ್ರು. ಸಾಧಾರಣ ಒಂದು 10 ವರ್ಷಕ್ಕೆ 10ನೇ ಇಸವಿಯಲ್ಲಿ ಬೆಳಗಿನ ನೇಮದಲ್ಲಿ ಅದೇ ತಂತ್ರಿಯವರ ಮುಂದಾಳತ್ವದಲ್ಲಿ ನಮ್ಮ ಹತ್ರ ಬಂಗಾರ ಇಲ್ಲ, ನಮ್ಮ ಹತ್ರ ನಗದು ಇಲ್ಲ ಅಂತ ಹೇಳಿ ಇವರು ಗಣೇಶ್ ಆಗಿನ ಆಡಳಿತ ಇವರು ಗಣೇಶ್ ಭಟ್ರು ಒಂದು ಅಲ್ಲಿ ಪ್ರಮಾಣ ಮಾಡಿದರು, ನಮ್ಮ ಹತ್ರ ಇಲ್ಲ, ತಾಮಾರು ಕೃಷ್ಣ ಶೆಟ್ಟಿ ಸುಳ್ಳು ಹೇಳುವುದು ಅಂತೇಳಿ. ಹಾಗೇನೇ ಹೋಯಿತು. ಆದರೆ ನಾನು ಅರ್ಜಿ ಕೊಟ್ಟದ್ರೆ ಜಿ ಸಿ ಅವರ ಮೇಲೆ ತನಿಖೆ ಮಾಡಿ ಅವರ ಆಡಳಿತ 60 ವರ್ಷದ ಆಡಳಿತ ಹೋಯಿತು. ಆಮೇಲೆ ಇವರು ಜೀವಾನಂದ ಶೆಟ್ಟರು ಬಂದರು, ಅವರ ಅವಧಿಯಲ್ಲಿ ಒಳ್ಳೆ ಕೆಲಸ ಆಗಿದೆ. ಆಮೇಲೆ ಇದಕ್ಕೆ ಸಾಧಾರಣ 19ನೇ ಇಸವಿಯಲ್ಲಿ ಪುನಃ ಅದೇ ಯಾರೋ ನಮ್ಮ ಹತ್ರ ಬಂಗಾರ ಇಲ್ಲ, ನಮ್ಮ ಹತ್ರ ನಗದು ಇಲ್ಲ ಅಂತ ಹೇಳಿದ ಗಣೇಶ್ ಭಟ್ರೆ ಇದೇ ಮುಂದಾಳತ್ವದಲ್ಲಿ ಇವರು ತಂತ್ರಿಯವರ ಮುಂದಾಳತ್ವದಲ್ಲಿ ಅಲ್ಲಿ ಪುನಃ ನಮ್ಮ ಹತ್ರ ಹಣ ಉಂಟು, 8 ಲಕ್ಷ ರೂಪಾಯಿ 35 ಪವನ ಉಂಟು ಅಂತೇಳಿ ಅವರು ಪುನಃ ಅಲ್ಲಿ ಹೇಳಿದರು. ಅದೇ ಹಿರಿಯರಾದ ನಮ್ಮ ಪಟ್ಟೋರಿ ಇವರು ಎಂಕಪ್ಪ ಕಾಜ ಅವರು ಸಮೇತ ಇದ್ದರು. ಆ ಹೊತ್ತಿನಲ್ಲಿ ದೈವದ ಬೆಳಗಿನ ಜಾತ್ರೆ ನಡೆಯಲ್ಲಿ ತಂತ್ರಿಯವರ ಮುಂದಾಳತ್ವದಲ್ಲಿ ಅವರೇ ಹೇಳಿದಾಗೆ ನಾವು 15 ದಿವಸದಲ್ಲಿ ವ್ಯವಸ್ಥಾಪನಾ ಸಮಿತಿಗೆ ಕೊಡ್ತೇನೆ ಅಂತ ಅವರು ಮೊದಲನೇ ಆಡಳಿತ ಗಣೇಶ್ ಭಟ್ರು ಹೇಳಿದರು. 19ನೇ ಇಸವಿಯಲ್ಲಿ ಬೆಳಿಗ್ಗೆ 12 1ನೇ ಇಸವಿ 1ನೇ ತಾರೀಕಿನಂದು ಅವರು ಹೇಳಿದರು. ಆದರೆ 15 ದಿವಸ ಕೊಡುವಂಥದ್ದನ್ನು ಅವರು ತಂತ್ರಿಯ ಮುಖಾಂತರ ಅಲ್ಲಿ ಇರುವಾಗ ಇದೇ ನಾನು ಪ್ರಧಾನ ಗುರುಕಾರ ಅಂತ ಹೇಳುವವರು ಸಮೇತ ಇವರು ಮುತ್ತನ ಶೆಟ್ಟಿಯವರು ಇದ್ದರು. ಅದನ್ನು ಒಂದು ದಿವಸ ಇವರು ಈಗಿನ ಗಣೇಶ್ ಭಟ್ರು ಮೊನ್ನೆ ನಡೆದ ಜನವರಿ ಜಾತ್ರೆಯಲ್ಲಿ ಆ ವಿಷಯವನ್ನು ನಾನು ತೆಗೆದೆ. 4 ವರ್ಷಕ್ಕೆ ಮೊದಲು ಬಂಗಾರ ಮತ್ತು ಹಣ ಉಂಟು, ಈ ಸಲ ಅಲ್ಲಿ ಜೀರ್ಣೋದ್ಧಾರ ಆಗಲಿಕ್ಕುಂಟು, ಒಂದು ಬಂಟನ ಮುಖವಾಡ ಹೊಸತಾಗಿ ಆಗಲಿಕ್ಕುಂಟು, ಅವರ ಪರ್ಮಿಷನ್ ಬಂದಿದೆ, ಬರ್ತದೆ, ನಾವು ಮಾಡ್ತೇವೆ ಅಂತ ಹೇಳಿ ಆ ಬಂಗಾರ ಇವರ 35 ಪೌಂಡ್ ಬಂಗಾರವನ್ನು ಅದಕ್ಕೆ ಹಾಕಬಹುದು. ಆಮೇಲೆ ಈ 8 ಲಕ್ಷ ರೂಪಾಯಿ ಅವರ 22 ಲಕ್ಷ ಹೋಗಿ ಒಂದು 10-12 ವರ್ಷ ಆಗ ಆ 14 ಲಕ್ಷ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ, ಈಗ 8 ಲಕ್ಷ ಉಂಟು ಅಂತ ಹೇಳಿದರೆ ಅದನ್ನು ಒಂದು ದಿವಸ ಅವರೇ ಹೇಳಿದರು. ತಂತ್ರಿ ನನ್ನನ್ನು ಭಂಡಾರ ಮನೆಗೆ ಬರಲಿಕ್ಕೆ ಹೇಳಿದರು. ಅಲ್ಲಿ ಹೋದೆ. ನಾನು ಈ 8 ಲಕ್ಷವನ್ನು 35 ಪೌನ್ ಬಂಗಾರವನ್ನು ತಂತ್ರಿಯವರ ಕೈಯಲ್ಲಿ ಕೊಟ್ಟಿದ್ದೇನೆ ಅಂತ ಅವರು ಮೊನ್ನೆ ನಡೆದ ಇದೇ ಜನವರಿ ತಿಂಗಳಲ್ಲಿ ಅವರು
ಜನವರಿ ತಿಂಗಳಲ್ಲಿ 13ನೇ ತಾರೀಕಿನಲ್ಲಿ ಕಟ್ಟೆ ಜಾತ್ರೆಯಲ್ಲಿ ಗಣೇಶ್ ಭಟ್ರು ಮೊದಲನ ಆಡಳಿತ ಇವರು ಗೌರವಾನ್ವಿತ ಗಣೇಶ್ ಭಟ್ರವರು ಹೇಳಿದರು. ಆದರೆ ಅದು ಇಷ್ಟರವರೆಗೆ ಬರಲಿಲ್ಲ. ಯಾರ ಕೈಯಲ್ಲಿ ಉಂಟು ಅಂತ ಅವರಿಗೆ ಲೆಟ್ರ್ ಕೊಟ್ಟದ್ದು ಯಾಕೆ? ಇಷ್ಟೆಲ್ಲ ಒಂದು ದೇವರ ಸ್ಥಾನದಲ್ಲಿ ಇದ್ದವಂಥ ತಂತ್ರಿ ಎಲ್ಲಿ ಕ್ಷೇತ್ರದಲ್ಲಿ ಯಾರು ಗೊತ್ತಿದ್ದೋ ಗೊತ್ತಿಲ್ಲದೆ ನಮ್ಮ ಹತ್ರ ಎಲ್ಲ ಕೆಲಸ ಬೇಡದ ಆಗಬಹುದು, ನಮ್ಮ ವರ್ತನೆಯಲ್ಲಿ ತೊಂದರೆ ಆಗಬಾರ್ದು ಅಂತ ಕೂತುಕೊಂಡು ಮಾತಾಡುವಂಥದ್ದು ಅದು ಇರುವಂಥದ್ದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ತಂತ್ರಿ. ಅವರು ಇಷ್ಟೆಲ್ಲ ಮಾಡಿ ಇನ್ನೊಂದು ನನಗೆ ಅಲ್ಲಿ ನಾನು ಒಂದು ಮೊದಲನೇ ಆಡಳಿತವರಿಗೆ ನಾನು ಒಂದು DC ಗೆ ಅರ್ಜಿ ಕೊಟ್ಟಿದ್ದೆ. ಅಲ್ಲಿ ಸರಿಯಾದ ಲೆಕ್ಕ ಕೊಡ್ತಾ ಇಲ್ಲ. ಕೋಳಿಯಲ್ಲಿ ಆಕ್ಷನ್ ಆಗ್ತಾ ಇದೆ. ಸಾಧಾರಣ 22 ವರ್ಷ ಆ ಹೊತ್ತಿನಲ್ಲಿ ನಾನು ಕೋಳಿ ಆಕ್ಷನ್ ಮಾಡ್ತಾ ಇದ್ದದ್ದು ಎಲ್ಲ ಮಾಡ್ತಾ ಇದ್ದನ್ನು ಲೆಕ್ಕಪತ್ರ ಕೊಡ್ತಾ ಇದೆ. ಅದು ಲೆಕ್ಕ ಕೇಳುವಾಗ ಉಡಾಫೆದು ಒಂದು ಉತ್ತರ ಕೊಡ್ತಾ ಇದ್ದರು. ಆದ ಕಾರಣ ಅಲ್ಲಿ ಹಣ ದುರುಪಯೋಗ ಆಗ್ತದೆ ಮತ್ತು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಮೇತ ದುರುಪಯೋಗ ಇದೆ ಅಂತಂದರೆ ಅದು ಗೊತ್ತಿಲ್ಲ. ನಾವು ಒಂದು DC ಗೆ ಅರ್ಜಿ ಕೊಟ್ಟಿವಿ. ಅದನ್ನು 2010ನೇ ಇಸವಿಯಲ್ಲಿ ನಮ್ಮ ಬಂಡಿ ಉತ್ಸವದ ಸಮಯದಲ್ಲಿ ನಾನು ಅರ್ಜಿ ಕೊಟ್ಟದ್ದನ್ನು ದೈವದ ಎದುರಿನಲ್ಲಿ ಪಿಲಿಚಾಂಡಿ ಬಂಡಿ ಉತ್ಸವ ಆದ ಮೇಲೆ ನಮ್ಮದು ಬೂಳಿ ಆಗುವ ಹೊತ್ತಿನಲ್ಲಿ ಅವರ ಒಂದು ಮುತ್ತಣ್ಣ ಶೆಟ್ರ ಬಳಗದವರು ಒಬ್ಬರು ಅವರು ಓದಿ ಹೇಳಿದರು, ತಾಮಾರು ಕೃಷ್ಣ ಶೆಟ್ಟರು ಇದಕ್ಕೆ ಕ್ಷೇತ್ರದ ಒಂದು ಅರ್ಜಿ ಕೊಟ್ಟಿದ್ದಾರೆ, ಕ್ಷೇತ್ರಕ್ಕೆ ಅವಮಾನ ಅಂತೇಳಿ. ನಾನು ಅವಮಾನ ಮಾಡಲಿಕ್ಕಲ್ಲ, ಕಣ್ಣೀರು ತೆಗೆದು ಒಂದು ಪ್ರಾರ್ಥನೆ ಮಾಡಿ ಹಾಕಿದ ಹಣ ಅಲ್ಲಿ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿದರೆ ಅದು ಬರಬೇಕು ಅಂತೇಳಿ ನಾನು ಅವ್ಯವಹಾರವನ್ನು ತೆಗೆದುಹಾಕಲಿಕ್ಕೆ ನಾನು ಅರ್ಜಿ ಕೊಟ್ಟಿದ್ದೇನೆ ಹೊರತು ಅದಕ್ಕೆ ನನ್ನನ್ನು ದೈವದ ಪಾರ್ತಿ ಅಷ್ಟರವರೆಗೆ ಬಂಟ ಪಾತ್ರಿಯವರು ಅವರು ಒಂದು ಮಡಿವಾಳ ವರ್ಗದಿಂದ ಮೊದಲು ಬೇರೆಯವರು ದರ್ಶನ ಬರ್ತಾ ಇತ್ತು. ಆದರೂ ಅವರು ಒಂದು ಇವರಿಗೆ ಪಾತ್ರಿಗೆ ಇಲ್ಲ ಅಂತೇಳಿ ಅವರ ಸಂಬಂಧದವರು ತೀರಿ ಹೋದ ಸಮಯದಲ್ಲಿ ಅವರ ಕುಟುಂಬಸ್ಥರನ್ನೇ ಒಬ್ಬರನ್ನಲ್ಲಿ ಕೊಟ್ಟರು. ಸಾಧಾರಣ 9 ವರ್ಷ ಕೊಟ್ಟು ಅವರ ಮೇಲೆ ಬಂಟ ಪಾತ್ರೆಯ ಮೇಲೆ ದರ್ಶನ ಬರಲಿಲ್ಲ. ನನಗೆ ಜಿಒಟಿಗೆ ಇಡುವ ಹೊತ್ತಿನಲ್ಲಿ ಇದೇ ಮುತ್ತಣ್ಣ ಶೆಟ್ಟರು ಆವತ್ತಿನಲ್ಲಿ ಹೇಳಿದರು, ಹರಿಕೆ ಆಯಿತು. ಅವರದ್ದು ಹರಿಕೆ ನಾನು ಅರ್ಜಿ ಕೊಟ್ಟದನ್ನು ಓದ್ತಾ ಇರುವಾಗ ಅಲ್ಲಿ ಮುತ್ತಣ್ಣ ಶೆಟ್ಟರು ನಿಮ್ಮ ಬಂಟೆಲ್ಲ ಇಜ್ಜೇನಾಯ ಅಂತ ಕೇಳಿದರು. ಆ ಹೊತ್ತಿನಲ್ಲಿ ಈ ದರ್ಶನವೇ ಬರದಿದ್ದರ ಒಂದು ವ್ಯಕ್ತಿಗೆ ಅಲ್ಲಿ ಪಾತ್ರಿ ಅಂತ ಹೇಳುವವರು ಕೊಟ್ಟದ್ದನ್ನು ಬತ್ತಿಗೆ ಆ ದಿವಸ ನನಗೆ ಜಿಒಟಿಗೆ ಬಂದ ಕೂಡಲೇ ಜಿಒಟಿಗೆ ಹಿಡ್ಕೊಂಡ್ರು. ನನಗೆ ನನ್ನ ಕೈಯಲ್ಲಿ ನನಗೆ ಕೇಳಿದರು, ನೀವು ಅರ್ಜಿ ಕೊಟ್ಟದನ್ನು ನಾನು ಹೇಳಿದೆ. ಕೈ ಸನ್ನೆಯಲ್ಲಿ ಅವರು ಕೇಳಿದರು, ಅವರು ಕೈ ಸನ್ನೆ ಅಥವಾ ಮಾತು ಅಲ್ಲಿ ಬಂಟ ದೈವ ಅಲ್ಲಿ ಮಾತಾಡಲಿಕ್ಕಿಲ್ಲ. ನಾನು ಹೇಳಿದೆ, ನಿಮ್ಮ ಈ ಮೂಕ ಭಾಷೆ ನನಗೆ ಅರ್ಥ ಆಗೋದಿಲ್ಲ. ಅದು ಅಲ್ಲಿ ಪಿಲಿಚಾಮುಂಡಿ ದೈವ ಇದೆ, ಅಲ್ಲಿ ಅವರ ಅಣೆಕಟ್ಟು ಪಿಲಿಚಾಮುಂಡಿ ದೈವ ಇದೆ, ಅಲ್ಲಿ ಅವರು ಹೇಳಲಿ ಅಂತ ನಾನು ಆಗ ಹೇಳಿದೆ. ಅಷ್ಟೇ ಹೇಳಿದ್ದು ತಡ ಅವರು ನನ್ನ ಮುಖಕ್ಕೆ ಆ ಉರಿಯುವಂಥ ಜಿಒಟಿಗೆ ನನ್ನ ಮುಖಕ್ಕೆ ಇಟ್ಟರು. ಆ ಮುಖಕ್ಕೆ ಇಡುವಾಗ ತುಂಬ ಜನ ಇದ್ದರು. ನನ್ನ ಆಶ್ಚರ್ಯ ಆಯಿತು, ನನಗೆ ಹೆದರಿಕೆಯೇ ಆಯಿತು. ಇಂಥ ಘಟನೆ ಇಂಥ ಕ್ಷೇತ್ರದ ಆಯ್ತಲ್ಲ ಅಂತೇಳಿ ನನ್ನ ಹೆಗಳ ಮೇಲೆ ಬೈರಾಸ ಇತ್ತು. ಆ ಬೈರಾಸವನ್ನು ನಾನು ಇದೇ ಎಲ್ಲಿ ಜಿಒಟಿಗೆ ಇಟ್ಟಿದ್ದರೋ ಆ ಜಿಒಟಿಗೆ ನಾವು ಇಡುವಾಗ ನನಗೆ ಹೆದರಿಕೆಯಾಗಿ ಜಿಒಟಿಗೆ ಮತ್ತು ಇದನ್ನು ಯಾರೋ ನನಗೆ ದರ್ಶನ ಪಾತ್ರೆಯನ್ನು ನಾನು ಹಿಂದೆ ದೂಡುವಾಗ ನನ್ನ ಈ ಬಲದ ಕೈಯದ್ದು ಎಲ್ಲ ಅದು ಬೆಂದು ಹೋಗಿತ್ತು. ಅದೆಲ್ಲ ಮರುದಿವಸ ನಾನು ಡಾಕ್ಟ್ರಿಗೆ ಹೋಗಿ ಅಲ್ಲಿ ಎಲ್ಲ ಅದಕ್ಕೆ ನಾನು ಟ್ರೀಟ್ಮೆಂಟ್ ಮಾಡಿ ನಾನು ಈ ಮುಖವನ್ನು ಇದು ಉರಿತಾ ಇದೆ ಅಂತ ಬೈರಾಸಲ್ಲಿ ಉಜ್ಜುವಾಗ ಎಲ್ಲ ನನ್ನ ಮುಖದ ಸಿಪ್ಪೆ ಎಲ್ಲ ಅದರಲ್ಲಿ ಬೈರಾಸಲ್ಲಿ ಬಂದಿದ್ರು. ನಾನು ಹೆದರಿ ಅಲ್ಲಿಂದ ನಾನು ಬಂದೆ ಇಲ್ಲಿ ಕೊಂಡಾಣ ಕ್ಷೇತ್ರದಿಂದ. ಇದು ಸಾಧಾರಣ ಒಂದು 10 ವರ್ಷಕ್ಕೆ ಮೊದಲು. ಆಮೇಲೆ ನನಗೆ ನಾನು ಸಾಧಾರಣ 12 ವರ್ಷ ಇರುವಾಗಲೇ ನನ್ನ ತಾಯಿ ಒಟ್ಟಿಗೆ ನಾನು ತಾಮಾರಿನಿಂದ ನಮ್ಮ ಹುಟ್ಟೂರಿನಿಂದ ತಾಯಿಯಿಂದ ಒಟ್ಟಿಗೆ ಇಲ್ಲಿ ಎಚ್ಚಕಲ್ ಬಸ್ಸಿನಿಂದ ಹಿಡ್ಕೊಂಡು ನಾವು ಕೊಂಡಾಣ ಕ್ಷೇತ್ರಕ್ಕೆ ನಾವು ಕೋಳಿ ಹಿಡ್ಕೊಂಡು ನಾನೊಂದು ಬರುವುದು. ಕೈಕಾಲು ಕಟ್ಟಿ ನನಗೆ ಕೋಳಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ನನ್ನ ತಾಯಿ ಕೊಡುವುದು. ನಾನು ಬರ್ತಾಯಿದ್ದೆ. ಸಾಧಾರಣ ನನಗೆ 12 ವರ್ಷ ಪ್ರಾಯ ಇರುವಾಗಲೇ ಬರ್ತಾ ಇದೆ. ನನಗೆ ಈಗ 67 ವರ್ಷ ಪ್ರಾಯ. 55 ವರ್ಷದವರೆಗೆ ನಾನು ಒಂದು ದಿವಸದ ಕೊಂಡಾಣ ಜಾತ್ರೆಯನ್ನು ನಾನು ಬಿಡಲಿಲ್ಲ, ಇಷ್ಟರವರೆಗೆ ಬಿಡಲಿಲ್ಲ. ಅಲ್ಲಿ ಏನಾಯಿತು, ನನಗೆ ಒಂದು ಕಟ್ಟೆ ಜಾತ್ರೆಯಲ್ಲಿ ನಾನು ಹೋಗುವ ಒಂದು ಅಂಗಿ ತೆಗೆದು ಒಂದು ಬೂಳೆ ತೆಗೆದು ನನ್ನೊಂದು ಕ್ರಮ. ಅದು ನನಗೊಂದು ಅಲ್ಲಿ ಆ ಬೂಳೆ ಸಿಕ್ಕಿದರೆ ನನಗೆ ಬಹಳ ಗೌರವ. ಆ ಕ್ಷೇತ್ರ ಅಂದರೆ ನನಗೆ ಬಹಳ ಒಂದು ಗೌರವದ ಕ್ಷೇತ್ರ. ಎಲ್ಲ ಕಡೆ ನಾನು ಹೋಗೋದು, ನಾನು ಯಾವುದಿದ್ರೂ ಕೊಂಡಾಣ ಕ್ಷೇತ್ರದಲ್ಲಿ ನಾನು ಯಾವುದೇ ಪ್ರಾರ್ಥನೆ ಮಾಡುವುದು
ಆ ದೇವರು ನನ್ನನ್ನು ಕೈ ಬಿಡಲಿಲ್ಲ, ಈಗಲೂ ಬಿಡಲಿಲ್ಲ, ಮೊದಲು ಬಿಡಲಿಲ್ಲ. ದೇವರ ದಯದಿಂದ ನನಗೆ ಅವರು ಜೀವೊಟ್ಟಿಗೆ ಇಟ್ಟರು. ನನಗೆ ಆ ದೈವದ ಫಲದಿಂದ ನನಗೆ ಬೇರೆ ಏನು ಇದು ಆಗಿದೆ. ನನ್ನ ಮುಖಕ್ಕೆ ಬರ್ತಿದ್ದೆ, ನನ್ನ ಕಣ್ಣು ಹೋಗ್ತಿತ್ತು. ಆದರೆ ಅದೇ ವರ್ಷ ಇದು ಜನವರಿ ತಿಂಗಳಲ್ಲಿ ನಾನು ಬೂಳ್ಯಕ್ಕೆ ಅಂತ ಇಟ್ಟುಕೊಳ್ಳುವಾಗ ಅಲ್ಲಿ ನನಗೆ ಜೀವೊಟ್ಟಿಗೆ ಇಟ್ಟದ್ದೇ ಇಲ್ಲ. ಅದೇ ನೇಮದಲ್ಲಿ ಈ ಮುತ್ತನ್ನ 1ನೇ ಗುರುಕಾರವರು ಅಂತ ಹೇಳುವವರು ಅವರ ಮುಂದಾಳತ್ವದಲ್ಲಿ ನನಗೆ ಬಹಿಷ್ಕಾರ ಹಾಕಿದ್ರು. ಬಹಿಷ್ಕಾರದ ಅರ್ಥ ಏನು ಅಂತ ನನಗೂ ಗೊತ್ತಿಲ್ಲ, ನೀವು ಅವ್ರ ಹತ್ರ ಕೇಳಿದರೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಬಹಿಷ್ಕಾರ ನನ್ನ ಪುಸ್ತಕವನ್ನು ಓದಿದ್ದು ಗೊತ್ತು, ನನಗೆ ಒಂದು ಪಿಕ್ಚರ್ ನೋಡಿ ಅದರಲ್ಲಿ ಬಹಿಷ್ಕಾರ ಅಂತ ಹೇಳಿದ ಗೊತ್ತು, ನನಗೆ ಗೊತ್ತಿಲ್ಲ. ಅಂಥ ಕ್ಷೇತ್ರದ ಹಾಗೆ ಮಾಡಿದ ಬಹಿಷ್ಕಾರ ಹಾಕಿದ್ರಂತೆ. ಬಹಿಷ್ಕಾರದ ಏನು ಅವರ ಉದ್ದೇಶ ಅಂತ ಹೇಳಿದರೆ, ನನ್ನ ಮನೆಯಲ್ಲಿ ಯಾರು ಬಂದರೂ ನೀರು ಮುಟ್ಟಬಾರದು, ನಾನು ಯಾರ ಮನೆಗೆ ಹೋದರೂ ನನಗೆ ನೀರು ಕೊಡಬಾರದು, ಆಮೇಲೆ ನನಗೆ ಯಾವುದೇ ನನ್ನ ಮನೆಯಲ್ಲಿ ನನಗೆ ಹೇಳಿಕೆ ಕೊಡಬಾರದು ಅಂತೇಳಿ ಅವ್ರದ್ದು ಬಹಿಷ್ಕಾರ. ಆಮೇಲೆ ಅದು ಆಯಿತು. ಅದು ಆದ ಮೇಲೆ ನಾನು ಅದು ಜನವರಿ ತಿಂಗಳ ಕಟ್ಟೆ ಜಾತ್ರೆಗೆ ಒಂದು ಬೂಳ್ಯ ತೆಗೆಯಲಿಕ್ಕೆ ನಾನು ಅಂಗಿ ತೆಗೆದು ಬೂಳ್ಯ ಕೈ ಚಾಚುವಾಗ ದೈವ ನನಗೆ ಬೂಳ್ಯ ಕೈಗೆ ಹಿಡ್ಕೊಂಡು ಇತ್ತು. ಆ ಹೊತ್ತಿನಲ್ಲಿ ಇದೇ ಮುತ್ತನ್ನ ಶೆಟ್ಟಿ ಎಂಬುವರು ಅವನಿಗೆ ಬಹಿಷ್ಕಾರ ಇದೆ, ಬೂಳ್ಯ ಕೊಡಬಾರದು ಅಂತ ಹೇಳಿದರು. ಬೂಳ್ಯ ಕೊಟ್ಟರೆ ಹರಿವಾನವನ್ನು ಕೆಳಗೆ ಅವರ ಕಾಣಿಕೆಯ ಹರಿವಾನವನ್ನು ಹಿಡ್ಕೊಂಡಿದ್ರು, ಅವರ ಕೆಳಗೆ ಇಟ್ಟರು. ದೇವರ ದಯೆಯಿಂದ ನಾನು ಅದೇ ಬೂಳ್ಯ ನನಗೆ ತಿರಸ್ಕಾರ ಮಾಡಿದರು. ಅಷ್ಟು ಸಭೆಯಲ್ಲಿ ಸೇರಿದ ಜಾತ್ರೆಯ ಸಭೆಯಲ್ಲಿ ನನಗೆ ತಿರಸ್ಕಾರ ಮಾಡಿಸಿದರು. ಕಾರಣ ಇವರು ಮುತ್ತನ್ನ ಶೆಟ್ಟರು ಮಾಡಿದ್ದು, ಬೇರೆ ಯಾರು ಅಂತ ಹೇಳುವುದಿಲ್ಲ. ಆ ಹೊತ್ತಿನಲ್ಲಿ ತಂತ್ರಿಯವರು ಇರಲಿಲ್ಲ. ಆದರೆ ಅಲ್ಲಿ ಆ ಹೊತ್ತಿನಲ್ಲಿ ಚಪ್ಪರ ಉಂಟು, ಚಪ್ಪರ ಅಡಿಯಲ್ಲಿ ದೈವದ ಕೊಡಿ ಅಡಿ ಅಂತ ಉಂಟು. ಆ ಕೊಡಿ ಅಡಿಯನ್ನು ಹೋಗಿ ನಾನು ನೆಲದ ಒಂದು ಮಣ್ಣನ್ನು ತೆಗೆದು ನನ್ನ ಹಣೆಗೆ ಹಚ್ಚಿ ನಾನು ಬಂದೆ. ಮತ್ತೊಂದು ಆಮೇಲೆ ಇದು ಬಂದೆ ಮತ್ತೊಂದು ವರ್ಷದಲ್ಲಿ ಅವರು ಪ್ರಮಾಣ ಮಾಡಬೇಕು ಅಂತ ಹೇಳುವಾಗ ಈ ತಂತ್ರಿಯವರ ಪ್ರಮಾಣ ಆಯಿತು. ಆ ಪ್ರಮಾಣ ಪ್ರಕಾರ ಯಾಕೆ ನಾನು ಇಷ್ಟು ಹೇಳ್ತೇನೆ, ತಂತ್ರಿಯವರು ಒಂದು ಕ್ಷೇತ್ರದಲ್ಲಿ ಪ್ರಮಾಣ ಎಲ್ಲಿ ಇಲ್ಲಂತೆ. ಪ್ರಮಾಣದ ಕ್ಷೇತ್ರ ಏನು ಒಂದು ಅಂಥ ಸಂದರ್ಭ ಬಂದರೆ 4 ಕ್ಷೇತ್ರ ಪ್ರಮಾಣದ್ದು ಇರುವಂಥದ್ದು ನನ್ನ ಹಿರಿಯರು ಹೇಳಿದ್ದು ನಾನು ಕೇಳಿದ್ದೀನಿ. 3 ದಿಕ್ಕಿನಲ್ಲಿ ಧರ್ಮಸ್ಥಳ, ನಮ್ಮ ಪಡು ದಿಕ್ಕಿನಲ್ಲಿ ಕೊಂಡಾಣ, ನಮ್ಮ ತೆಂಕು ದಿಕ್ಕಿನಲ್ಲಿ ಕಾಣತ್ತೂರು, ಇಲ್ಲಿ ಬಡಗು ದಿಕ್ಕಿನಲ್ಲಿ ಕೊಳ್ಳೂರು ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ. ಪ್ರಮಾಣ ಅಂತೆಲ್ಲ ಅದು ಒಂದು ಕ್ಷೇತ್ರದ ದೈವವನ್ನು ನಾವು ಪರೀಕ್ಷೆ ಮಾಡುವುದಲ್ಲ. ಅದನ್ನು ಇಷ್ಟೆಲ್ಲ ಘಟನೆ ಆಗುವಾಗ ಈ ಕ್ಷೇತ್ರಕ್ಕೆ ತಂತ್ರಿ ಅಂತ ಹೇಳುವವರು, ಒಂದು ದೇವರ ಸ್ಥಾನದಲ್ಲಿ ಇರುವವರು ಅಂತ ಹೇಳುವವರು ಅವರ ಮನಸ್ಸಿನಲ್ಲಿ ಉಂಟು. ದೇವರಂತೆ ಅವರ ಹತ್ರ ಎಲ್ಲರೂ ಕಾಲು ಹಿಡಿತಾರೆ. ದೇವರದಿಂದ ನಾನು ಅವರ ಕಾಲು ಹಿಡಿಯುವುದಿಲ್ಲ. ಯಾಕೆ ಹಿಡಿಯುವುದಿಲ್ಲ ಅಂದರೆ 10-12 ವರ್ಷಕ್ಕೆ ಮೊದಲು ಅವರ ಕಾಲು ಹಿಡಿದು ಇದನ್ನು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ ಮೇಲೆ ಅವರನ್ನು ಮುಗಿಸಲಿಲ್ಲ. ಆಮೇಲೆ ನಾನು ಕಾಲು ಹಿಡಿಯುವಂಥದ್ದು ನನಗೆ ಅಂಥದ್ದು ಪರಿಸ್ಥಿತಿ ನನಗೆ ಬರಲಿಲ್ಲ, ನನಗೆ ಇದೇನಿಲ್ಲ. ಆದರೆ ಅವರು ಅದನ್ನು ಕೇಳಲಿಲ್ಲ. 2011ನೇ ಇಸವಿಯಲ್ಲಿ ಮುತ್ತನ್ನ ಶೆಟ್ಟರ ಭಾವ ಜೀವಾನಂದ ಶೆಟ್ಟರು ಅವರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿದ್ದರು. ಜೀವಾನಂದ ಶೆಟ್ಟರಿಗೂ ಮುತ್ತನ್ನ ಶೆಟ್ಟರಿಗೆ ಸರಿ ಇರಲಿಲ್ಲ. ಜೀವಾನಂದ ಶೆಟ್ಟರು ಮುತ್ತನ್ನ ಶೆಟ್ಟರ ಅಕ್ಕನ ಗಂಡ, ಬೇರೆ ಯಾರೂ ಅಲ್ಲ, ಒಂದೇ ಹೊಟ್ಟೆಯಲ್ಲಿ ಬಂದ ಅಕ್ಕನ ಗಂಡ, ಅವರ ಅಕ್ಕ. ಅವರು ಅಧ್ಯಕ್ಷರಾಗಿದ್ರು. ಇವರು ಜೀವಾನಂದ ಶೆಟ್ಟರು ಇತರರು 8 ಜನ ಸೇರಿ ಅಧ್ಯಕ್ಷರಾಗಿದ್ರು. ಆಗ ಅಲ್ಲಿ ಬಂದು ಅಲ್ಲಿ ಪಂಚಾಂಗ ಓದುವ ವಿಸು ಕಣಿ ದಿವಸ ಅಲ್ಲಿ ಪಂಚಾಂಗ ಓದುವಾಗ ಅವರು ಹೇಳಿದರು, ಇಲ್ಲಿ ಇವರು ಅಧ್ಯಕ್ಷ ಆದರೆ ನಾನು ಬರುವುದಿಲ್ಲ. ನಮ್ಮ SC ರಾಮ ಕೋಟೆಗಾರ ಪಂಚಾಯತ್ ಅಧ್ಯಕ್ಷನಾಗಿದ್ದರು, ಈಗ ಅವರು ತೀರಿ ಹೋಗಿದ್ದಾರೆ, ಅವರು ಅಧ್ಯಕ್ಷರಾದರೆ ನಾನು ಬರ್ತೇನೆ ಅಂತೇಳಿ ಇಳಿದು ಹೋದರು. ಅವರ ಒಟ್ಟಿಗೆ ಮುತ್ತನ್ನ ಶೆಟ್ಟಿ ಒಟ್ಟಿಗೆ ಇದೇ ಗುರಿಕಾರ ಅಂತ ಹೇಳೋರು ಎಲ್ಲರೂ ಇಳಿದು ಹೋದರು. ಅದು ಸಾಧಾರಣ ವಿಸು ಕಣಿ ಏಪ್ರಿಲ್ ತಿಂಗಳಲ್ಲಿ ಬರ್ತಾ ಇದೆ. ಆ ಹೊತ್ತಿನಲ್ಲಿ ಇಳಿದು ಹೋದರು. ಆದರೆ ಕೊಂಡಾಣದ ಮೇ ತಿಂಗಳಲ್ಲಿ 5 ತಾರೀಕಿಗೆ ಒಂದು ವೈದ್ಯನಾಥನಿಗೆ ಒಂದು ಒಳಸರಿ ಭಾಳ ಚಂದದ್ದಾಗಲಿಕ್ಕೆ ಉಂಟು. ಅದಕ್ಕೆ ಇದೇ ಮುತ್ತನ್ನ ಶೆಟ್ಟಿ ಭಂಡಾರ ಮನೆಯಲ್ಲಿ ಮೀಟಿಂಗ್ ಮಾಡಿ ಅಲ್ಲಿ ಅವರು ಎಲ್ಲ ಚಾಕರಿಯವರನ್ನು ಕರೆದು, ನಾವು ಹೋಗಲಿಕ್ಕಿಲ್ಲ, ದೈವದ ನೇಮ ನಿಲ್ಲಬೇಕು, ಭಂಡಾರ ಕೊಡಲಿಕ್ಕಿಲ್ಲ ಅಂತೇಳಿ ಇವರು ತೀರ್ಮಾನ ತಗೊಂಡ್ರು. ನಮಗೆ ದೇವರ ದಯದಿಂದ ಅಲ್ಲಿ ನೇಮ ಆಗಬೇಕು. ಮುತ್ತನ್ನ ಶೆಟ್ಟರು ಈಗ ಜೀವಾನಂದ ಶೆಟ್ಟರು ಹೊಸಬರು, ಅನುಭವ ಕೊರತೆ. ಆದರೆ ಎಲ್ಲ ಕೇಳುವಾಗ ಅಲ್ಲಿ ಅಲ್ಲಿ 2 ತಾರೀಕಿಗೆ ಅಲ್ಲಿ ಕೋಳಿ ಗುಂಟ ಆಗಲಿಕ್ಕೆ ಉಂಟು. ಇದು ಇಲ್ಲಿ ಒಳಸಡಿ ಕೋಟೆಗಾರ ವೈದ್ಯನಾಥ ಸ್ಥಾನದ ಹತ್ತಿರ ಅಲ್ಲಿ ಪ್ರಭಾಕರ್ ಅಂತ ಇರುವವರನ್ನು ಕೋಳಿಗುಂಟಕ್ಕೆ ನಾವು ಮಾತಾಡಿದ್ದೀವಿ. ಅವರು ಕೋಳಿಗುಂಟಕ್ಕೆ ಅವರು ಬರ್ತೇನೆ ಅಂತ ಹೇಳಿದರು. ಆ ಹೊತ್ತಿಗೆ ಅವರು ಬರಲಿಲ್ಲ.
ಬರಲಿಲ್ಲ. ಇವರು ಮುತ್ತಣ್ಣ ಶೆಟ್ಟಿ ಹೇಳಿದರೆ ನೀವು ಹೋಗಬಾರದು, ಒಟ್ಟು ವೈದ್ಯನಾಥನ ಒಳಸಾರಿ ಈ ನಿಲ್ಲಬೇಕು, ಅಲ್ಲಿ ಆಗಬಾರದು ಅಂತೇಳಿ ಮಾಡಿದರು. ಆದರೆ ಅಲ್ಲಿ ಕೋಳಿಗುಂಟಕ್ಕೆ ಸಮಯಕ್ಕೆ ಸರಿಯಾಗಿ ಅದು ಇವರು ರಾಘವೇಂದ್ರ ಮಾಸ್ಟ್ರು ಅವರು ಪಂಚಾಂಗ ಹೇಳಿ ಇಷ್ಟೊತ್ತಿಗೆ ಹೇಳಿದಾಗ ಇದೇ ಇಲ್ಲಿ ನನ್ನ ಹತ್ತಿರದಲ್ಲಿ ಕೂತುಕೊಂಡಿದ್ದಾರೆ ಐತಪ್ಪ ಪೂಜಾರಿಯವರು. ಸಮುದ್ರ ಸ್ನಾನ ಮಾಡಿ ಬೆಳಿಗ್ಗೆ ಅಲ್ಲಿ ಕಳಶ ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಬಂದು ಅಲ್ಲಿ ಮಾಡಿ ಬಟ್ಟೆಯಲ್ಲಿ ಕೋಳಿಗುಂಟ ಪೂಜಾರಿಯಾಗಿ ಅವರನ್ನೇ ನಾವು ಅಲ್ಲಿ ಜೀವನ ಶೆಟ್ಟರ ಮುಂದಾಳತ್ವದಲ್ಲಿ ಇವರೇ ಹೊಡೆದದ್ದು ಅಲ್ಲಿ ಕೋಳಿಗುಂಟಕ್ಕೆ. ಈಗ ಇವತ್ತು ಪತ್ರಿಕೆ ಇದು ಮಾಡುವಾಗ ಅವರ ಕರೆದದ್ದಕ್ಕೆ ಅವರಿಗೆ ಅಲ್ಲಿ ಗೌರವವಿದೆ, ಅವರು ಮಾಡಿದ್ದಾರೆ. ಅಂದರೆ ಊರಿನವರು ನಮ್ಮೊಟ್ಟಿಗೆ ಇದ್ದರು. ನಮ್ಮ ದೇವಸ್ಥಾನದ ವೈದ್ಯನಾಥನ ಒಳಸರೆ ನಿಲ್ಲಬಾರದು ಅಂತೇಳಿ ಏನು ಮಾಡೋ ಅಂತ ಹೇಳುವಾಗ ಇದು ಮಲಯಾಳಿ ಚಾಮುಂಡಿಯಲ್ಲಿ ಅಧ್ಯಕ್ಷನಾಗಿ ಪೊಲೀಸ್ ನಾರಾಯಣನ ಇದ್ದರು. ಅವರು ಇಲ್ಲಿ ಕುಂಪಳದ ಇಲ್ಲಿ ಇರುವುದವರು ಕಣಿಯೂರು ತೋಟದಲ್ಲಿ. ಈಗ ಅವರು ತೀರು ಹೋಗಿದ್ದಾರೆ. ಆ ಹೊತ್ತಿನೇ ನಾನು ಹೇಳುವಾಗ ಹೇಳಿದರು, ಏನು ಹೆದರಬೇಡಿ, ಮೊದಲನೇ ಕಾಲದಲ್ಲಿ ಇಲ್ಲಿ ಮಲಯಾಳಿ ಚಾಮುಂಡಿಯಿಂದ ಭಂಡಾರ ಹೋಗಿ ಕೊಂಡಾಣದಲ್ಲಿ ನೇಮ ಆಗಿದೆಂತೆ, ಅದು ಭಂಡಾರ ನಾವು ಕೊಡ್ತೇವೆ ಅಂತ ಹೇಳಿದರು. ಆಮೇಲೆ ನಮ್ಮನ್ನು ಕರೆದು ಈಗಿನ ಅಧ್ಯಕ್ಷರು ಮೋಹನ್ದಾಸ್ ರೈ ನಮ್ಮದು ತಳಪಾಡಿ ಸಾಂತ್ಯಗುತ್ತಿನವರು ಅವರು ಕರೆದು ಹೇಳಿದರು, ಒಂದು ಸಮಯದಲ್ಲಿ ಇಲ್ಲಿ ನಮ್ಮದು ಬೆಳೆರಿಂಗಿಯಿಂದ ಅಲ್ಲಿ ಭಂಡಾರ ಬಂದು ಕೊಂಡಾಣದಲ್ಲಿ ನೇಮ ನಿಲ್ಲಬಾರ್ದು, ಅಂದರೆ ಕೋಟೆಕಾರಿನ ಆಡಳಿತ ಇರುವುದು ಅದು ಕೋರ್ಟಲ್ಲಿ DC ಕೋರ್ಟಲ್ಲಿ ಇತ್ತು, ಅಲ್ಲಿ ನೇಮ ನಿಲ್ಲಬಾರದು, ಅಲ್ಲಿ ಮುಖವಾಡ ಯಾವುದೂ ಇಲ್ಲ, ಎಲ್ಲ ಅದನ್ನು ಸೀಸು ಮಾಡಿದರು. ಆ ಹೊತ್ತಿನಲ್ಲಿ ಹಾಳೆಯದ್ದು ಮುಖವಾಡ ಮಾಡಿ ಅದಕ್ಕೆ ಮಲ್ಲಿಗೆಯನ್ನು ಅದು ಕವರು ಮಾಡಿ ಆ ನೇಮ ಆಗಿದೆಂತೆ. ಅಲ್ಲಿ ನನಗೆ ಗೊತ್ತಿಲ್ಲ, ಈಗಲ್ಲ, ಸಾಧಾರಣ 10 ವರ್ಷ ತುಂબાಯಿತು. ಅಂದರೆ 1931ಕ್ಕೆ ಇಂಡೋಮೆಂಟ್ ಆಗಿದೆ. ಇದು ಧಾರ್ಮಿಕ ದತ್ತೆ ತಾಮಾರು ಮಾಡಿದ್ದಲ್ಲ. ಇದು 2023 ಲೆಕ್ಕ ಮಾಡಿ 92 ವರ್ಷಕ್ಕೆ ಮೊದಲು ಸರ್ಕಾರದ ಒಂದು ಸ್ವಾಧೀನದಲ್ಲಿ ಇಂಡೋಮೆಂಟ್ನಲ್ಲಿ ಇದಿದೆ, ತಾಮಾರು ಮಾಡಿದ್ದಲ್ಲ. ಅಂದರೆ ಅದು ನಾವು ಮಾಡಿದ್ದು ಯಾಕೆ ಅಂತ ಹೇಳಿದರೆ ಅಲ್ಲಿ ಇಂಡೋಮೆಂಟ್ ಆದರೂ ಇಂಡೋಮೆಂಟ್ ಬರ್ತಾ ಇಲ್ಲ, ಇಂಡೋಮೆಂಟಿಗೆ ಇವರು ಕೆಲಸ ಲೆಕ್ಕ ಕೊಡ್ತಾ ಇರಲಿಲ್ಲ, ಇವರು ಯಾವುದೇ ಒಂದು ಆಡಿಟ್ ಮಾಡ್ತಾ ಇರಲಿಲ್ಲ, ಯಾವುದೂ ಇಲ್ಲ. ಇಷ್ಟೆಲ್ಲ ಬೇಸರ ಆಗುವುದು ನನಗೆ. ಒಂದು ಕ್ಷೇತ್ರದ ತಂತ್ರಿಯಾದವರು, ಒಂದು ಕ್ಷೇತ್ರ ತಂತ್ರಿಯಲ್ಲಿ ಇಷ್ಟೆಲ್ಲ ಇನ್ನೂ ಒಂದು ಆಗಲಿಲ್ಲ. ಕೊಂಡಾಣಕ್ಕೆ ಒಂದು ಬಸವ ಅಂತ ಉಂಟು. ಮೊನ್ನೆ ನನ್ನ ಒಂದು ಸ್ನೇಹಿತರು ಹೇಳಿದರು, ಕೊಂಡಾಣದ ಬಸವ ಸೋಮೇಶ್ವರದಲ್ಲಿ ಉಂಟು ಅಂತೇಳಿ. ಸೋಮೇಶ್ವರದವರ ಹುಟ್ಟೇ ಅವರದ್ದು ಶಿವಣ್ಣಂದಿದೆ. ಅವರ ಮೊದಲು ಇರುವಾಗಲೇ ಕೊಂಡಾಣದ ಬಸವವನ್ನು ಸಾಕ್ತಾ ಇರುವುದು ಅಲ್ಲಿ ಸೋಮೇಶ್ವರದಲ್ಲಿ. ಇಲ್ಲಿ ಕೊಂಡಾಣದಲ್ಲಿ ಅದಕ್ಕೆ ವ್ಯವಸ್ಥೆ ಇಲ್ಲ. ಈಗ ಬರುವುದಾದರೂ ನಾವು ನನ್ನ ಅವಧಿಯಲ್ಲಿ 8 ತಿಂಗಳ ಅವಧಿ ಉಂಟು. ಬಸವ ಸಾಂಗ್ಲಿ ಕೊಟ್ಟಿಗೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡಿ ಈಗಲೂ ನಾವು ಕೊಂಡಾಣ ಕ್ಷೇತ್ರದಲ್ಲಿ ನಾವು ಮಾಡಿಕೊಡ್ಲಿಕ್ಕೆ ತಯಾರಿದ್ದೇವೆ. ನಾವು ಈಗಲೂ ತಯಾರಿದ್ದು ಸೋಮೇಶ್ವರದಲ್ಲಿ ಮಾಡಬೇಕಂತಿಲ್ಲ. ಈಗ ಬಸವನಿಗೆ 18 ವರ್ಷ ಆಯಿತು, ಈಗ ನಡೀಲಿಕ್ಕೆ ಆಗೋದಿಲ್ಲ, ಅದನ್ನು ಓಡಿಸಲಿಕ್ಕೆ ಆಗೋದಿಲ್ಲ, ಪ್ರಾಯ ಆಯಿತು. ಅದರ ಒಂದು ಬುದ್ಧಿ ಮನುಷ್ಯರಿಗೆ ಆ ಬುದ್ಧಿ ಇಲ್ಲ. ಆ ಒಂದು ಬಾಯಿ ಬರೋದು ಒಂದು ಬಸವನಿಗೆ ಆ ನೇಮದ ಹೊತ್ತಿನಲ್ಲಿ ಇಲ್ಲಿ ನೋಡುವಾಗ ಗೊತ್ತಾಗ್ತದೆ ಅದು ಏನು ಅಂತೇಳಿ. ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ. ಈ ನಮ್ಮ ಸ್ನೇಹಿತರು ನಮ್ಮ ವರ್ಕಾಡಿಯವರು ಮೊನ್ನೆ ಸಭೆಯಲ್ಲಿ ಹೇಳಿದರು, ಅದು ಬಂಟ ಎಲ್ಲಿ ಅದು ನನಗೆ ಗೊತ್ತಿಲ್ಲ, ನನ್ನ ಹತ್ರ ದಾಖಲೆ ಇಲ್ಲ. ಅವರ ಹತ್ರ ದಾಖಲೆ ಇದ್ದರೆ ಅವರು ಕೊಡಲಿ, ಕ್ಷೇತ್ರ ಯಾವುದು ಅಂತೇಳಿ ಇವರಿಗೆ ಗೊತ್ತಾಗ್ತದೆ. ಅಂದರೆ ಒಂದು ಹೀನಾಯವಾಗಿ ಒಬ್ಬರನ್ನು ಹೇಳುವುದಲ್ಲ. ಅವರು ಮತ್ತೆ ಇನ್ನೊಂದು ಹೇಳಿದರು, ಇವರನ್ನು ಅಧ್ಯಕ್ಷ ಯಾರು ಮಾಡಿದ್ರು ಅಂತೇಳಿ. ನನಗೆ ಅವರ ಇನ್ನು ಮುಂದಕ್ಕೆ ವ್ಯವಸ್ಥಾಪನಾ ಸಮಿತಿಯಲ್ಲಿ ಅಧ್ಯಕ್ಷ ಆಗಲಿಕ್ಕೆ ಉಂಟು. ಅವರ ಅಪ್ಪಣೆ ಅವರ ಸೂಚನೆ ಪ್ರಕಾರವೇ ಆಗಲಿ, ನನಗೇನು ಇದಿಲ್ಲ. ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದು ಒನ್ ಮ್ಯಾನ್ ಶೋ. ಇನ್ನೊಂದು ನಮ್ಮ ಸ್ನೇಹಿತರು ನಮ್ಮ ಗ್ರಾಮದವರು 2 ಹೇಳಿದರು, ಅವರು ಅವರನ್ನು ಅಧ್ಯಕ್ಷ ಮಾಡಿದ್ರು. ನನ್ನ ಒನ್ ಮ್ಯಾನ್ ಶೋ, ನಾವು ಸರ್ವಾಧಿಕಾರ ಅಂತೇಳಿ, ದೇವರ ದಯದಿಂದ ನನ್ನ ಸರ್ವಾಧಿಕಾರ ಅಂತೇಳಿ ವ್ಯವಸ್ಥಾಪನಾ ಸಮಿತಿ. ನಾನು 9 ಜನರಲ್ಲಿ ಒಬ್ಬ ಅಧ್ಯಕ್ಷ, 8 ಜನ ಇವರು GCಗೆ ಅರ್ಜಿ ಕೊಡಲಿ, ನಾನು ಯಾವ ರೀತಿಯಲ್ಲಿ ಇದಕ್ಕೆ ನಾನು ಮುಂದುವರಿದಿದ್ದೇನೆ, ಎಲ್ಲಿ ನಿರ್ಣಯ ಆಗಿದೆ, ಯಾವ ತಾರೀಕಿಗೆ ನಿರ್ಣಯ ಆಗಿದೆ, ಯಾರೆಲ್ಲ ಉಪಸ್ಥಿತಿ ಇದ್ದರು, ಯಾರೆಲ್ಲ ಅದಕ್ಕೆ ಅನುಮೋದನೆ ಕೊಟ್ಟಿದ್ದರು ಅಂತೇಳಿ ನಾನು ಯಾರಿಗೆ ಬೇಕೋ ಆ ಹೊತ್ತಿನಲ್ಲಿ ಕೊಡ್ತೇನೆ. ಇನ್ನೊಂದು ನಿಮಗೆ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ನೋಡಿ, ಅವರು ಹಣ ಮೊನ್ನೆ ಜೀರ್ಣೋದ್ಧಾರ ಸಮಿತಿ ಇದಕ್ಕೆ ಬ್ರಹ್ಮಕಲಶದ ಲೆಕ್ಕ ಕೊಡಲಿಲ್ಲ ಅಂತೇಳಿ. ನಾನು ಬಂದ ಮೇಲೆ ದಿನನಿತ್ಯ ಕಾಣಿಕೆ ಹಾಕುವಂಥ ಹಣ ಈ ಬ್ಯಾಂಕಿಗೆ ಯಾರೂ ಈ ಮೊದಲಿನ ಆಡಳಿತವರು ಹಾಕಲಿಲ್ಲ. ಆದರೆ ನಾನು ಲೆಕ್ಕ ಮಾಡಿದ ದಿನನಿತ್ಯ ಕಾಣಿಕೆಯದು 3 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ನಾವು ಎಣಿಕೆ ಮಾಡ್ತೇವೆ. ನೋಡಿ ಇಲ್ಲಿದೆ, ಇದೆಲ್ಲ ಲೆಕ್ಕ ಇದೆ. ನಮ್ಮದು ಎಲ್ಲ ಜಾತ್ರೆಯದು ಲೆಕ್ಕ ಎಲ್ಲ ಇದು ಈಗ ಕೆನರಾ ಮೊದಲು ಸಿಂಡಿಕೇಟ್ ಬ್ಯಾಂಕಲ್ಲಿ ಇತ್ತು, ಈಗ ಕೆನರಾ ಬ್ಯಾಂಕ್ ಆಗಿದೆ. ಅದರ ಮೊದಲು ಇದು ಸ್ವಲ್ಪ ಲೆಕ್ಕ ಇಲ್ಲಿ ವಿಜಯ ಬ್ಯಾಂಕಲ್ಲಿತ್ತು, ಈಗ ಬರೋಡಾ ಬ್ಯಾಂಕಲ್ಲಿದೆ, ಅಲ್ಲಿ ನಮ್ಮದು ಅಕೌಂಟ್ ಇದೆ. ನಾನು ದಿನನಿತ್ಯದ ಕಾಣಿಕೆಯ ಹಣ 11 ಲಕ್ಷ, ನಾನು ಬಂದ 2 ವರ್ಷದಲ್ಲಿ 11 ಲಕ್ಷದ ಹೆಚ್ಚಿಗೆ ನಮಗೆ ಅಕೌಂಟಲ್ಲಿ ಕರ್ನಾಟಕ ಬ್ಯಾಂಕ್ ಉಚ್ಚಿಲದಲ್ಲಿದೆ. ಅಲ್ಲಿ ನಾವು ಇದು ರಿಜಿಸ್ಟರ್ಡ್ ಹುಂಡಿ ರಿಜಿಸ್ಟರ್ಡ್ ಇದು
ದಾಖಲೆ ರೂಪಾಯಿ ಲೆಕ್ಕ, ಎಷ್ಟು ಬಂಗಾರ ಬಂದಿದೆ, ಎಷ್ಟು ನಮ್ಮ ದಿನನಿತ್ಯ ಕಾಣಿಕೆಯದ್ದು ಬಂಗಾರ ಬಂದಿದ್ದನ್ನು ಇದರಲ್ಲಿ ಬರೇ ನಾವು ಮಾಡುವುದಲ್ಲ. ನಾನು 8 ದಿವಸಕ್ಕೆ ಮೊದಲು ನಾನು ಇಲಾಖೆಗೆ ಅರ್ಜಿ ಕೊಡ್ತೇನೆ. ನಮ್ಮದು ದಿನನಿತ್ಯ ಕಾಣಿಕೆಯದು ನಮ್ಮದು ಕಾಣಿಕೆ ಡಿಬೆ ಎಣಿಕೆ ಮಾಡಲಿಕ್ಕೆ ಉಂಟು. ಅವರು ಅಧಿಕಾರಿಯನ್ನು ಕಳಿಸ್ತಾರೆ, ಅಧಿಕಾರಿ ಎಣಿಕೆ ಮಾಡೋರು ಇರ್ತಾರೆ. ಅವ್ರದ್ದು ಇದರಲ್ಲಿ ಅವ್ರದ್ದು ಎಲ್ಲ ಅವ್ರದ್ದು ಸೀಲು ಸಮೇತ ರುಜು ಸಮೇತ ಅವ್ರದ್ದು ಇದೆ. ಅದು ಆಮೇಲೆ ಅವರು ಹಾಕಿದ ಮೇಲೆ ನಾನು ಹಾಕುವುದು. ಎಲ್ಲರೂ ಸೇರಿ ಆರೋಪ ಮಾಡುವುದು ಅದಲ್ಲ. ಯಾರು ಇದನ್ನು ಕೇಳಬೇಕು, ತಂತ್ರಿಯವರು ಕೇಳಬೇಕಿತ್ತು. ಇದನ್ನು ಒಂದನೇ ಗುರುಕಾರ ಅಂತ ಹೇಳಿಕೊಳ್ಳುವ ಮುತ್ತನ ಶೆಟ್ಟಿಯವರು ಗುರಿಕಾರನ ಗೌರವ ಏನು ಅಂತ ಮೊದಲು ಆ ಸ್ಥಾನವನ್ನು ತಿಳ್ಕೊಳ್ಬೇಕು ಎಲ್ಲರೂ. ನಾನಾಗಲಿ ನನ್ನ ವ್ಯವಸ್ಥಾಪನಾ ಸಮಿತಿಯ ನನ್ನ ಜವಾಬ್ದಾರಿ ಏನು, ನನ್ನ ಕಾರ್ಯವ್ಯಾಪ್ತಿಗೆ ಯಾವುದೆಲ್ಲ ಬರ್ತದೆ ಅದನ್ನೆಲ್ಲ ನಾನು ಅದನ್ನು ಮುಂದುವರಿದು ಹೋಗಲಿಕ್ಕೆ ಆಗೋದಿಲ್ಲ. ನನಗೆ ಎಲ್ಲ ಕಾನೂನುಬದ್ಧವಾಗಿ ನಾನು ಮಾಡ್ತಾ ಇದ್ದೇನೆ ಹೊರತು ಏನು ಈಗಲೂ ನನಗೆ ಒಂದು ಲಾಯರ್ ನೋಟಿಸು ಒಬ್ಬರು ಅವಿನಾಶ್ ಶೆಟ್ಟಿ ಒಂದು ಬಂತು, ಅದಕ್ಕೆ ಉತ್ತರ ನಾವು ಕೊಡ್ತೇವೆ, ಏನು ತೊಂದರೆ ಏನಿಲ್ಲ. ಅಲ್ಲಿ ಇನ್ನೊಂದು ನಿಮಗೆ ಒಂದು ಗಮನಕ್ಕೆ ನಾನು ತರ್ತೇನೆ. ಸಾಧಾರಣ 10-25 ವರ್ಷಕ್ಕೆ ಮೊದಲು ಕೊಂಡಾಣದ ನಾರಾಯಣ ಶೆಟ್ಟರು ಇರುವಾಗ ತೀರು ಹೋಗಿದ್ದಾರೆ ಅವರು. ಅವರ ಮಗ ರಾಮನಿಗೆ ಪಾಲು ಬಂದಿತ್ತು. 10 ಸೆನ್ಸು ಜಾಗವನ್ನು ಅಲ್ಲಿ ದಾನವಾಗಿ ಕೊಟ್ಟಿದ್ದರು. ದೇವರ ದಯದಿಂದ ಇಷ್ಟರವರೆಗೆ ನಾನು ಬರುವ ಮೊದಲು ಯಾರೆಲ್ಲ ಆಡಳಿತದಲ್ಲಿ ಇದ್ದರೋ ದೇವರ ದಯದಿಂದ ಅದರಲ್ಲಿ ಅವರು ಅದನ್ನು ರಿಜಿಸ್ಟ್ರೇಷನ್ ಮಾಡಲಿಲ್ಲ. ನಾನು ಅದನ್ನು ಅವರನ್ನು ಕರೆದು ಅವರ ಮಕ್ಕಳದ ಒಂದು ನಾವು ಅಗ್ರಿಮೆಂಟ್ ಮಾಡಿದ್ದೇವೆ. ನನ್ನ ಅವಧಿ 2-3 ತಿಂಗಳ ಒಳಗೆ ಆ 10 ಸೆನ್ಸು ಜಾಗ, ಆ 10 ಸೆನ್ಸು ಜಾಗವನ್ನು ಕೊಡ್ತೇವೆ. ಇನ್ನು ನಮ್ಮದು ಒಂದು 4 ಸೆನ್ಸು ಜಾಗ ಉಂಟು ಅಂತ ಹೇಳಿದರು. ನಾವು ಅದನ್ನು 65,000ಕ್ಕೆ ನಾವು ಅದನ್ನು ಒಂದು ಖರೀದಿ ಮಾಡ್ತೇವೆ. ನಮಗೆ ಅಗ್ರಿಮೆಂಟ್ ಆಗಿದೆ. ಇನ್ನೊಂದು ಕೆಳಗೆ ಈ 11 ಲಕ್ಷದ ಹಣವನ್ನು ಏನು ಮಾಡ್ತೀರಿ ಅಂತ ಹೇಳುವಾಗ ಅದಕ್ಕೆ ಇನ್ನೂ ಸ್ವಲ್ಪ ಸೇರಿಸಿ ನನ್ನ ಅವಧಿ ಮುಗಿಯುವ ಒಳಗೆ ಒಂದು 25 ಸೆನ್ಸು ಜಾಗವನ್ನು ಹತ್ತಿರದಲ್ಲೇ ಈಗಲೇ ಒಬ್ಬರ ಹತ್ರ ಮಾತಾಡಿ ಅಗ್ರಿಮೆಂಟ್ ಆಗಿದೆ. 7.5 ಸೆನ್ಸು ಜಾಗ ಉಂಟು ಕಟ್ಟೆ ಜಾತ್ರೆ ಪಕ್ಕದಲ್ಲಿ. ಮತ್ತೊಬ್ಬರಿಗೆ ಕೊಟ್ಟರೆ ನಮಗೆ ಕಷ್ಟ ಆದೀತು. ಅಲ್ಲಿ ಅಂದರೆ ನಿಮಗೆ ಯಾರಿಗೆ ಇದು ಈ ತಂತ್ರಿಯವರಿಗಾಗಿರಲಿ ಮುತ್ತನ ಶೆಟ್ಟಿಯವರಿಗೆ ಇರಲಿ ಕೊಂಡಾಣ ಕ್ಷೇತ್ರಕ್ಕೆ ಕೋಟೆಯರ ಗುತ್ತಿನ ಆಡಳಿತೆಯಲ್ಲಿ ಇರುವಾಗ ಅಲ್ಲಿ 33 ಎಕರೆ ಜಾಗ ಕೊಂಡಾಣ ಕ್ಷೇತ್ರಕ್ಕೆ ಇತ್ತು. ಅದು ನಮ್ಮ ಭೂಮಸೂದೆಯಲ್ಲಿ ಕಾನೂನು ಬಂತು, ಅದಕ್ಕೆ ಡಿಕ್ಲೇರೇಷನ್ ಕೊಟ್ಟರು. ಆ ಡಿಕ್ಲೇರೇಷನಲ್ಲಿ ಅದು ಎಲ್ಲ ಅವರಿಗೆ ಆಯಿತು. ಅವರಿಗೆ ಉಂಬಳಿ ಅಂತ ಕೆಲವರಿಗೆ ಮೂಲಗೇಣಿಯಲ್ಲಿ ಕೊಟ್ಟಿದ್ದಾರೆ. ಆ ಮೂಲಗೇಣಿಯದ್ದು ಸಾಧಾರಣ ಹೋಗಿ ಈಗ ಕೊಂಡಾಣ ಕ್ಷೇತ್ರದಲ್ಲಿ ಈಗ ಇರುವುದು 99 ಸೆನ್ಸು ಜಾಗ ಮಾತ್ರ. ಬೇರೆ ಜಾಗ ಎಲ್ಲ ಡಿಕ್ಲೇರೇಷನಲ್ಲಿ ಹೋಗಿದೆ. ಆ 99 ಸೆನ್ಸು ಜಾಗ ಹೇಗೆ ಅಂತ ಹೇಳಿದರೆ ಇದು ಸೇನವರ ಮನೆ ಅಂತೇಳಿ ಸತ್ಯಶಂಕರ ಬಳ್ಳಾವರ ಹಿರಿಯರು ಆ ಹೊತ್ತಿನಲ್ಲಿ ಸೇನವರಾಗಿದ್ದರು. ಈ ಕೋಟೆಯರ ಗುತ್ತಿನವರು ಪಟೇಲರಾಗಿದ್ದರು. ಕೋಟೆಯರ ಗುತ್ತಿನವರು ದೊಡ್ಡ ಮನೆತನದ್ದು, ಅವರು ದೊಡ್ಡ ಶ್ರೀಮಂತರು ಮನೆತನದವರು. ಪಟೇಲರ ಮನೆ ಅದು ಕೋಟೆಯರ ಗುತ್ತು ಪಟೇಲರ ಮನೆ. ಇದು ಸೇನರ ಮನೆ ಅಂತ ಹೇಳುವುದು ಸತ್ಯಶಂಕರ ಬಳ್ಳಾವರ ಮನೆಯನ್ನು ಹೇಳುವುದು. ಆ ಪುಣ್ಯಾತ್ಮರು ಇಲ್ಲಿ ಆ 99 ಸೆನ್ಸನ್ನು ಸರ್ಕಾರ ಇದ್ದದನ್ನು ಕೊಂಡಾಣ ಪಿಲಿಚಾಮುಂಡಿ ಇದಕ್ಕೆ ಅವರು ಅದನ್ನು ಮಾಡಿಸಿಕೊಟ್ಟಿದ್ದಾರೆ. ಇವರು ಕೃಷ್ಣಯ್ಯ ಬಳ್ಳಾಳ ಅಂತ ಹೇಳುವವರು ಅವರದ್ದು ಹೌದು ಇವರ ಅಜ್ಜ, ಯಾರದೇ ಅಜ್ಜ, ಸತ್ಯಶಂಕರ ಬಳ್ಳಾವರ ಅಜ್ಜ. ತುಂಬ ವರ್ಷ ಆಯಿತು. ಅಂದರೆ ಇಲ್ಲಿ ಇಷ್ಟು ಜಾಗ ಹೋಗುವಾಗ ಯಾವುದು ಜಾಗ ಇದನ್ನು ಮಾಡಲಿಲ್ಲ. ಯಾರೋ ದಾನವಾಗಿ 10 ಸೆನ್ಸು ಜಾಗವನ್ನು ಈ ಮೊದಲನೇ ಆಡಳಿತವರು ಅಥವಾ ಈ ತಂತ್ರಿಗೆ ಅದು ಆ ಜಾಗದ್ದು ತಂತ್ರಿಯವರಿಗೆ ಬರುವುದಿಲ್ಲ. ಆದರೆ ನಾನು ಒಂದನೇ ಪ್ರಧಾನ ಗುರಿಕಾರ ಅಂತ ಹೇಳುವವರು ಅವರು ಮಾಡಬೇಕದ್ದು. ಅವರು ಒಂದು ಕ್ಷೇತ್ರದ ಹೆಸರಲ್ಲಿ ಅದು ದಾಖಲೆ ಆಗಲಿಲ್ಲ. ಆದರೂ ಅವರು ಅದಕ್ಕೆ ಒಂದು RCC ಕಟ್ಟಡ ಕಟ್ಟಿದ್ದಾರೆ. ನಾವು RCC ಕಟ್ಟಡ 10 ಸೆನ್ಸ್ ಎಲ್ಲದನ್ನು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೇವೆ. ಇನ್ನೊಂದು ಅಲ್ಲಿ ಯಾಕೆ ಇದು ಎಷ್ಟು ಪ್ರಧಾನ ಯಾಕೆ ಇವರಿಗೆ ಮುತ್ತನ ಶೆಟ್ಟರಿಗೆ ನಾವು ನೋಟಿಸ್ ಕೊಟ್ಟದ್ದು ಅಂತ ಹೇಳಿದರೆ ಅವರು ಗುರಿಕಾರ ಅಂತ ಇಲ್ಲ ಅಂಥೇಳಿ ನಮಗೆ ಒಂದು ಇಲಾಖೆಯಿಂದ DC ಅವರು ನಮಗೆ ಒಂದು ಕೊಟ್ಟಿದ್ದಾರೆ. 9 ಜನ ವ್ಯವಸ್ಥಾಪನಾ ಸಮಿತಿಯಲ್ಲದೆ ಗುರಿಕಾರ ಇಲ್ಲ ಅಂತೇಳಿ. ನಾನು ಗುರಿಕಾರರ ಬಗ್ಗೆ ಕ್ವಶನ್ ಮಾಡ್ತಾ ಇರುವುದಲ್ಲ. ಅವರ ಗುರಿಕಾರ ಅದು ಏನು ಜವಾಬ್ದಾರಿ. ನಮ್ಮ ಊರಲ್ಲಿ ನಾನು ಹುಟ್ಟಿದ ಊರಲ್ಲಿ ಒಂದು ಬಹಳ ಒಳ್ಳೆಯ ಕ್ಷೇತ್ರ ಇದೆ. ಅದು ಹಿಂದೂ ಧಾರ್ಮಿಕ ದತ್ತೆ ಅಂಡರಲ್ಲಿದೆ. ಅಲ್ಲಿ ಎಲ್ರಿಗೆ ಅದು ಉಂಬಳಿ ಬಹಳ ಆ ಕ್ಷೇತ್ರಕ್ಕೆ ತುಂಬ ಎಷ್ಟೋ ಎಕರೆ ಜಾಗ ಇತ್ತು. ಅಲ್ಲಿ ಯಾರಿಗೆ ಅಂತ ಹೇಳಿದರೆ ಅಂಗಣ ಕೆತ್ತುವವರಿಗೆ, ಸೆಗಣಿ ಹರಿಸುವವರಿಗೆ, ಜೀವಟಿಗೆ ಹಿಡಿಯುವವರಿಗೆ, ನೇಮ ಕಟ್ಟುವವರಿಗೆ, ಬ್ಯಾಂಡಿನವರಿಗೆ, ವಾದ್ಯದವರಿಗೆ, ಹೊಸ ಸಾಕುವವರಿಗೆ, ಇತರ ಎಲ್ಲ ಚಾಕರಿಯವರಿಗೆ ಅಲ್ಲಿ ಉಂಬಳಿ ಇತ್ತು.
ದೇವರ ದಯದಿಂದ ಈಗ ಮಾಡುವಂಥದ್ದು ತಂತ್ರಿಯ ಮುಖಾಂತರ ಈ ಮಾಗನೆ ಮಾಡ್ತಾ ಇದ್ದಾರಲ್ಲ, ಆ ಜಾಗದಲ್ಲಿ ಸ್ವಲ್ಪ ಜಾಗ ಆದರೂ ನಮ್ಮ ಕ್ಷೇತ್ರಕ್ಕೆ ಬರಲಿ. ಎಲ್ಲ ಕ್ಷೇತ್ರ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಭೂಮಸುದೆಯಲ್ಲಿ ಆ ಜಾಗ ಚಾಕರಿಯವರು ಅದನ್ನು ಒಳಗೆ ಹಾಕಿದ್ದಾರೆ. ಈಗ ದೇವರ ದಯದಲ್ಲಿ ಈಗ ಒಂದು ಭಕ್ತರು ಅಲ್ಲಿ ಹರಿಕೆ ಹಾಕುವ ಕಾರಣ ಅಲ್ಲಿ ಉತ್ಸವ ನಡೀತಾ ಇದೆ. ಅಲ್ಲಿ ಉಂಬಳಿ ಕೊಟ್ಟದನ್ನು ಅವ್ರದ್ದು ಏನಿಲ್ಲ, ಎಣ್ಣೆನೂ ಬರುವುದಿಲ್ಲ, ಅವರು ಚಾಕರಿಯೂ ಮಾಡುವುದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನಮ್ಮ ಊರಲ್ಲಿ ಒಬ್ಬರು ಅಲ್ಲಿ ಗುರಿಕಾರರು ಹೇಳಿದಂತೆ, ಚಾಕಿರಿದಾಗಲೇ ಇರಂಜಿನೇ ಚಾಕಿರಿದ ಎಂಜಿನೇ ಲಿಪುಣಿಯಿಂದ ಅಂತ ಕೇಳಿದ್ರಂತೆ. ಅಲ್ಲಿ ಯಾರು ಅಂತ ಹೆಸರು ಯಾವುದು ಬೇಡ, ನನ್ನ ಹೆಸರು ಯಾವುದು ಹೇಳುವುದಿಲ್ಲ, ನಮ್ಮ ಕ್ಷೇತ್ರ ಅಂಥದ್ದು, ನಾನು ಅದೇ ಕೊಪ್ಪರಿಗೆಯಲ್ಲಿ ಹುಟ್ಟಿ ಬೆಳೆದವ. ಅಂಥ ಕ್ಷೇತ್ರದಲ್ಲಿ ಈಗ ಜಾಗ ಇಲ್ಲ. ಆ ಜಾಗ ಇರುವಾಗ ಸೋಮೇಶ್ವರ ದೇವಸ್ಥಾನದ ಪಕ್ಕದವರೆಗೆ ಡಿಕ್ಲೇರೇಷನ್ ಕೊಟ್ಟಿದ್ದಾರೆ. ಸೋಮೇಶ್ವರ ದೇವಸ್ಥಾನಕ್ಕೆ ಎಷ್ಟು ಎಕರೆ ಜಾಗ ಇತ್ತು, ಬಲ್ಮಠದಲ್ಲಿ ಉಂಟು. ಬೇಕಾದರೆ ನಿಮಗೆ ದಾಖಲೆ ತೋರಿಸ್ತೇನೆ, ನನ್ನ ಹತ್ರ ದಾಖಲೆ ಉಂಟು. ಯಾವುದೇ ನಾನು ದಾಖಲೆ ಇಲ್ಲದೆ ಅವನು ಮಾತಾಡ್ತಾ ಇಲ್ಲ. ಪ್ರತಿಯೊಂದು ದಾಖಲೆ ನನ್ನ ಹತ್ರ ಇದೆ. ನಮ್ಮ ಇಂಡೋಮೆಂಟಲ್ಲಿ ತೆಗೆದುವಂಥದ್ದು ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಸೋಮೇಶ್ವರಕ್ಕೆ ಎಷ್ಟು ಜಾಗ ಇತ್ತು ಅಂತೇಳಿ ನಮ್ಮ ಹಿತೈಷಿ ಹತ್ರ, ನಮ್ಮ ಫ್ರೆಂಡ್ ಹತ್ರ, ಅವರ ಹತ್ರ ದಾಖಲೆ ಇದೆ. ನಮ್ಮ ಭಟ್ನಾಗರ ಅಂತ ಇಲ್ಲಿ ತೊಕ್ಕೊಟ್ಟೆಯಲ್ಲಿ ಉಂಟು, ಅದು ಎಲ್ಲ ಸೋಮೇಶ್ವರ ದೇವಸ್ಥಾನಕ್ಕೆ ಸೇರಿದ್ದು. ಈಗ ಅದು ದೊಡ್ಡ ಇದಾಗಿದೆ, ಈಗ ವ್ಯವಸ್ಥಾಪನಾ ಕಮಿಟಿ ಆಗಿದೆ. ಈಗ ಕರಸಲ ಜೀರ್ಣೋದ್ಧಾರಗೆ ಅಲ್ಲಿ ತುಂಬ ಅಲ್ಲಿ ಖರ್ಚು ಮಾಡಿದ್ದಾರೆ. ಈಗಿನ ಈ ಸೋಮೇಶ್ವರದ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಅದು ಆಗಿದೆ. ಬಹಳ ಚೆನ್ನಾಗಿದೆ ಸೋಮೇಶ್ವರ ದೇವಸ್ಥಾನ ಅಂತೇಳಿ ಹೋಗುವಾಗ ಬಹಳ ಖುಷಿ ಆಗ್ತಾ ಇದೆ. ಅಂದರೆ ಈಗಲೂ ಅವರು ಸಾಲದಲ್ಲಿದ್ದಾರೆ. ಅವರು ಮೊನ್ನೆ ಒಂದು ಮಾತು ಹೇಳಿದರು, ನನ್ನ ಅವಧಿ ಒಳಗೆ ಯಾರಿಗೆ ಸಾಲ ಆಗಬೇಕಿತ್ತೋ ಅದನ್ನೆಲ್ಲ ನಾವು ಕೊಡ್ತೇವೆ ಅಂತೇಳಿ ಅವರು ಹೇಳಿದರು. ನಮಗೆ ಗೌರವಂತು. ಅವರು ಎಷ್ಟು ಕೋಟಿಯದ್ದು ಕೆಲಸ ಮಾಡಿದ್ದಾರೆ, 5-6-7 ಕೋಟಿ 8 ಕೋಟಿಯವರೆಗೆ ಅವರು ಕೆಲಸ ಮಾಡಿದ್ದಾರೆ. ಅಂಥ ಕ್ಷೇತ್ರ ಅಂಥವ್ರಿಗೆ ಅಧ್ಯಕ್ಷರಾಗಬೇಕು ಅಂತೇಳಿ. ನಾನೇನು ಕೆಲವರು ಹೇಳಿದ್ರು ನನ್ನನ್ನು ಅಧ್ಯಕ್ಷ ಯಾಕೆ ಮಾಡಿದ್ದು ಅಂತೇಳಿ. ದೇವರ ದಯದಿಂದ ಕೊಂಡಾಣ ಕ್ಷೇತ್ರದಲ್ಲಿ ಆಗಲಿ, ಯಾರು ಬೇಕಾದರೆ ನಂತರ ಕೇಳಿ ಚಾಲೆಂಜ್ ಹಾಕಲಿ, ಅವರು ಪ್ರಮಾಣ ಮಾಡಲಿ, ಒಂದೇ 1 ರೂಪಾಯಿ ನನಗೆ ಬೇಡ, ಒಂದೇ 1 ರೂಪಾಯಿ ನಾನು ತಗೊಳ್ಳಿಲ್ಲ, ನನಗೆ ಬೇಡ, ನನಗೆ ಕ್ಷೇತ್ರ ಒಳ್ಳೆಯದಾಗಬೇಕು. ಇನ್ನು ಮುಂದಕ್ಕೆ ನನ್ನ 8 ತಿಂಗಳವರೆಗೆ ಮಾತ್ರ ನನ್ನ ಅವಧಿ ಇರುವುದು. ಆಮೇಲೆ ಒಳ್ಳೆಯ ರೀತಿಯದ್ದು ಅಲ್ಲಿ ಕಮಿಟಿ ಬರಲಿ, ಕೊಂಡಾಣ ಕ್ಷೇತ್ರ ಬೆಳಗಲಿ. ಕೊಂಡಾಣ ಕ್ಷೇತ್ರ ಒಂದು ಕಾರ್ಣಿಕದ ಕ್ಷೇತ್ರ. ಮೊದಲನೇ ಕಾಲದಲ್ಲಿ ಹೇಳ್ತಾ ಇದ್ದರು ಅದು ಕೊಂಡಾಣದ ಪ್ರಮಾಣ ಮಾಡುವಂಥದ್ದು ಬಿಡಿ, ಕೊಂಡಾಣ ಕ್ಷೇತ್ರದ ಹೆಸರು ತೆಗೀತಾ ಇರಲಿಲ್ಲ, ಧರ್ಮಸ್ಥಳದ ಹೆಸರು ತೆಗೀತಾ ಇಲ್ಲ. ಈಗ ನಮಗೆ ಒಂದು ಶೋ ಆಗಿದೆ. ಎಲ್ಲ ಹೇಳುವುದು ಏನು, ಬೇಡದನ್ನು ಮಾಡುವುದು, ಅಲ್ಲಿಗೆ ಇಟ್ಟು ಬಿಡುವುದು ಏನು. ಅದೇ ಪರಿಣಾಮ ಏನು, ನಮ್ಮ ಫೀಲಿಗೆಗೆ, ನಮ್ಮ ಮಕ್ಕಳಿಗೆ ಒಂದಲ್ಲ ಒಂದು ಅದು ಶಕ್ತಿ ಯಾವುದು. ಕೊಂಡಾಣ ಕ್ಷೇತ್ರ ಅಂದರೆ ಒಂದು ಶಕ್ತಿ ಏನು ಅಂತೇಳಿ ಅದನ್ನು ನಾವು ಒಟ್ಟು ಸೇರಿ ಎಲ್ಲರೂ ಪರೀಕ್ಷೆ ಮಾಡ್ತಾ ಇದ್ದೇವೆ. ತಂತ್ರಿಯವರು ಸೇರಿ ಸಮೇತ ಪರೀಕ್ಷೆ ಮಾಡ್ತಾ ಇದ್ದೇವೆ ದೈವವನ್ನು. ಅವರು ಬ್ರಹ್ಮಕಲಶ ಆಯೋದು ಸರಿಯಿಲ್ಲ ಅಂತ ಹೇಳಿದರು. ಅಷ್ಟು ಹಣ ಖರ್ಚು ಮಾಡಿ ನಾವು ಅಲ್ಲಿ ಜೀರ್ಣೋದ್ಧಾರ ಮಾಡಿದ್ದೇವೆ. ಅದು ಒಬ್ಬರು ಹೇಳಿದರು, ಅದು ಎಲ್ಲ ಅವ್ಯವಹಾರ ಆಗಿದೆ, ಅದಾಗಿದೆ, ಇದೆ. ಯಾವುದೂ ಆಗಲಿಲ್ಲ. ರೂಪಾಯಿ ನಾವು ಕೂಲಿ ಆಳಲ್ಲಿ ನಾವು ಇದು ಇಲಾಖೆಯಿಂದ ಒಂದು ಪರವಾನಿಗೆ ತಗೊಂಡು ನಾವು ಅಲ್ಲಿ ಎಲ್ಲ ಅದನ್ನು ಪ್ಲ್ಯಾನಿಂಗ್ ಮಾಡಿ ಅಲ್ಲಿ ಕೊಟ್ಟು PW ಇಂಜಿನಿಯರಿಂದ ನಾವು ಪ್ಲ್ಯಾನಿಂಗ್ ಮಾಡಿ ಅಲ್ಲಿ ಕೊಂಡಾಣದಲ್ಲಿ ಜೀರ್ಣೋದ್ಧಾರ ಮಾಡಿದ್ದು. ಯಾರಿಗೆ ಬೇಕಾದರೆ ಬೇದರೆ ಇಲಾಖಾ ಅಧಿಕಾರಿಯ ಮುಖಾಂತರ ನಾವು ತೋರಿಸಲಿಕ್ಕೆ ತಯಾರಿದ್ದೇವೆ. ಯಾರು ಕೇಳಿದರೆ ಹಾಗೆಲ್ಲ ಕೊಡುವಂಥ ನಮಗೆ ಇಲ್ಲ. ಇಷ್ಟೆಲ್ಲ ಮಾಡಿರುವಾಗ ಕೊಂಡಾಣ ಕ್ಷೇತ್ರದಲ್ಲಿ ಏನಾಗಿದೆ, ಏನಾಗಲಿಲ್ಲ. ಸಣ್ಣ ವಿಷಯ. ಒಂದು ತುಳುವಿನಲ್ಲಿ ಗಾದೆ ಉಂಟು, ಕೈಟು ಕೊರಪು ಕೊಯ್ಪುನಿಯನ್ನು ದೊಂಟಿಡು ಕೊಯ್ಪುನಿಂದು ಅಲ್ಲ. ಕೊಂಡಾಣ ಕ್ಷೇತ್ರ ಅಂದರೆ ಭಾಳ ಅಂಥ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿ ನಡೆಯಿರಿ. ಆಮೇಲೆ ಒಂದು ಹೇಳ್ತಾ ಇದ್ದೇನೆ, ಈಗ ಮಾಗಣೆಯವರು ಇದು ಮಾಡಿದ್ದಾರೆ, ಎಲ್ಲರನ್ನ ತಂತ್ರಿಯವರನ್ನು ಕೊಂಡಾಣ ಕ್ಷೇತ್ರದ ಮುಗಿಸುವಕ್ಕೆ ಯಾವಾಗಲೂ ನಾನು ತಯಾರಾಗಿದ್ದೇನೆ. ಅಲ್ಲಿ ನಮ್ಮ ಮಾಗಣೆ ಮಹಾಮಂಡಳಿಯ ವೇದಿಕೆಯಲ್ಲಿ ಕೂತವರು ಎಲ್ಲರೂ ಬೇಕಂತಲ್ಲ, ಕೊಂಡಾಣ ಕ್ಷೇತ್ರಕ್ಕೆ ಬರಲಿ, ಅಲ್ಲಿ ಮಾತುಕತೆ ಮಾಡುವ, ಕೊಂಡಾಣ ಕ್ಷೇತ್ರ ಬೆಳಗಲಿ. ನಮ್ಮ ಗಂಗಾಧರ ಶಾಂತಿ ಅವರಿಗೆ ಅವಮಾನ, ಮೊನ್ನೆ ಅದೊಂದು ಬಿಟ್ಟು ಹೋಯ್ತು ನನಗೆ, ಅದನ್ನು ಸುರೇಶ್ ಕೀಪರು ಹೇಳ್ತಾರೆ, ಅವರಿಗೆ ಅವಮಾನ ಮಾಡಿದರು. ಯಾಕೆ ಅಂತ ಹೇಳಿದರೆ, ಹಿರಿಯರಾದ ರಾಮಣ್ಣ ಶೆಟ್ಟರು ಬ್ರಹ್ಮಕಲಶ ಉಂಟು, ಹೀಗೆ ಉಂಟು ಅಂತ ಎಲ್ಲ ಅವರಿಗೆ ನೀಲೇಶ್ವರ ಪದ್ಮನಾಭ ತಂತ್ರಿ ಹತ್ರ ಮಾತಾಡಲಿಕ್ಕೆ ಹೋಗುವಾಗ ಅವರೇ ಹೇಳಿದ್ರಂತೆ, ಗರಡಿಗೆ ಬ್ರಾಹ್ಮಣರು ಹೋಗಲಿಕ್ಕಿಲ್ಲ, ಅಲ್ಲಿ ಪೂಜಾರಿಗಳು ಮಾಡಬೇಕು ಅಂತೇಳಿ. ಅದಕ್ಕೆ ಅಲ್ಲಿ ಹೋದವರು ಕೇಳಿದ್ರಂತೆ, ವೈದ್ಯನಾಥ ಸ್ಥಾನದಲ್ಲಿ ಒಂದು 10 ವರ್ಷಕ್ಕೆ ಮೊದಲು ಬ್ರಹ್ಮಕಲಶ ಆಗಿದೆ, ಅಲ್ಲಿ ಗಂಗಾಧರ ಶಾಂತಿಯವರು ಗರಡಿಯ ತಂತ್ರಿಯವರು ಗಂಗಾಧರ ತಂತ್ರಿಯವರು ಇಲ್ಲಿ ಬಂದು ಮಾಡಿದ್ದು, ಅವರೇ ಅಲ್ಲಿ ಬ್ರಹ್ಮಕಲಶ ಮಾಡಿದ್ದು ಅಂತೇಳಿ. ಬ್ರಹ್ಮಕಲಶ ಅವರು ಗಂಗಾಧರ ಶಾಂತಿಯವರು ಮಾಡಿದರೆ ಅವರ ಹತ್ರನೇ ಮಾಡಿಸಿ ಅಂತ ಅವರೇ ಹೇಳಿದ್ದು.
ತಂತ್ರಿಯವರ ಹತ್ರ ನಿಮಗೆ ನೀವು ಅವರನ್ನು ಒಂದು ಸರಿಯಾಗಿ ಕೂಲಂಕಷವಾಗಿ ಅವರನ್ನು ನೋಡಿ, ಅವರು ಬೆಳಿಗ್ಗೆ ಹೇಳಿದ ಮಾತು ಸಾಯಂಕಾಲ ಇಲ್ಲ, ಹೇಳುವುದೇ 100ಕ್ಕೆ 100 ಸುಳ್ಳು ಹೇಳುವುದವರು, ಸತ್ಯ ಹೇಳ್ತಾ ಇಲ್ಲ. ಇದು ಮಾಗಣೆ ಮಾಡಿದ್ದು, ಎಲ್ಲರನ್ನ ಸೇರಿಸಿ ಮಾಗಣೆ ಮಾಡಿದ್ದು ಪಾಪ ಪುಣ್ಯಾತ್ಮರು. ಅವರು ವೇದಿಕೆಯಲ್ಲಿ ಕೂತುಕೊಂಡಿದ್ದಾರೆ, ಅವರಿಗೆ ವಿಷಯ ಏನು ಅಂತ ಗೊತ್ತಿಲ್ಲ. ಇದು ಎಲ್ಲ ದೈವಸ್ಥಾನಗಳು ನನ್ನ ಕಾರ್ಯವ್ಯಾಪ್ತಿಗೆ ಬರಲಿ, ಎಲ್ಲ ಸಿಕ್ಕಲಿ ಅಂತೇಳಿ ಮೊನ್ನೆ ಬಂದವರು ಗಂಗಾಧರ ಶಾಂತಿಯನ್ನು ಅವರಿಗೆ ಬೇಡದ್ದು ಒಂದು ಮಾತಾಡಿ ಅವರು ಇಳಿದು ಹೋದರು. ತಂತ್ರಿ ಅಂತ ಹೇಳುವುದು ಅವರು ಗರಡಿಯವರಿಗೆ. ಅವರು ಒಂದೇ ಪ್ರತ್ಯುತ್ತರ ಕೊಡಲಿಲ್ಲ. ಅಂದರೆ ಕ್ಷೇತ್ರದ ಬ್ರಹ್ಮಕಲಶ ಆಗಲಿ, ಅವರು ಒಂದೇ ಈ ತಂತ್ರಿಯವರು ಇಷ್ಟು ಅವಮಾನ ಮಾಡುವಾಗ ಅವರು ಪೂಜೆಗೆ ಮಂಡಲ ಹಾಕಿದ್ರು, ಅವರೆಲ್ಲ ಹಾಕಿದ್ದನ್ನು ಎಲ್ಲ ಇವರು ನನ್ನ ಹತ್ರ ಅಧಿಕ ಪ್ರಸಂಗ ಮಾಡಿದ್ದೀರಿ ಅಂತ ಇವರು ಹೇಳಿದರು. ಈ ಎಲ್ಲ ಮಾಡಿ ಅವಮಾನ ಅವರು ತಡೆಯಲಾರದೆ ಗಂಗಾಧರ ಶಾಂತಿ ಅವರ ಬಳಗದವರು ಇಳಿದು ಹೋದರು. ಆದರೆ ಯಾರು ಇದೇ ಪದ್ಮನಾಭ ತಂತ್ರಿಯವರು ಅಲ್ಲಿ ಪೂಜಾರಿಯವರು ಹೋಗಲಿಕ್ಕೆ ಇಲ್ಲ ಅಂತೇಳಿ. ಆದರೆ ಇಷ್ಟೆಲ್ಲ ನಮಗೆ ಒಂದು ವಿಶ್ವಾಸ ಇತ್ತು. ಮೊನ್ನೆ ಬ್ರಹ್ಮಕಲಶ ಆಗುವವರೆಗೆ ತಂತ್ರಿಯವರನ್ನು ಕೂತುಕೊಂಡು ಮಾತಾಡಿಸಬಹುದು, ಎಲ್ಲರನ್ನ ಸೇರಿ ಊರಿನವರನ್ನು ಎಲ್ಲ ಕಮಿಟಿಯವರನ್ನು ಸೇರಿಸಿ ಮಾತಾಡಬಹುದಿತ್ತು ಅಂತೇಳಿ. ಅವರು ಅದನ್ನು ಕೆಲಸವನ್ನು ಮಾಡಲಿಲ್ಲ. ಗಂಗಾಧರ ಶಾಂತಿಯವರು ಮಾಡುವಂಥ ಕೆಲಸವನ್ನು ಅವರು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದನ್ನು ಇವರೇ ತಂತ್ರಿಯವರೇ ಮಾಡಿದರು. ಬ್ರಾಹ್ಮಣರಾಗಿ ಅಲ್ಲಿ ಕೋಳಿ ಕೊಯ್ಯುವಂಥ ಗರಡಿಗೆ ಅವರು ಹೋದರು. ಆದರೆ ಇಷ್ಟೆಲ್ಲ ಮಾತಾಡುವಾಗ ಅವರು ಏನು ಧರ್ಮಕ್ಕೆ ಏನು ಮಾಡಲಿಲ್ಲ. 10 ತಾರೀಕಿಗೆ ಅವರು 85,000 ತಗೊಂಡೋಗಿದ್ದಾರೆ. 12 ತಾರೀಕಿಗೆ 2,30,000 ತಗೊಂಡಿದ್ದಾರೆ. ಒಟ್ಟು 3,15,000 ಅವರು ತಂತ್ರಿಯವರು. ತುಂಬ ಕೆಲಸ ಏನು ಇರಲಿಲ್ಲ ಅಲ್ಲಿ. ಒಂದು ಬೆಳಿಗ್ಗೆ 8 ಗಂಟೆ ಬಂದರೆ 12 ಗಂಟೆಗೆ ಮುಗಿದಿದೆ. ಎಲ್ಲ ಹಾಗೇನೆ. ರಾತ್ರಿ 8 ಗಂಟೆ ಬಂದನ್ನು 11 ಗಂಟೆಗೆ ಮುಗಿದಿದೆ. ತುಂಬ ಜನ ಬರಲಿಲ್ಲ. ಆದರೆ ಕೊಂಡಾಣ ಕ್ಷೇತ್ರದಲ್ಲಿ ಇಷ್ಟು ಜೀರ್ಣೋದ್ಧಾರ ಆಗಬೇಕು ಅಂತ ಇದ್ದರೆ ಆ ಹಣ ಎಲ್ಲಿಂದ ಬಂತು? ನಾವು ಸಂಗ್ರಹ ಮಾಡಿದ್ದೇವೆ. ಆ ಸಂಗ್ರಹ ಮಾಡಿದ ಹಣ ಅದು ಮನೆಯಲ್ಲಿ ಹೋಗಿ ಕೆಲಸ ಮಾಡಿದಂಥ ಪಾಪದವರು, ಹೋಟ್ಲಲ್ಲಿ ಕೆಲಸ ಮಾಡಿದ ಪಾಪದವರು, ಕೂಲಿ ಕೆಲಸಕ್ಕೆ ಮಾಡಿದ ಪಾಪದವರು, ಅದನ್ನು ನಾವು ಒಟ್ಟು ಮಾಡಿ ಒಂದು ಮನೆಗೆ 1,050 ರೂಪಾಯಿ ನಾವು ಹಾಕಿದ್ದೀವಿ. ಆ 1,050 ರೂಪಾಯಿ 1,000 ರೂಪಾಯಿ ನಮಗೆ ಜೀರ್ಣೋದ್ಧಾರ ಇದಕ್ಕೆ ಖರ್ಚಿಗೆ. ಆಮೇಲೆ 50 ರೂಪಾಯಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದ ಹಾಗೆ ಅಲ್ಲಿ ಭಂಡಾರ ಮನೆಯಲ್ಲಿ ಇದ್ದ ಪಿಲಿಚಾಮುಂಡಿಯ ಬಿಂಬ ಅದು ನ್ಯೂನ್ಯತೆ ಆಗಿದೆ, ಅದು ಹೊಸತಾಗಬೇಕು, ಅದು ಪಂಚೋಲೋಹದ ಆಗಬೇಕು ಅಂತೇಳಿ ಆಯಿತು. ಅದು ನ್ಯೂನ್ಯತೆ ಆಗಿ ಇತ್ತೀಚೆಗೆ ನಾನು ಜನವರಿ ತಿಂಗಳಲ್ಲಿ ನಾನು ಅವರ ಹತ್ರ ಅದರ ಪೂಜಾರಿ ಹತ್ರ ಕೇಳುವಾಗ ಅದು ಸಾಧಾರಣ 10-25 ವರ್ಷ ಜಾಸ್ತಿ ಆಯಿತು ಇದು ಕೈ ತುಂಡಾಗಿ, ಇಷ್ಟರವರೆಗೆ ಅದನ್ನು ಮಾಡಲಿಲ್ಲ ಅಂತ ಹೇಳಿದರು. ಅವರು ಪ್ರಾಯದವರು, ಅವರು ಹಿರಿಯರು. ಬರುವಾಗ ಭಂಡಾರ ಬರುವಾಗ ಬಂಗಾರದ ಮಾಲೆಯನ್ನು ಸುತ್ತಿಕೊಂಡು ಬರುವುದು, ಕೈ ಅದರ ಬಂಗಾರ ಮಾಲೆಯಲ್ಲಿ ಮೇಲೆ ಇಡುವುದು. ಭಂಡಾರ ಇಳಿದು ಹೋಗುವಾಗ ಮಲ್ಲಿಗೆ ಹೂವಲ್ಲಿ ಸುತ್ತಿ ಅದನ್ನು ತಗೊಂಡು ಹೋಗೋದು. ಅಲ್ಲಿ ನಮ್ಮದು ವ್ಯವಸ್ಥಾಪನಾ ಸಮಿತಿಯವರು ಗ್ರಾಮಸ್ಥರ ವಂತಿಗೆ ರೂಪದಲ್ಲಿ ಅದು ಮಾಡಬೇಕು, ಹೊಸದು ಬಿಂಬ ಮಾಡಬೇಕು ಅಂತ ಹೇಳಿದರು. ದೇವರದಿಂದ ನಾವು ಮಾಡಿದ್ದಲ್ಲ. ಅಲ್ಲಿ ಮುತ್ತನ ಶೆಟ್ಟಿಯ ಮುಂದಾಳತ್ವದಲ್ಲಿ ಅದು ನಮ್ಮದು ಅಂತ ಹೇಳಿ ಮಾಡಿದ್ದಾರೆ ಅವರು. ನಾವು ಅರ್ಜಿ ಕೊಟ್ಟದ್ದಕ್ಕೆ, ನಾವು ಈ ಇಲಾಖೆಗೆ ಅರ್ಜಿ ಕೊಟ್ಟದ್ದಕ್ಕೆ ಸಮೇತ ನಮಗೆ ಅವರು ಮುಲ್ಲಾಳ ಆರಕ್ಷಕ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅವರ ಹೆಸರಲ್ಲಿ. ಅದು ಅವರ ಜಾಗ, ಅದು ಕೊಂಡಾಣಕ್ಕೆ ಸಂಬಂಧಪಟ್ಟದ್ದಲ್ಲ ಭಂಡಾರ ಅಂತೇಳಿ. ಆದರೆ ಇಷ್ಟೆಲ್ಲ ಸಮಸ್ಯೆ ಇದ್ದದ್ದು ಒಬ್ಬರೇ ಅದನ್ನು ಕೂತುಕೊಂಡು ಮಾತಾಡಬಹುದಿತ್ತು ಅಂತ ನಾನು ಹೇಳಿದ್ದು. ತಂತ್ರಿಯವರು ಅದನ್ನು ಮಾತಾಡಬಹುದಿತ್ತು. ಇನ್ನೂ ಅವರಿಗೆ ಅವಕಾಶ ಇದೆ. ಇವರನ್ನು ಗಂಗಾಧರ ಶಾಂತಿಯವರನ್ನು ನಾವು ಇಲ್ಲಿ ಕ್ಷೇತ್ರಕ್ಕೆ ಕರೀತೇವೆ. ಇದೇ ವೇದಿಕೆಯಲ್ಲಿ ಮೊನ್ನೆ ಇದು ಅವರನ್ನು ಎಲ್ಲ ಕರೆದು ಯಾವಾಗಲೂ ಮುಕ್ತವಾಗಿ ಅವರು ಹೇಳಿ ನಾವು ಅದಕ್ಕೆ ವ್ಯವಸ್ಥಾಪನಾ ಸಮಿತಿ ಕೊಂಡಾಣ ಕ್ಷೇತ್ರಕ್ಕೆ ವ್ಯವಸ್ಥೆ ಮಾಡ್ತೇವೆ. ಇನ್ನು ಅದು ಮುಂದಕ್ಕೆ ಇನ್ನು ಗಂಗಾಧರ ಶಾಂತಿಯ ಬಗ್ಗೆ ಏನು ಅವರದ್ದು ಒಂದು ಅಭಿಮಾನಿ ಗರಡಿಯದ್ದು, ಇವರು ನಾನು ಅಭಿಮಾನಿ, ಅವರು ಅದರ ಬಗ್ಗೆ ಸುರೇಶ್ KP ಅವರು 2 ಮಾತಾಡ್ತಾ ಇದ್ದಾರೆ. ಒಂದು ನಾನು ಹೇಳ್ತಾ ಇದ್ದೇನೆ, ನನಗೆ ಕೊಂಡಾಣ ಕ್ಷೇತ್ರದಲ್ಲಿ ಅವಮಾನ ಮಾಡಿಸಿದ್ದಾರೆ, ದೆಯ್ಯ ಮಾಡಿದ್ದಲ್ಲ. ಅಲ್ಲಿ ಜೀವಟಿಗೆ ಇಟ್ಟಿದ್ದಾರೆ, ಅಲ್ಲಿ ಬಹಿಷ್ಕಾರ ಹಾಕಿಸಿದ್ದಾರೆ, ಅಲ್ಲಿ ಬೂಳ್ಯ ತಿರಸ್ಕಾರ ಮಾಡಿದ್ದಾರೆ. ಒಂದು ದಿವಸ ಬೂಳ್ಯವನ್ನು ನನ್ನ ಕೈಯಲ್ಲಿ ಕೊಡಲಿಲ್ಲ, ಅವರು ನೆಲಕ್ಕೆ ಬಿಸಾಡಿದ್ದನ್ನು ನಾನು ನೆಲದಿಂದ ಅಲ್ಲಿ ನಾನು ಕರ್ಕೊಂಡು ಬಂದ. ಆದರೆ ನನ್ನನ್ನು ಏನು ಮಾಡಿದ್ದಾರೆ ಅಲ್ಲಿ ದೈವ ನನ್ನನ್ನು ಬಿಡಲಿಲ್ಲ. ಅದಕ್ಕೆ ನಾವು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಆ ಕೊಂಡಾಣ ಕ್ಷೇತ್ರಕ್ಕೆ ನನ್ನನ್ನು ಈಗ 3 ವರ್ಷದ ಅವಧಿಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ದಾರೆ. ಎಷ್ಟು ಮಾಡಿದವರಿಗೂ ಧನ್ಯವಾದ. ಆ ಕ್ಷೇತ್ರಕ್ಕೆ ನನ್ನ ಅನಂತ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಮಾತನ್ನು ಮುಗಿಸ್ತೇನೆ.
ಎಲ್ಲರಿಗೂ ನಮಸ್ಕಾರ. ಕೊಂಡಾಣ ಕ್ಷೇತ್ರದ ವಿಶೇಷವಾಗಿ ಏನು ಹೇಳಲಿಕ್ಕಿಲ್ಲ. ಅಧ್ಯಕ್ಷರು ಸಾಧಾರಣ ಪೂರ್ತಿಯಾಗಿ ಹೇಳಿದ್ದಾರೆ. ಶಾಂತಿಯವರ ಬಗ್ಗೆ KP ಸುರೇಶ್ರವರು ಪೂರ್ತಿಯಾಗಿ ಹೇಳಿದ್ದಾರೆ. ಅದರಿಂದ ಹೆಚ್ಚಿಗೆ ಏನು ಹೇಳಲಿಕ್ಕಿಲ್ಲ. ಇದೇನಂತ ಹೇಳಿದರೆ, ಕೊಂಡಾಣದಲ್ಲಿ ಈ ಜಗಳ ವೈಯಕ್ತಿಕವಾಗಿ ಕೆಲವು ದ್ವೇಷದಿಂದ ಬಂದದ್ದು ಅಂತಲೇ ಹೇಳ್ಬೋದು. ಆದರೆ ಇಲ್ಲಿ ಪಾರ್ಟಿ ಎರಡು ಮಾಡಿಕೊಂಡು ಈ ಎರಡು ಪಾರ್ಟಿಯ ಹೋಮ ಆಗ್ತದೆ, ಅಲ್ಲಿಗೆ ತುಪ್ಪ ಸುರಿಯುವಂಥ ಕೆಲಸವನ್ನೇ ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಹೋಮಕ್ಕೆ ತುಪ್ಪ ಸುರಿದರೆ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಜ್ವಲನೆಯಾಗಿ ಊರನ್ನೇ ಸುಡಬಹುದು. ಅದರ ಬದಲು ಒಂದೇ ಹೋಮ ಮಾಡಿ ಅದಕ್ಕೆ ಎಲ್ಲರೂ ಕೈ ಮುಗಿದರೆ ಅದು ಶಾಂತಿ ಆಗ್ತದೆ. ಅದರಿಂದ ಎರಡು ಪಾರ್ಟಿ ಇದ್ದದ್ದು ಒಂದಾಗದೆ ಇಲ್ಲಿಯ ಜಗಳ ಅಥವಾ ಇಲ್ಲಿಯ ಇದು ನಿಲ್ಲುವುದಿಲ್ಲ. ಅದರಿಂದ ದಯಮಾಡಿ ಊರವರು ಪರವೂರವರು ಎಲ್ಲರೂ ಸೇರಿಕೊಂಡು ಈ ಎರಡು ಪಾರ್ಟಿಯನ್ನು ಒಟ್ಟಿಗೆ ಮಾಡಿಕೊಂಡು ಒಂದು ಸಾಮರಸ್ಯಕ್ಕೆ ಬಂದು, ಹಿಂದಿನ ಕಾಲದಲ್ಲಿ ನೋಡುವಾಗ ನಮಗೆ ಕಾಣ್ತದೆ, ಒಂದು ಊರಲ್ಲಿ ಪ್ರಮುಖರಿದ್ದರು, ಒಂದು 5-6 ಮಂದಿ ಪ್ರಮುಖರನ್ನು ಕರೆದು ಎಷ್ಟು ದೊಡ್ಡ ಒಂದು ಇದಿದ್ದರೂ ಅದನ್ನು ಪಂಚಾಯಿತಿ ಮಾಡಿ ಅದನ್ನು ನಿವಾರಣೆ ಮಾಡ್ತಿದ್ರು. ಈಗ ಎಲ್ಲದಕ್ಕೂ ಕೂಡ ಕೋರ್ಟಿಗೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಊರವರು ಪ್ರಮುಖರು ಎಲ್ಲ ಸೇರಿ ಎಲ್ಲವನ್ನು ಒಂದು ಸಾಮರಸ್ಯಕ್ಕೆ ತಂದು ಎಲ್ಲವನ್ನೂ ಸಮಾಧಾನ ಮಾಡಿಕೊಂಡು ಆ ಕ್ಷೇತ್ರವನ್ನು ಬೆಳಗಿಸಬೇಕು ಅಂತೇಳಿ ನನ್ನ ಪ್ರಾರ್ಥನೆ. ನನಗೆ ಕೂಡ ಬಹಳಷ್ಟು ನೋವಾಗಿದೆ. ಅಲ್ಲಿ ನೋವಾದನ್ನು ನಾನು ಹೇಳುವುದಿಲ್ಲ. ಯಾಕೆಂತ ಹೇಳಿದ್ರೆ, ನಮಗೆ ಆದಂಥ ನೋವು ಆ ದೈವಗಳಿಗೆ ಗೊತ್ತುಂಟು. ನಾವು ನಮ್ಮ ಹಿಂದಿನವರು ಯಾವ ರೀತಿ ಸೇವೆ ಮಾಡಿದ್ದಾರೆ ಅಂತೇಳಿ ಹಿಂದಿನವರಿಗೆ ಕೂಡ ಗೊತ್ತುಂಟು. ನಾನು ಅದನ್ನು ಪುನಃ ಹೇಳಲಿಕ್ಕೆ ಹೋಗೋದಿಲ್ಲ, ಅಥವಾ ನಾವು ದೊಡ್ಡ ಸೇವೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಒಂದು 5 ಪೈಸೆ ಅಲ್ಲಿಂದ ತೆಗಿಲಿಕ್ಕೆ ಕೂಡ ಆ ಸ್ಥಳ ಬೇಡ. ಯಾಕೆ ಅಂತ ಹೇಳಿದ್ರೆ, ನಾನು ಕಳೆದ ನೇಮದಲ್ಲಿ ಬಹಳಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನನಗೆ ಅಳು ಬಂದಿದೆ. ಕಡೆಗೆ ನಾನು ದೈವದ ಹತ್ರವೇ ಹೇಳಿದ್ದೇನೆ, ನನ್ನನ್ನು ಬಿಡುವುದಾದರೆ ಬಿಡ್ಬೋದು, ನಾನೇನು ಇಲ್ಲಿ ಪರ್ಮನೆಂಟ್ ಅಲ್ಲ, ನಿಮಗೆ ಯಾರು ಚಂದದವರು ಬೇಕು ಅವರನ್ನು ಬಂದು ಕೂತ್ಕೊಳಿಸಿ ಮಾಡಿ ಅಂತ ಹೇಳಿದ್ದೇನೆ. ನಾನು ಕೃಷ್ಣಣ್ಣ ಈಗ KP ಅವರು ಹೇಳಿದ ಹಾಗೆ ಕೃಷ್ಣಣ್ಣ ಒಬ್ಬರೇ ನಿಂತು ಅಲ್ಲಿ ಎಷ್ಟೋ ಕಾಲದಿಂದ ಆಗದಂತಹ ಕೆಲಸವನ್ನು ಅವರು ಒಬ್ಬರೇ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಬಂಗಾರದ ಮುಗ ಎಷ್ಟೋ ವರ್ಷದಿಂದ ದೈವ ಕೇಳ್ತಾ ಉಂಟು. ಅಲ್ಲಿ ಬಂಗಾರ ಕೂಡ ಅಷ್ಟೇ ಬಂಗಾರ ಸೇರಿತ್ತು. ಇಷ್ಟವರೆಗೆ ಯಾರು ಕೂಡ ಅದನ್ನು ಮಾಡಲಿಲ್ಲ. ಅದನ್ನು ಕೂಡ ಮಾಡಿಸಿದ್ದಾರೆ. ಅದು ಕೂಡ 4 ತಿಂಗಳ ಅವಧಿಯಲ್ಲಿ. ಈ 4 ತಿಂಗಳ ಅವಧಿಯಲ್ಲಿ ಇಷ್ಟು ಕೆಲಸವನ್ನು ಮಾಡಿಸಿದ್ದಾರೆ. ನಾನು ಅಲ್ಲಿಗೆ ಹೋದದ್ದು ಮಾತ್ರ ಅಲ್ಲದೆ ನನಗೆ ದುಡಿದು ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಅವರ ಹತ್ರ ಹೇಳಿದ್ದೇನೆ. ನಾನು ಬರವಣಿಗೆಯಲ್ಲಿ ಏನಾದರೂ ಬೇಕಾದ್ರೆ ಸಹಾಯ ಮಾಡಿದ್ದೇನೆ, ಮತ್ತು ನಾನೇನು ಅಲ್ಲಿ ಶ್ರಮ ಪಡಲಿಲ್ಲ. ಆದರೆ ಅವರು ಮಾಡಿದಂತಹ ಸೇವೆ, ಆ ದೈವ ಅವರಿಗೆ ದೀವಟಿಗೆ ಇಟ್ಟಿಸಿದಂಥ ದೈವವೇ ಅವರನ್ನು ಅಧ್ಯಕ್ಷ ಮಾಡಿಸಿದ್ದು. ಆ ಕೆಲಸ ಅವರಿಂದಲೇ ಆಗಬೇಕಂತ ಮಾಡಿಸಿದ್ದಲ್ಲದೆ ದೈವದ ಒಂದು ಅನುಗ್ರಹ ಇಲ್ಲದೆ ಇದೆಲ್ಲ ನಡೆಯುವುದಿಲ್ಲ. ಆದರೂ ಕೂಡ ಬಾಕಿ ಹೇಳುವವರೆಲ್ಲ ಒಂದು ಅದಕ್ಕೆ ಬೇಕಾದ ಸಹಾಯವನ್ನು ಕೂಡ ಮಾಡಲಿಲ್ಲ. ಈಗ ಉದಾಹರಣೆ KP ಅವರು ಸಹಾಯ ಮಾಡಿದ್ದಾರೆ, ಅವರ ಸ್ನೇಹಿತರು ಕೂಡ ಸಹಾಯ ಮಾಡಿದ್ದಾರೆ, ಅವರ ತಮ್ಮ ಕೂಡ ಸಹಾಯ ಮಾಡಿದ್ದಾರೆ, ಬೇಕಾದಷ್ಟು ಬಂದು ದುಡಿದಿದ್ದಾರೆ. ಆದರೆ ಬಾಕಿ ಹೇಳುವವರೆಲ್ಲ ಯಾವುದನ್ನೂ ಕೂಡ ಸಹಾಯ ಮಾಡಲಿಲ್ಲ. ಮೊನ್ನೆ ಆ ಮೀಟಿಂಗಲ್ಲಿ ಅಲ್ಲಿ ಆ ಮಾಗಡೆ ಮೀಟಿಂಗಲ್ಲಿ ಹೋದವರೆಲ್ಲ ಯಾವುದನ್ನು ಕೂಡ ಅವರು ಸಹಾಯ ಮಾಡಿದ್ದನ್ನು ಯಾವುದೂ ಕೂಡ ಹೇಳಲಿಲ್ಲ. ನಾವು ದುಡಿದಿದ್ದೇವೆ, ನಾವು ಇದು ಎಲ್ಲ ಜಗಳಕ್ಕೆ ಕಾರಣ ಮಾಡಿದ್ದಲ್ಲದೆ ಬೇರೇನೂ ಮಾಡಲಿಲ್ಲ. ಆದರೆ ಇದನ್ನೆಲ್ಲ ಸರಿ ಮಾಡಿಕೊಂಡು ಎರಡೂ ಪಂಗಡವನ್ನು ಒಟ್ಟಿಗೆ ಮಾಡಿಕೊಂಡು ಅಲ್ಲಿ ಒಟ್ಟಿಗೆ ಒಂದು ಒಳ್ಳೆಯ ಸಾಮರಸ್ಯ ಮಾಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಬ್ರಹ್ಮ ಕೆಲಸ ಕೂಡ ಬೆಳಗಿನ ಮೊನ್ನೆ ಬಂಡಿ ಜಾತ್ರೆಯ ಬೆಳಗಿನ ನೇಮಕ್ಕೆ ಮುಂದಿದ್ದಾಯ ನನ್ನಲ್ಲೇ ಹೇಳಿದ್ದಾನೆ, ಬ್ರಹ್ಮ ಕಲಶ ಸರಿಯಾಗಲಿಲ್ಲ ಅಂತ. ಇನ್ನು ಕೆಲವರು ಮುಂದೆ ಅದು 2 ದಿವಸ ಆಗುವಾಗ ಬ್ರಹ್ಮ ಕಲಶ ಸರಿಯಾಗಿದೆ ಅಂತ ಕೂಡ ಬಂದಿದೆ. ಕೆಲವರು ಹೋಗಿ ಕೇಳಿದ್ದಾರಂತೆ, ಸರಿಯಾಗಿದೆ ಅಂತ ಕೂಡ ಬಂದಿದ್ದಾರಂತೆ. ಅದಕ್ಕೆ ಕಂಕನಾಡಿ ಗರಡಿಯವರು ಹೀಗೆ ಎಳೆದು ಹೋದ ಕಾರಣ, ಅವರ ಕಣ್ಣೀರಿದ್ದ ಕಾರಣ ಅದು ಸರಿಯಾಗುವುದು ಸಾಧ್ಯವೂ ಇಲ್ಲ. ಯಾಕೆಂದರೆ ಮುಂದಿದ್ದಾಯನೇ ಹೇಳಿದ್ದಾನೆ. ಆದ್ದರಿಂದ ಇದನ್ನೆಲ್ಲ ಸರಿ ಮಾಡಿಕೊಂಡು ಮುಂದಕ್ಕೆ ಆ ಕ್ಷೇತ್ರದ ಕಾರಣಿಕವನ್ನು ಹೆಚ್ಚಿಸಿ ಆ ಕ್ಷೇತ್ರದಲ್ಲಿ ಆ ದೈವಗಳು ಒಳ್ಳೆಯ ರೀತಿಯಲ್ಲಿ ನೆಲೆಯೂರಿ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅನುಗ್ರಹಿಸಿ ಅಂತೇಳಿ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೇನೆ.